ಪ್ರತಿಬಿಂಬ ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಇಡೀ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ. ಜೊತೆಗೆ ಆಸ್ತಿಕರೆಲ್ಲರೂ ಕೂಡ, ಜೊತೆಗೆ ಹಿಂದೂ ಸಮಾಜ ಅನ್ನುವಂಥದ್ದು ಏನಿದೆ ನೋಡಿ, ತಲೆ ತಗ್ಗಿಸಿಕೊಂಡು ಇದೆಂತ ದುರ್ಗತಿ ನಮ್ಗಳಿಗೆ ಬಂದಿತ್ತಪ್ಪ ಅನ್ನುವಂತಹ ಮಟ್ಟಿಗೆ ಯೋಚನೆ ಮಾಡುವಂತಹ ಒಂದು ವಿಚಾರ, ಒಂದು ದುರ್ಘಟನೆ, ಒಂದು ಘಟನೆ ಯಾವುದು ನಡಿಬಾರ್ದಿತ್ತೋ ಈ ಸಮಾಜದಲ್ಲಿ ಅದು ನಡೆದು ಹೋಗಿದೆ ಅನ್ನುವಂಥದ್ದು ಬಹುಶಃ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಜೊತೆಗೆ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ವಿಘ್ನ ವಿನಾಶಕನನ್ನ, ಗಣೇಶ ದೇವರನ್ನ ಆರಾಧನೆ ಮಾಡಿದ್ವಿ. ಗೌರಿ ಗಣೇಶ ಹಬ್ಬ 7ನೇ ತಾರೀಕಿನಂದು ಬಂದಿತ್ತು. ತದನಂತರ ಬಹಳಷ್ಟು ಕಡೆಗಳಲ್ಲಿ, ಅಂದ್ರೆ ನಿನ್ನೆ ದಿನವೂ ಕೂಡ ಮಂಗಳೂರಿನ ಗಣೇಶೋತ್ಸವ ಕೂಡ ಅತ್ಯಂತ ವೈಭವದಿಂದ ಶೋಭಾಯಾತ್ರೆ ಸಂಪನ್ನಗೊಂಡಿದೆ. ಇವೆಲ್ಲರ ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಗಣೇಶೋತ್ಸವ ನಡೀತಾ ಇದೆ. ಗಣೇಶ ಅಂತ ಬಂದಾಗ ನಮ್ಮ ರಾಷ್ಟ್ರೀಯ ಐಕ್ಯತೆಯ ಒಂದು ಪ್ರಮುಖವಾಗಿರುವಂತಹ ಶಕ್ತಿ ಗಣೇಶ. ಕೇವಲ ಹಿಂದೂಗಳ ದೇವರಲ್ಲ, ಒಂದು ಧರ್ಮದ ದೇವರಲ್ಲ, ಬದಲಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿದಂತಹ ಅತ್ಯದ್ಭುತವಾಗಿರುವಂತಹ ಶಕ್ತಿ ಗಣೇಶ. ರಾಷ್ಟ್ರೀಯ ಐಕ್ಯತೆಯ ಪ್ರಮುಖವಾಗಿರುವಂತಹ ಶಕ್ತಿ ಗಣೇಶ. ಆ ಗಣೇಶನನ್ನ ಪೊಲೀಸರು ಬಂಧಿಸಿದ್ದಾರೆ. ಆ ಗಣೇಶನನ್ನ ಪೊಲೀಸರು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಹಾಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ಆ ದೃಶ್ಯಾವಳಿಗಳು, ಆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಆಕ್ರೋಶಗಳ ನಡುವೆ ಬಹಳಷ್ಟು ಮನಸ್ಸಿಗೆ ಘಾಸಿ ಉಂಟಾಗ್ತಾ ಇದೆ. ಗಣಪತಿಗೆ ಇಂತಹ ಪರಿಸ್ಥಿತಿ ಬರಬಾರ್ದಿತ್ತು, ಗಣೇಶನಿಗೆ ಇಂತಹ ಪರಿಸ್ಥಿತಿ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಗಳ ನಡುವೆ ಈಗಾಗಲೇ ಪರ ವಿರೋಧವಾಗಿರುವಂತಹ ಚರ್ಚೆಗಳು, ರಾಜಕೀಯ ಕೆಸರರ ಚಾಟಗಳು. ತಮ್ಮ ಸರ್ಕಾರ ಬಂದಿದ್ರಿಂದ ಗಣಪತಿಗೆ ಈ ಪರಿಸ್ಥಿತಿ ಬಂದಿದೆ, ಗಣಪತಿ ಅರೆಸ್ಟ್ ಆಗಿದ್ದಾನೆ, ಗಣಪತಿಯನ್ನ ಪೊಲೀಸರು ವಾಹನದಲ್ಲಿ ಕೂರಿಸಿಕೊಂಡು ಎತ್ತಕೊಂಡು ಹೋಗಿದ್ದಾರೆ, ಗಣೇಶನನ್ನ ಬೀದಿಗೆ ಬಿಟ್ಟಿದ್ದಾರೆ. ಇಂತಹ ಆರೋಪಗಳು ಒಂದ್ ಕಡೆಯಾದ್ರೆ, ಅಂತೂ ಇಂತೂ ರಾಜಕೀಯ ಕೆಸರರ ಚಾಟಗಳ ನಡುವೆ ಗಣಪತಿ ಅಕ್ಷರಶಃ ಪೊಲೀಸ್ ವಾಹನದಲ್ಲಿ ಜೀಪಿನಲ್ಲಿ ಹೋಗುವಂತಹ ಪರಿಸ್ಥಿತಿ ಬಂತು. ಜೊತೆಗೆ ಆ ಗಣೇಶನ ಕಣ್ಣುಗಳು ನಮ್ಮ ಸಮಾಜವನ್ನ ದಿಟ್ಟಿಸಿ ನೋಡ್ತಾ ಇತ್ತು. ನೀವುಗಳು ನಮಗೆ ಕೊಟ್ಟಿರುವಂತಹ ಸ್ಥಾನಮಾನದ ಬಗ್ಗೆ ಮತ್ತೆ ಮತ್ತೆ ನಮ್ಮನ್ನ ಪ್ರಶ್ನಿಸುವಂತೆ ಮಾಡಿದೆ. ಜೊತೆಗೆ ಈ ಒಂದು ಸುದ್ದಿ ನಾಗಮಂಗಲದಲ್ಲಿ ನಡೆದಿರುವಂತಹ, ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಹಿತಕರವಾಗಿರುವಂತಹ ಘಟನೆ, ಸಂಘರ್ಷ, ಆ ಸಂಘರ್ಷದ ಹಿನ್ನೆಲೆ ನಡೆದಿರುವಂತಹ ಒಂದು ಪ್ರೊಟೆಸ್ಟ್, ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್, ಆ ಪ್ರೊಟೆಸ್ಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜೊತೆಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಈ ವಿಚಾರದ ಬಗ್ಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಬಹಳಷ್ಟು ವಿಚಾರಗಳು, ಘಟನೆಗಳು ಇದರ ಹಿಂದೆ ಮೆಲುಕು ಹಾಕ್ತಾ ಇದೆ. ಹಾಗಿದ್ದಾಗ ಏನಾಗಿದೆ, ಏನ್ ಕತೆ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮುಂಭಾಗದಲ್ಲಿ
ಬಿಚ್ಚಿಸ್ತೀರಾ, ನಾಳೆ ನಮ್ಮ ಬಟ್ಟೆನೂ ಬಿಚ್ಚಿಸ್ತೀರಾ ನೀವು? ಹೆಣ್ಮಗಳು ಕೇಸರಿ ಶಾಲೆ ಹಾಕೊಂಡು ಪ್ರೊಟೆಸ್ಟ್ ಮಾಡಬಾರ್ದು ಅಂದ್ರೆ ಬಟ್ಟೆ ಬಿಚ್ಚಿ ಓಡಾಡ್ಬೇಕಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ? ಅಂದ್ರೆ ಹೆಣ್ಮಕ್ಳು ಒಂದು ದುಪ್ಪಟ್ಟ ಕೂಡ ಕೇಸರಿ ಹಾಕೊಂಡು ಓಡಾಡ್ಬಾರ್ದಾ? ಅಲ್ಲ, ನಾವು ತಾಯಿ ಗರ್ಭದಿಂದ ಕೇಸರಿ ತಿನ್ಕೊಂಡು ಬಂದಿರೋಂಥವ್ರು ಕೇಸರಿನ ಧರಿಸಬಾರ್ದು ಅಂದ್ರೆ ಏನ್ರಿ ಅರ್ಥ? ನಮ್ಮನ್ನ ಅರೆಸ್ಟ್ ಮಾಡ್ತೀರಾ? ಅಂದ್ರೆ ಹೆಣ್ಮಕ್ಳು ಒಂದು ದುಪ್ಪಟ್ಟ ಕೂಡ ಕೇಸರಿ ಹಾಕೊಂಡು ಓಡಾಡ್ಬಾರ್ದಾ? ಇದು ನಮ್ಮ ಆಚರಣೆಗಳ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಪೆಟ್ರೋಲ್ ಬಾಂಬ್ ಎಸಿತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶ. ದೇಶದ್ರೋಹಿಗಳಿಗೆ ಕುಮ್ಮ ಕೊಟ್ಟು ದೇಶ ಪ್ರೇಮಿಗಳಿಗೆ ಈ ತರ ಮಾಡ್ತಾ ಇದ್ದೀರಾ? ನಾವು ಅಲ್ಲ, ಒಂದು ಹೆಣ್ಮಕ್ಳು ಶಾಲೆ ಹಾಕೋದನ್ನ ಕೇಸರಿ ಶಾಲೆ ತೆಗೀರಿ ಅಂತ ಹೇಳಿದ್ರೆ ಏನರ್ಥ? ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ದೇಶದಲ್ಲಿ ನಮ್ಮ ಆಚರಣೆಗಳನ್ನ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅಷ್ಟೇ. ಕ್ರಮ ತಗೊಳ್ಳಿ, ಕಠಿಣವಾದಂತಹ ಕ್ರಮ ತಗೊಳ್ಳಿ. ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಜಿಹಾದಿ ಮನಸ್ಥಿತಿಗಳಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. ನಾವೇನು ಇಲ್ಲಿ ಯಾರು ಇಲ್ಲಿ ಬಂದು ನಾವೇನು ದೇಶದ್ರೋಹದ ಕೆಲಸ ಮಾಡ್ತಾ ಇಲ್ವಲ್ಲ. ಹೆಣ್ಮಗಳು ಕೇಸರಿ ಶಾಲೆ ಹಾಕೊಂಡು ಪ್ರೊಟೆಸ್ಟ್ ಮಾಡಬಾರ್ದು ಅಂದ್ರೆ ಬಟ್ಟೆ ಬಿಚ್ಚಿ ಓಡಾಡ್ಬೇಕಂದ್ರೆ ಯಾಕೆ ಆ ರೀತಿ ಸ್ವಾಮಿ? ಇದೊಂದು ವೇಲ್ ಅಂತ ಭಾವಿಸಿದ್ರಾ? ನಮ್ಮ ಮೈ ಮುಚ್ಕೊಳಕ್ ಆಗಿದಂತ ಇದು ಶಾಲು, ನಮ್ಮ ಶಾಲನ್ನ ಬಿಚ್ಚಿಸ್ತೀರಾ, ನಾಳೆ ನಮ್ಮ ಬಟ್ಟೆನೂ ಬಿಚ್ಚಿಸ್ತೀರಾ ನೀವು? ದೇಶದ್ರೋಹಿಗಳಿಗೆ ಕುಮ್ಮ ಕೊಟ್ಟು ನಮ್ಗೆ ಈ ತರ ದುರ್ದನ್ಯ ಮಾಡ್ತಾ ಇದ್ದೀರಾ?
ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ ಸರ್. ಸರ್ ಗ್ಲಾಸ್ ಡೌನ್ ಮಾಡಿ ಏನ್ ಮಾಡಿದ್ರು ಬಿಡ್ತಾ ಇಲ್ಲ ಸರ್. ನಾವು ಭಾರತ್ ಮಾತಾ ಕಿ ಜೈ. ಭಾರತ್ ಎಸ್, ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂತಹ ನಾಗಮಂಗಲದಲ್ಲಿ ನಡೆದಿರುವಂತಹ ಘರ್ಷಣೆ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಗಣೇಶನ ಪ್ರತಿಷ್ಠಾಪನೆಯ ವಿಚಾರವಾಗಿ ನಡೆದಿರುವಂತಹ ಒಂದು ಘಟನೆ, ಜೊತೆಗೆ ಈ ಒಂದು ದೃಶ್ಯಾವಳಿಗಳನ್ನ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀರಿ, ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರಿ. ಅದೆಷ್ಟೋ ಜನರು ಆಸ್ತಿಕರು ನಿಜವಾಗ್ಲೂ ಕೂಡ ಗಣಪತಿ ದೇವರನ್ನ, ಗಣೇಶನನ್ನ ನಂಬುವವರು, ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಂಬುವವರು, ಭಾವನಾತ್ಮಕವಾಗಿ ನಂಬುವವರು. ನಮಗೂ ಗಣೇಶನಿಗೂ ಭಾವನಾತ್ಮಕ ಸಂಬಂಧ ಇದೆ. ಆ ರೀತಿಯ ಒಂದು ಗಣೇಶನ ಆಚರಣೆ ಹಿಂದೂ ಧರ್ಮದವರು ಮಾಡ್ಕೊಂಡು ಬರ್ತಾ ಇರುವಂತದ್ದು, ಇತರ ಧರ್ಮದವರು ಕೂಡ ಮಾಡಿರುವಂತದ್ದು ನಾವು ನೋಡಿದ್ದೇವೆ. ಇವರ ಜೊತೆಗೆ ಇದೆಲ್ಲವೂ ಕೂಡ ಹೊರತಾಗಿ ನಾನು ರಾಜಕೀಯ ವಿಚಾರದ ಬಗ್ಗೆ ಮಾತಾಡಲ್ಲ, ಇದು ನಿಜವಾಗ್ಲೂ ಕೂಡ ಆಸ್ತಿಕತೆಯ ವಿಚಾರವಾಗಿ ನಾವು ನೋಡಿದಾಗ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಆ ಒಂದು ಫೋಟೋವನ್ನ ಮೊದಲು ಪ್ಲೇ ಮಾಡಿ, ಒಂದು ಫೋಟೋವನ್ನ ನಿಮಗೆ ತೋರಿಸಬೇಕು. ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಎಸ್, ಇದು ಗಣೇಶ. ಆ ಗಣೇಶನನ್ನ ಹೊತ್ತುಕೊಂಡು ಹೋಗ್ತಾ ಇರುವಂತಹ ಪೊಲೀಸರು, ಜೊತೆಗೆ ಅಲ್ಲಿ ಕೊನೆಯದಾಗಿರುವಂತಹ ಒಂದು ಫೋಟೋವನ್ನ, ನನಗೆ ಅದು ಕ್ಲೋಸ್ ಅಪ್ ಅಲ್ಲಿ ಬೇಕಾಗಿದೆ, ಕೊನೆಯದಾಗಿರುವಂತಹ ಒಂದು ಫೋಟೋವನ್ನ ಎಸ್ ಗಮನಿಸಬಹುದು. ಆ ಗಣಪತಿಯನ್ನ, ಗಣೇಶನನ್ನ ಪೊಲೀಸ್ ವಾಹನದಲ್ಲಿ ಹಾಕಿರುವಂತಹ ಒಂದು ದೃಶ್ಯಾವಳಿ. ಆ ಪೊಲೀಸ್ ಕೂತ್ಕೊಳ್ಳುವಂತಹ ಸೀಟಿನಲ್ಲಿ ಗಣೇಶನನ್ನ ಹಾಕಲಾಗಿದೆ. ಆ ಒಂದು ಕಣ್ಣುಗಳು, ಮುಗ್ಧವಾಗಿರುವಂತಹ ಕಣ್ಣುಗಳು, ಆ ಮುಗ್ಧ ಕಣ್ಣುಗಳು ನಮ್ಮ ಸಮಾಜವನ್ನ, ನಮ್ಗಳನ್ನ ನೋಡ್ತಾ ಇದೆ. ಗಣೇಶನನ್ನ ಈ ಪರಿಸ್ಥಿತಿಗೆ ತಂದಿರುವಂತಹ ಜನರು, ಭಕ್ತರು, ಅಥವಾ ಸರ್ಕಾರ, ಅಥವಾ ರಾಜಕೀಯ ಪಕ್ಷಗಳು, ಅಥವಾ ಪೊಲೀಸರು, ಅಥವಾ ಈ ಸಮಾಜ, ಅಥವಾ ಸ್ವಾರ್ಥ ಸಮಾಜ, ಇದೆಲ್ಲವನ್ನು ಕೂಡ ಆ ಗಣೇಶನ ಕಣ್ಣುಗಳು ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇದೆ. ರಾಷ್ಟ್ರೀಯ ಐಕ್ಯತೆಯ ವಿಚಾರವಾಗಿ ಗಣೇಶ ಬಂದು ನಮ್ಮ ದೇಶಕ್ಕೆ, ನಮ್ಗಳಿಗೆ ಸಂಘಟನಾತ್ಮಕವಾಗಿರುವಂತಹ ಶಕ್ತಿಯನ್ನು ತುಂಬಿದಂತಹ ಮಹಾನ್ ಶಕ್ತಿ. ಆ ಶಕ್ತಿಯನ್ನ ಈ ಪರಿಸ್ಥಿತಿಗೆ ತಂದವರು ಯಾರು? ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವಾ, ಅಥವಾ ಭಾರತೀಯ ಜನತಾ ಪಾರ್ಟಿಯ, ಅಥವಾ ರಾಜಕೀಯ ಪಕ್ಷಗಳ? ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಎಸ್, ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಯಾವುದು ಸಮಾಜದಲ್ಲಿ ಆಗಬಾರ್ದಿತ್ತೋ ಅದು ಸಮಾಜದಲ್ಲಿ ಆಗ್ತಾ ಇರುವಂತದ್ದು ದುರಂತ ಸಂಗತಿ. ಇವತ್ತು ನಮ್ಮ ಜೊತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸರ್ಕಾರದಿಂದ ಗಣೇಶನಿಗೆ ಈ ಪರಿಸ್ಥಿತಿ ಬಂದಿದೆ. ಗಣೇಶ ಪೊಲೀಸರು ಹೊತ್ತುಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಗಣೇಶನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಆರೋಪ. ಹಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಆರೋಪಗಳು. ಹಾಗಿದ್ದಾಗ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಉದಯ್ ಆಚಾರ್ಯರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ, ನಮ್ಗಳಿಗೆ ಅಧಿಕಾರ ಇದ್ದಿದ್ರೆ ನಾವುಗಳು ಗಣೇಶನನ್ನ ಈ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದವರು, ಪರವಾನಿಗೆ ಪಡೆದುಕೊಂಡು ಪ್ರತಿಷ್ಠಾಪನೆ ಮಾಡಿದವರು ಎಲ್ಲೋ ಅವರ ಜಿಲ್ಲೆಯನ್ನ ಬಿಟ್ಟು, ಗಣಪನನ್ನ ಅಲ್ಲೇ ಬಿಟ್ಟು ಯಾವುದೋ ಒಂದು ಊರುಗಳಿಗೆ ಹೋಗಿ ಅವಿತುಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗಣೇಶನನ್ನ ರಾಜನ ರೀತಿಯಲ್ಲಿ ನಾವುಗಳು ಮೆರವಣಿಗೆ ಮಾಡ್ತಾ ಇದ್ವಿ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರ ಮಾತುಗಳು. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ
ಇದರ ವಕ್ತಾರರು ಸತೀಶ್ ಪ್ರಭು ಅವರಿದ್ದಾರೆ. ಆತ್ಮೀಯ ಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಸತೀಶ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶ ಗಣಪತಿ ಹಬ್ಬ, ನಾನು ಆಗ್ಲೇ ಹೇಳಿದಾಗೆ ರಾಷ್ಟ್ರೀಯ ಐಕ್ಯತೆಯ ವಿಚಾರವಾಗಿ ನಾವು ಮಾತಾಡಿದಾಗ ಜೊತೆಗೆ ಬಹಳ ಒಂದು ಪ್ರಖ್ಯಾತಿ ಪಡೆದುಕೊಂಡಿರುವಂತಹ ಅರ್ಥಪೂರ್ಣವಾಗಿ ಆಚರಿಸುವಂತಹ ಅದೆಷ್ಟೋ ಗಣೇಶ ಹಬ್ಬಗಳು ನಮ್ಮ ಸಮಾಜದಲ್ಲಿದೆ, ನಮ್ಮ ದೇಶದಲ್ಲಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದೂ ಮಹಾಸಭಾವು ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ಜೊತೆಗೆ ಅತ್ಯದ್ಭುತವಾಗಿ ಗಣೇಶನನ್ನ ಆರಾಧನೆ ಮಾಡಿಕೊಂಡು ಬರುತ್ತೆ ಸುದೀರ್ಘ ಅವಧಿಗಳ ಕಾಲ, ಜೊತೆಗೆ ವೈಭವಯುತವಾಗಿರುವಂತಹ ಮೆರವಣಿಗೆಗಳು. ಹಾಗಿದ್ದಾಗ ಹಿಂದೂ ಮಹಾಸಭಾದ ಹಿಂದೂ ಸಂಘಟನೆಯ ರಾಜ್ಯ ವಕ್ತಾರರು ಹಿಂದೂ ಮಹಾಸಭಾದ ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಧರ್ಮೇಂದ್ರ ಅವರಿಗೆ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ವಿಚಾರದ ಬಗ್ಗೆ ತಾವುಗಳು ಏನ್ ಹೇಳ್ತೀರಿ? ಗಣೇಶನನ್ನ ಈ ಪರಿಸ್ಥಿತಿಗೆ ಯಾರ ಕಾರಣ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ನಮ್ಗಳಿಂದ ಈ ರೀತಿ ಆಗಲ್ಲ, ನಾವುಗಳಿದ್ರೆ ಇದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಇದು ಆಗಿರುವಂತದ್ದು ಆ ಸರ್ಕಾರದಲ್ಲಿ, ಅವರುಗಳಿಂದ ಬೇರೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಆರೋಪಗಳ ನಡುವೆ ನಾನು ನೇರವಾಗಿ ಒಂದು ಸತ್ಯ ವಿಚಾರವನ್ನ ಇಡಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಅನ್ಕೊಂಡಿದ್ದೀರಿ ಈ ಒಂದು ದೃಶ್ಯಾವಳಿ, ಈ ಒಂದು ಗಣೇಶನನ್ನ ಹೊತ್ತುಕೊಂಡು ಪೊಲೀಸರು ಹೋಗುವಂತಹ ದೃಶ್ಯ ಇದು ಮಂಡ್ಯ ಜಿಲ್ಲೆಯಲ್ಲಿ, ಅಂದ್ರೆ ಈ ಸಂಘರ್ಷ ನಡೆದಿರುವಂತಹ ಮಂಡ್ಯ ಜಿಲ್ಲೆಯ ನಾಗಮಂಗಲದ ದೃಶ್ಯ ಅಂತ ತಾವುಗಳು ಅನ್ಕೊಳ್ತಾ ಇದ್ರೆ ಇದು ತಪ್ಪು. ನಾಗಮಂಗಲದ ಆ ಒಂದು ಸಂಘರ್ಷವನ್ನ ವಿರೋಧಿಸಿ ಸಂಘರ್ಷವನ್ನ ವಿರೋಧಿಸಿ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ನಡೆದಿರುವಂತಹ ಈ ಒಂದು ಪ್ರತಿಭಟನೆ, ಆ ಪ್ರತಿಭಟನೆಯಲ್ಲಿ ಗಣೇಶನ ವಿಗ್ರಹವನ್ನ ಅವರುಗಳು ಇಟ್ಟುಕೊಂಡು ಪ್ರತಿಭಟನೆ ನಡೆಸಿದ್ರು. ಸೊ ಹಾಗಿದ್ದಾಗ ಈ ಒಂದು ವಿಚಾರವನ್ನ ಕ್ಲಾರಿಟಿಯನ್ನ ಜನರು ಮನದಟ್ಟು ಮಾಡಿಕೊಂಡು ಚರ್ಚೆನ ಪ್ರಾರಂಭ ಮಾಡ್ತೀನಿ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂತದ್ದು ಎಸ್ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಎಸ್ ಸರಿ, ಇದು ಅತ್ಯಂತ ದುರ್ಭಾಗ್ಯಕರವಾದಂಥ ಘಟನೆ. ನಾನು ಹೇಳಬೇಕಾದ್ರೆ ಪ್ರತಿಭಟನೆ ಮಾಡೋಕ್ಕೆ ಬಹಳಷ್ಟು ದಾರಿಗಳಿದೆ. ದೇವರನ್ನ ಎಲ್ಲಿ ಇಡಬೇಕು, ಏನು ಅದಕ್ಕೆ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಎಂಬುದರ ಮೂಲಕವೇ ಆ ಒಂದು ಧಾರ್ಮಿಕ ಚೌಕಟ್ಟನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಆದರೆ ನನಗಂತೂ ಗೊತ್ತಿಲ್ಲ, ನನ್ನ ಇಷ್ಟು ವರ್ಷದ ಜೀವನದ ಉದ್ದಗಲಕ್ಕೂ ಅನೇಕ ಹೋರಾಟಗಳು, ಅನೇಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿದವ. ಆದರೆ ಎಲ್ಲೂ ಕೂಡ ದೇವರನ್ನ ಒಂದು ಪ್ರತಿಭಟನೆಯ ಅಂಗವಾಗಿ ಬಳಸ್ಕೊಂಡಿರೋದು ನಾನು ಕಂಡಿಲ್ಲ. ನಾನು ಅದಕ್ಕೆ ಹೇಳುವಂಥದ್ದಿದೆ. ಅಲ್ಲ ಸರ್, ಮೊದಲನೇದಾಗಿ ತಾವು ಒಂದು ಆ ದೃಶ್ಯಾವಳಿಗಳನ್ನ ಗಮನಿಸಿದಿರಿ, ಜೊತೆಗೆ ಅಲ್ಲಿ ಆ ಗಣೇಶನನ್ನ ಕೊನೆಯದಾಗಿ ಒಂದು ಫೋಟೋ ಕಾಣುತ್ತೆ. ಅಂದ್ರೆ ಆ ಒಂದು ನಾನು ಆಗ್ಲೇ ಹೇಳಿದಾಗ ನಂಗೆ ಅದು ಬಹಳಷ್ಟು ಮನಸ್ಸಿಗೆ ತಟ್ಟಿದೆ, ಬಹಳಷ್ಟು ಏನೋ ನನ್ನೊಳಗೆ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಆ ಗಣೇಶ, ಆ ಗಣಪತಿ, ಆ ಒಂದು ಪೊಲೀಸರ ಒಂದು ವಾಹನದ ಒಳಗಿಂದ ಕಿಟಕಿಯಿಂದ ಆ ಒಂದು ಸರಳುಗಳಿಂದ ನಮ್ಮನ್ನ ನೋಡುವಂತಹ ಒಂದು ದೃಷ್ಟಿಕೋನ ನನಗೆ ಬಹಳಷ್ಟು ಮನಸ್ಸಿಗೆ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಇದೆ ಸರ್, ನೋಡಿ, ವಿಸರ್ಜನೆ ಮಾಡುವಾಗ ಅದ್ರ ಮುಂಚೆ ಒಂದು ಮಾತು ಹೇಳಿ. ಎಸ್, ವಿನಾಶ ಕಾಲ ವಿಪರೀತ ಬುದ್ಧಿ ಎನ್ನುವಂಥದ್ದೊಂದಿದೆ. ಇದು ವಿನಾಶ ಕಾಲಕ್ಕೆ ಇದೊಂದು ದಾರಿ ಅಂತ ನಾನು ಹೇಳ್ತೇನೆ. ನೋಡಿ, ಯಾವ ಗಣೇಶನನ್ನ ವಿಸರ್ಜನೆ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ವಿಸರ್ಜನೆ ಮಾಡಬೇಕೆಂಬುದು ಕೂಡ ವಿಧಿವಿಧಾನಗಳಿದೆ ಅದಕ್ಕೆ ಅಂತದೆ. ಇವತ್ತು ಏನಾಗಿದೆ, ಗಣೇಶ ಹಬ್ಬನನ್ನ ಆವತ್ತು ತಿಲಕರು ರಾಷ್ಟ್ರೀಯ ಇದಕ್ಕೆ ಏಕತೆಗೋಸ್ಕರ ಪ್ರಾರಂಭ ಮಾಡಿದಾಗ ಅದು ಒಂದು ಮನೆಯ ಹಬ್ಬವಾಗಿ ಆಚರಣೆಗೊಳ್ಳಬೇಕು ಎಂಬ ದೃಷ್ಟಿಕೋನದ ವಿಶಾಲವಾದ ದೃಷ್ಟಿಕೋನದಲ್ಲಿ ಅದನ್ನ ಜಾರಿಗೆ ತಂದರು. ಆದರೆ ಇವತ್ತು ಅದು ಯಾವ ರೀತಿಯಲ್ಲಿ ಆಗಿದೆ ಅಂದ್ರೆ ಒಂದು ಅದಕ್ಕೆ ಏನು ಅರ್ಥ ಕೊಡಬೇಕು ಎಂಬ ಶಬ್ದಗಳೇ ನನಗೆ ಬರ್ತಾ ಇಲ್ಲ. ಡಿಜೆ ಹಾಕಿ ಕುಣಿಯುವಂಥದ್ದು, ಅಶ್ಲೀಲವಾದ ದೃಶ್ಯಾವಳಿಗಳಲ್ಲಿ ಅದನ್ನು ತೋರಿಸುವಂಥದ್ದು, ಗಣೇಶನ ವಿಗ್ರಹವನ್ನು ಇದೇ ರೀತಿಯಲ್ಲಿ ಆಗಬೇಕೆಂಬುದಿದೆ, ಅದನ್ನ ವಿಕೃತವಾಗಿ ಗಣೇಶನ ವಿಗ್ರಹಗಳು ತಯಾರಾಗುವಂಥದ್ದು. ಇದೆಲ್ಲವೂ ಏನಾಗಿದೆ ಅಂದ್ರೆ ಧಾರ್ಮಿಕತೆಗಿಂತ ಆಡಂಬರಗಳು ಜಾಸ್ತಿ ಆಯ್ತು. ಹಣ ಮಾಡೋಕ್ಕೆ ದಂಧೆಯಾಗಿ ಗಣೇಶನನ್ನ ತಯಾರು ಮಾಡಿದ್ರು. ಇಂಥದ್ದೆಲ್ಲ ನೋಡುವಾಗ ನಾನು ಆವಾಗ ಹೇಳಿದೆ ಅಲ್ಲ, ವಿನಾಶ ಕಾಲ ವಿಪರೀತ ಬುದ್ಧಿ. ನಾನು ಅದಕ್ಕೆ ನೇರವಾಗಿ ನಾನು ಹೇಳ್ತೇನೆ, ಎರಡೂ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿಗಳು ಇದಕ್ಕೆ ನೇರ ಹೊಣೆ ಆದ್ರೂ ಕೂಡ ಹೆಚ್ಚಿನ ಹೊಣೆಯನ್ನು ನಾನು ಬಿಜೆಪಿ ಪರವಾಗಿ ತೋರಿಸ್ತೇನೆ. ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದ ಈ ಹೋರಾಟ ಏನು, ಈ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷ ಆಯೋಜನೆ ಮಾಡಿದ್ರೆ ಇದಕ್ಕೆ ಅವರೇ ಹೊಣೆ ಆಗ್ಬೇಕಾಗತ್ತೆ. ನೋಡಿ, ರಾಮನನ್ನ ರಸ್ತೆಗೆ ತಂದ್ರು, ಇವತ್ತು ಗಣೇಶನನ್ನ ರಸ್ತೆಗೆ ತಂದ್ರು, ನಾಳೆ ದಿವಸ ಯಾರನ್ನೆಲ್ಲ ತರ್ತಾರೆ ಇವ್ರು ಗೊತ್ತಿಲ್ಲ, ಅಧಿಕಾರಕ್ಕೋಸ್ಕರ. ಪ್ರತಿಭಟನೆ ಮಾಡ್ಲಿ, ಬೇಡ ಅಂತ ಅಲ್ಲ. ಈಗ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ, ಅದೇ ನನಗೆ ನೋವೇನಂದ್ರೆ ನಮ್ಮ ದೇಶದಲ್ಲಿ
ನಾವು ನಮ್ಮ ಧಾರ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಸಂವಿಧಾನದಲ್ಲಿ ಒಂದು ವಿಶೇಷವಾದ ಅಧಿಕಾರವನ್ನು ಕೊಟ್ಟರು. ಇವತ್ತು ನಾನು ಕೇಳ್ತಾ ಇರೋದು ಎರಡೂ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಗೆ ಇವರು ಬೆರಳು ತೋರಿಸ್ತಾ ಇದ್ರು, ನೀವು ವಿಪಕ್ಷವಾಗಿ ನೀವೇನ್ ಮಾಡಿದ್ರಿ? ನಾನು ಅದನ್ನು ಕೇಳ್ತೀನಿ. ನಾನು ರಾಜಕೀಯ ಹೇಳಿದ್ದು ತರ್ತಾ ಇಲ್ಲ. ಆದ್ರೆ ನೋವು ಎಲ್ಲಿ ಆಗುತ್ತೆ ಅಂದ್ರೆ, ಒಂದು ದೇಶದಲ್ಲೇ ನಮ್ಮ ಹಿಂದೂಗಳು, ಬಹುಸಂಖ್ಯೆ ಹಿಂದೂಗಳ ಧಾರ್ಮಿಕ ಆಚರಣೆಗೆ ಈ ತರದ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಕೇಳ್ತೇನೆ ಪೊಲೀಸ್ನವ್ರು ಪಾಪ ಯಾವ ಪರಿಸ್ಥಿತಿಯಲ್ಲಿ ಇದ್ರು ನನಗೂ ಗೊತ್ತಿಲ್ಲ. ಆವತ್ತಿನ ದಿನಗಳಲ್ಲಿ ಅವರಿಗೆ ಯಾವ ತರದ ಒತ್ತಡಗಳು ಇರಬಹುದಂತ. ಆದ್ರೆ ನಾನು ಕೇಳೋದಿಷ್ಟೇ, ನೀವು ಏನ್ ಮಾಡ್ತಾ, ಏನ್ ನಿಮ್ಮ ಅಭಿಪ್ರಾಯಗಳೇನು, ನಿಮ್ಮ ಭಾವನೆಗಳೇನು? ಆದ್ರೆ ಆ ಗಣಪತಿಯನ್ನು ತೆಗೆದುಕೊಂಡು ಹೋಗುವ ಅದಕ್ಕೆ ಭಾವನೆ, ಅದು ಧಾರ್ಮಿಕ, ಅದನ್ನು ನಾವು ಯಾವ ರೀತಿಯಲ್ಲಿ ತಂದಿದ್ದೇವೆ, ಇದೆಲ್ಲವೂ ಏನ್ ಗೊತ್ತಾ, ಮುಂದಿನ ದಿನಗಳಲ್ಲಿ ಇದಕ್ಕೆ ಬಹಳ ದೊಡ್ಡವಾದ ಒಂದು ಬೆಲೆಯನ್ನ ರಾಜಕೀಯ ಪಕ್ಷಗಳು ಕೊಡಬೇಕು. ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿ ಅದನ್ನು ತಂದು ಅದನ್ನು ಪ್ರತಿಷ್ಠೆ ಮಾಡಿದ್ರೆ ಅವರಿಗೂ ಬಹಳ ದೊಡ್ಡ ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಎಂಬುದನ್ನು ನಾನು ಖಂಡಿತವಾಗಿ ಹೇಳ್ತೀನಿ. ಓಕೆ, ಇದು ಧರ್ಮೇಂದ್ರ ಅವರು ಫಸ್ಟ್ ರಿಯಾಕ್ಷನ್. ಜೊತೆಗೆ ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಸತೀಶ್ ಅವರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಾ ಸರ್? ನಾಗಮಂಗಲದಲ್ಲಿ ಮೊನ್ನೆ ದಿನ ಏನು ಘಟನೆ ನಡೆಯಿತು, ಖಂಡಿತವಾಗಿಯೂ ರಾಜ್ಯದ ಹಿಂದೂಗಳು ಮಗದೊಮ್ಮೆ ಯೋಚಿಸಬೇಕಾಗಿದೆ. ಯಾವ ರೀತಿಯಲ್ಲಿ ಹಿಂದೂಗಳ ಭಾವನೆಯನ್ನು ಕೆಣಕುವಂಥದ್ದು, ರಾಜಕೀಯ ಲಾಭಕ್ಕಾಗಿ ಹಿಂದೂಗಳ ಭಾವನೆಯ ಮೇಲೆ ಸವಾರಿ ಮಾಡುವಂತಹದ್ದು. ನಾಗಮಂಗಲದಲ್ಲಿ ಗಣೇಶೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿಯ ಗಣೇಶೋತ್ಸವ ಸಮಿತಿ ಪೊಲೀಸ್ ಸಭೆಗಳಲ್ಲಿ ಭಾಗವಹಿಸಿತ್ತು. ಪೊಲೀಸ್ ಸಭೆಗಳಲ್ಲಿ ನಿಬಂಧನೆಗಳು ಯಾವುದಿತ್ತು ಅದೆಲ್ಲವನ್ನು ಪರಿಪೂರ್ಣ ಮಾಡಿತ್ತು. ಕಳೆದ ವರ್ಷವೂ ಕೂಡ ಅದೇ ಪ್ರದೇಶದಲ್ಲಿ ಗಲಭೆಗಳು ಆಗಿತ್ತು. ಅವರು ನಿಬಂಧನೆಗಳನ್ನು ವಿಧಿಸಿರುವಂತಹದ್ದನ್ನು ಪರಿಪೂರ್ಣ ಮಾಡುವಂತಹದ್ದು ನಮ್ಮ ಕರ್ತವ್ಯ, ಅದರ ರಕ್ಷಣೆ ಕೊಡುವಂತಹದ್ದು ಪೊಲೀಸರ ಕರ್ತವ್ಯ, ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ನಾಗಮಂಗಲದಲ್ಲಿ ಏನು ಘಟನೆಗಳು ನಡೆಯಿತು, ಅಲ್ಲಿ ಪೊಲೀಸರು ಇದ್ದಂಥದ್ದು 20-22 ಜನ ಮಾತ್ರ ಪೊಲೀಸರು ಇದ್ದಂಥದ್ದು. ಕಳೆದ ಬಾರಿ ಸಂಘರ್ಷವಾಗಿರ್ತಕ್ಕಂಥ ಸ್ಥಳ ಅದು. ನಮ್ಮ ಗೃಹ ಮಂತ್ರಿಗಳು ಘಟನೆಯ ನಂತರ ಹೇಳಿದ್ರು ಇದು ಆಕಸ್ಮಿಕ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ಪೂರ್ವ ನಿಯೋಜಿತ ಕೃತ್ಯ. ಯಾಕಂತ ಹೇಳಿದ್ರೆ ಆ ಗಲಭೆಗಳು ಆಗಿರುವ ಸಂದರ್ಭದಲ್ಲಿ ಪೊಲೀಸರ ಸಂಖ್ಯೆ ಅತಿ ವಿರಳವಾಗಿದ್ದದ್ದು. ಎರಡನೇದಾಗಿ ಅಲ್ಲಿಯ ದರ್ಗಾಗಳಿಂದ ಕಲ್ಲುಗಳು ಸಂಗ್ರಹ ಎಲ್ಲಿಂದ ಆಗಿತ್ತು, ಮಾರಕಾಸ್ತ್ರಗಳು ಎಲ್ಲಿಂದ ಬಂತು, ಪೆಟ್ರೋಲ್ ಬಾಂಬ್ಗಳು ಎಲ್ಲಿಂದ ಬಂತು, ಅಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಕಿಚ್ಚಿಡುವಂತಹ ಕೆಲಸ ಕಾರ್ಯಗಳು ಆಯಿತು, ಬೈಕ್ಗಳಿಗೆ ಬೆಂಕಿ ಇಡುವಂತಹ ಕೆಲಸ ಕಾರ್ಯಗಳು ಆಯಿತು. ಇವೆಲ್ಲವನ್ನು ನೋಡಿದಾಗ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದು ಸಾಬೀತಾಗ್ತದೆ. ಇವತ್ತು ರಾಜ್ಯ ಸರ್ಕಾರ ಗಣೇಶೋತ್ಸವವನ್ನು ನಡೆಸಬೇಕಾದ್ರೆ ಏನೆಲ್ಲ ನಿಬಂಧನೆಗಳನ್ನು ಇರಿಸಿದ ನಂತರ, ನಾವು ಅದನ್ನು ಪರಿಪೂರ್ಣ ಮಾಡಿದ ನಂತರ ನಮಗೆ ರಕ್ಷಣೆ ಕೊಡಬೇಕಾದಂಥದ್ದು ಪೊಲೀಸರ ಜವಾಬ್ದಾರಿ ಅಲ್ವೇ? ಕರೆಕ್ಟ್. ಆದ್ದರಿಂದ ಅಲ್ಲಿ ನಾಗಮಂಗಲದಲ್ಲಿ ಘಟನೆಗಳು ಆದ ನಂತರ ಒಂದು ವೇಳೆ ಅದು ಆಕಸ್ಮಿಕವೇ ಆಗಿದ್ದಲ್ಲಿ ಗೃಹ ಮಂತ್ರಿಗಳು ಹೇಳಿದ ಹಾಗೆ ಯಾಕೆ ಅವರನ್ನು ಬಂಧನ ಮಾಡುವಂತಹದ್ದು, ತಕ್ಷಣ ಕ್ರಮ ಕೈಗೊಳ್ಳುವಂತಹದ್ದು ಯಾಕೆ ಆಗಲಿಲ್ಲ? ಅವರನ್ನು ಸಮರ್ಥನೆ ಮಾಡುವಂತಹ ಕೆಲಸ ಕಾರ್ಯಗಳು ಯಾಕೆ? ಇವತ್ತು ಧರ್ಮೇಂದ್ರ ಅವರು ಹೇಳಿದ್ರು, ರಾಮನನ್ನು ರಾಜಕೀಯಕ್ಕೆ ತಂದ್ರು, ಗಣಪತಿಯನ್ನು ರಾಜಕೀಯಕ್ಕೆ ತಂದ್ರು. ಸ್ವಾಮಿ, ಈ ದೇಶದ ಜನ ಪ್ರಜ್ಞಾವಂತರಿದ್ದಾರೆ. ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರು ಯಾರು? ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ? ರಾಮ ಸೇತುವನ್ನೇ ಪ್ರಶ್ನಿಸಿದವರು ಯಾರು? ಆವಾಗ ಯಾಕೆ ನೀವು ಪ್ರತಿಭಟನೆ ಮಾಡಲಿಲ್ಲ? ಆದ್ರಿಂದ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ, ಜನತೆಯ ಭಾವನೆಗಳಿಗೆ ಸ್ಪಂದನೆ ಮಾಡುವಂತಹ ವಿಚಾರ ನಿಮ್ಮಲ್ಲಿದ್ರೆ ನೀವು ಖಂಡಿತವಾಗಿ ವಿರೋಧ ಮಾಡಬೇಕಾಗಿತ್ತು. ಇವತ್ತು ನೀವು ಯಾವ ದೃಶ್ಯಗಳನ್ನು ತೋರಿಸ್ತಾ ಇದ್ದೀರಿ ಅದು ಪ್ರತಿಭಟನೆಯ ದೃಶ್ಯಗಳು. ನಾಗಮಂಗಲದಲ್ಲಿ ನಡೆದಂತಹ ಆ ಘಟನೆಗಳು ಏನಿದೆ ಅದರ ಬಗ್ಗೆ ಯಾಕೆ ಸುಳ್ಳೆತ್ತಾ ಇಲ್ಲ? ಆದ್ರಿಂದ ಏಕಪಕ್ಷವಾಗಿ ಮಾತಾಡುವಂಥದ್ದು ಸರಿಯಲ್ಲ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಹೇಳಿದ್ರೆ, ಜನರ ಧಾರ್ಮಿಕ ಭಾವನೆಗಳಿಗೆ ನೀವು ಬೆಂಬಲ ಕೊಡ್ತೀರಿ ಹೌದಂತ ಹೇಳಿ ಆದ್ರೆ ನೀವು ಖಂಡಿತವಾಗಿಯೂ ಘಟನೆಯನ್ನು ಪೂರ್ವಾಗ್ರಹ ಪೀಡಿತರಾಗಿರದೆ ನೀವು ಖಂಡಿಸಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಎರಡೂ ರಾಜಕೀಯ ಪಕ್ಷಗಳು ಒಂದೇ ಅನ್ನುವ ರೀತಿಯಲ್ಲಿ ಯಾರು ಮಾಧ್ಯಮಗಳ ಅಥವಾ ಯಾವ ಆಂಗಲ್ ಅಲ್ಲಿ ಹೇಳಿರುವಂತ ತಾವು? ಅಲ್ಲ, ಇವಾಗ ಧರ್ಮೇಂದ್ರ ಅವರ ಮೇಲೆ. ಓಕೆ, ರೈಟ್ 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 ಓಕೆ. ಯಾಕಂತ ಹೇಳಿದ್ರೆ ಜನತೆಗೆ ತಪ್ಪು ಅಭಿಪ್ರಾಯಗಳು ಬರ್ತವೆ. ಓಕೆ, ರೈಟ್. ಮೊನ್ನೆ ನಾಗಮಂಗಲದಲ್ಲಿ ನಡೆಯುವಂತಹ ಘಟನೆಗಳು ಏನಿದೆ ಅದರಿಂದ ತಲೆ ತಗ್ಗಿಸುವಂತ ವಿಷಯಗಳು. 1903ರಲ್ಲಿ ಬಾಲಗಂಗಾಧರ್ ತಿಲಕರು ಅಂದಿನ ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಂಥವರು.
ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ರಾಷ್ಟ್ರೀಯ ಭಾವಗೀತೆ ದೃಷ್ಟಿಯಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ಒಂದು ಮೂರ್ತ ರೂಪ ಕೊಡಬೇಕು, ಅವರಲ್ಲಿ ರಾಷ್ಟ್ರೀಯ ವಿಚಾರವನ್ನು ಬಿಂಬಿಸಬೇಕು, ಅವರಲ್ಲಿ ಸಾಮಾಜಿಕ ಬದ್ಧತೆಯನ್ನು ಎಚ್ಚರಿಸಬೇಕು, ತನ್ಮೂಲಕ ನಾವು ಸ್ವಾತಂತ್ರ್ಯವನ್ನು ಪ್ರಾಪ್ತಿ ಮಾಡಬೇಕು ಅನ್ನುವಂಥ ಉದಾತ್ತವಾಗಿರತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಬಾಲಗಂಗಾಧರ್ ತಿಲಕ್ ಅವರು ಪ್ರಾರಂಭ ಮಾಡಿದರು. ಆದರೆ ಇದೇ ಗಣೇಶೋತ್ಸವವನ್ನು ಇಂದಿನ ಕಾಂಗ್ರೆಸ್ ನಾಯಕರು ಕೇವಲ ಒಂದು ಹಿಂದೂಗಳ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥದ್ದು ಮತ್ತು ರಾಜಕೀಯ ಲಾಭಕ್ಕೋಸ್ಕರವಾಗಿ ಇವತ್ತು ಈ ರೀತಿಯ ಹೇಳಿಕೆಗಳನ್ನು ಕೊಡುವಂಥದ್ದು ಖಂಡಿತವಾಗಿಯೂ ರಾಜ್ಯದ ಜನತೆ ಒಪ್ಪುವಂಥದ್ದು ಅಲ್ಲ. ಓಕೆ, ಎಸ್ ಸರ್, ಇದು ಸತೀಶ್ ಪ್ರಭು ಫಸ್ಟ್ ರಿಯಾಕ್ಷನ್. ಜೊತೆಗೆ ಎಸ್ ಸರ್, ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯರು ಫಸ್ಟ್ ರಿಯಾಕ್ಷನ್ ಸರ್. ತಮ್ಮ ಅವಧಿಯಲ್ಲಿ ತಮ್ಮ ಸರ್ಕಾರದಲ್ಲಿ ಗಣಪನಿಗೆ ಈ ಪರಿಸ್ಥಿತಿ ಬಂದಿದೆ. ಎಸ್ ಸರ್. ನಮ್ಮ ಬಿಜೆಪಿಯ ಮಿತ್ರರು ಒಂದು ಮಾತು ಹೇಳಿದ್ರು, ಈ ಕಾರ್ಯಕ್ರಮ ಪೂರ್ವ ನಿಯೋಜಿತ ಅಂತ. ಸೊ ಒಂದು ಆಂಗಲ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಹೌದು ಅಂತ ಹೇಳಿ ಆಗ್ತದೆ ನನಗೆ, ಪೂರ್ವ ನಿಯೋಜಿತವಾಗಿದ್ದಿರಬಹುದು ಅಂತೇಳಿ. ಯಾಕಂತ ಹೇಳಿದ್ರೆ ನನಗೆ ಕಳೆದ ವಾರ ನಮ್ದು ಹೀಗೇನೊಬ್ರು ಬಿಜೆಪಿಯ ಮಿತ್ರರೊಬ್ಬರಿಗೆ ಕಾಲ್ ಮಾಡಿದ್ರು, ಕೇಳಿದ್ರು ಏನಣ್ಣ ಹಬ್ಬ ಎಲ್ಲ ಜೋರ? ಹೌದಣ್ಣ ಬರ್ತಿದೆಯಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಈ ಸರಿ ನಾವು ಹಬ್ಬ ಜೋರು ಮಾಡೋದ್ರಲ್ಲಿ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಎಂತ ಮಾರೇರಿ, ಪುನಃ ಏನಾದ್ರು ಮಂಗಳೂರಲ್ಲಿ ಏನಾದ್ರು ಮಾಡ್ಲಿಕ್ಕೆ ಶುರು ಮಾಡ್ತೀರಾ? ನೀವು ಮೊದಲೇ ಇದನ್ನು ಪ್ರಯೋಗಶಾಲೆ ಅಂತ ಹೇಳಿ ಏನೇನೋ ಮಾಡಿ ಹಾಕಿದ್ದೀರಿ, ಇನ್ನು ಏನೋ ಮಾಡ್ಲಿಕ್ಕೆ ನಮ್ಗೆ ಪ್ರಯೋಗಶಾಲೆ ಈಗ ಮಂಗಳೂರಲ್ಲ, ಬೇರೆ ಬೇರೆ ಎಲ್ಲ ಆಗಿದೆ, ಈಗ ಮಂಡ್ಯ ಹಾಗೆಲ್ಲ ಆಗಿದೆ. ಸೊ ಅವರು ಏನೋ ಒಂದು ಪ್ಲಾನ್ ಇಟ್ಕೊಂಡು ನಾಕಿಲ್ಲ ಯಾಕಣ ಇದೆಲ್ಲ ಯಾಕೆ ಅಲ್ಲ ಮಾರೇರೆ, ನಿಮ್ಮ ಮೂಡ ಕೇಸ್ ಸಿಎಂ ಇದು ಅದು ಏನೋ ಫ್ಲಾಪ್ ಆಗೋ ತರ ಕಾಣ್ತಿದೆ ನಮ್ಗೆ, ಅದರಲ್ಲಿ ಏನೋ ಅದ್ರಲ್ಲಿ ಮೇಲ್ಗೈ ಕಾಣುವಾಗೆ ಕಾಣಿಸ್ತಾ ಇಲ್ಲ. ಅದಲ್ಲದೆ ನೀವು ಬೇರೆ ಇವಾಗ ನಮ್ಮ ಹಳೆ ಹಗರಣಗಳಿಗೆಲ್ಲ ಹೊಸ ಕಮಿಟಿ ಮಾಡಿ ಸರಿ ಸರ್, ಈಗ ಈಗ ಈ ಒಂದು ವಿಚಾರದ ಬಗ್ಗೆ ಮಾತಾಡಿ ಸರ್. ಗಣಪನನ್ನ ಆ ರೀತಿ ಪೊಲೀಸರು ಹೊತ್ಕೊಂಡು ಹೋಗುವಂತಹ ದೃಶ್ಯಾವಳಿ ತಮ್ಮ ಸರ್ಕಾರದಲ್ಲಿ ಗಣಪನಿಗೆ ಈ ಒಂದು ಪರಿಸ್ಥಿತಿ ಬಂದಿದೆ, ತಮ್ಗೆ ಖುಷಿ ತಂದಿದ್ಯಾ ಅಥವಾ ಏನ್ ಹೇಳ್ತೀರಿ? ಇಲ್ಲ ನೋಡಿ, ಇದು ನಿಜವಾಗಿ ಇದು ಬೇಸರದ ಸಂಗತಿ ಒಂದು. ಯಾಕಂತ ಹೇಳಿದ್ರೆ ಇದನ್ನು ಬೀದಿಗೆ ತಂದವರು ಯಾರು? ಗಣಪನನ್ನು ಯಾಕೆ ತಂದವರು ಯಾರು? ಯಾತಕ್ಕೋಸ್ಕರ ಬಂತು ಹಾಗಾದ್ರೆ ಬೀದಿಗೆ? ಅಲ್ಲ ಯಾಕೆ ಬರ್ಬೇಕು? ಅಲ್ಲ ಯಾತಕ್ಕೋಸ್ಕರ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲ ನಾನು ಅದು ಹೇಳಿದ ನಾನು ಹೇಳ್ತೀನಿ, ಮ್ಯಾಟರ್ ಹೇಳ್ತಾನೆ. ಅವ್ರು ಹೇಳಿದ್ರು ಈಗ ಗಣಪನನ್ನು ಕುರಿಸಿದವರು ಕೂಡ ಬೀದಿಗೆ ಬಂದಿದ್ದಾರೆ, ಎಲ್ಲೆಲ್ಲೋ ಅವಿತುಕೊಂಡು ಇರಬೇಕು. ಹೇಳ್ತೀನಿ ವಿಷಯ ಹೇಳ್ತೀನಿ. ಈಗ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯರನ್ನು ಸಿಲುಕಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದಲ್ಲದೆ ಅವರ ಹಳೆ ಹಗರಣಗಳಿಗೆ ನಾವು ಭಾವೈಕ್ಯತೆ ವಿಚಾರಕ್ಕೆ ಹೇಳ್ತೀನಿ, ಬರ್ತೀನಿ ನಾನು ಅದಕ್ಕೆ ಬರ್ತಿದ್ದೀನಿ. ಸೊ ನಮ್ಮ ಹತ್ರ ಇವಾಗ ಇದನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಯಾವ್ದು ಮ್ಯಾಟರ್ ಇಲ್ಲಣ್ಣ. ಅಟ್ ಲೀಸ್ಟ್ ಇದನ್ನಾದ್ರೂ ಎತ್ತಾಕಿದ್ರೆ ಜನರ ಮೈಂಡ್ ಅಲ್ಲಿಂದ ಈ ಕಡೆ ಡಿವೇಟ್ ಆಗುತ್ತೆ. ಅವಾಗ ಸರ್ಕಾರಕ್ಕೆ ಅದನ್ನು ಕೈ ಬಿಟ್ಟು ಇದರ ಮೇಲೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಬಹುದು. ಅಂದ್ರೆ ಹಿಂದೂಗಳೇ ಗಣಪನನ್ನ ತಂದು ಗಣೇಶನನ್ನ ತಂದು ರೋಡಿಗೆ ಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಹಿಂದೂಗಳು ಅಂತ ನಾನು ಹೇಳ್ತಲ್ಲ, ಹಿಂದುತ್ವಗಳು ಅಂತ ಇದೇ ಬಿಜೆಪಿ ಅವರು, ಇದೇ ಬಿಜೆಪಿ. ಇಲ್ಲಿ ವಿಚಾರಗಳು ಬರಲ್ಲ, ಹಿಂದೂಗಳಾಗಿದ್ರಿಂದ ಅಥವಾ ದೇವರ ಮೇಲೆ ನಂಬಿಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ವಾ? ಅಲ್ಲಿ ಬಿಜೆಪಿ ಅನ್ನೋ ಪ್ರಶ್ನೆ ಸೆಕೆಂಡರಿ ಬರುವಂತದ್ದು. ತಾವು ಹೇಳ್ತಾ ಇದ್ರಿ, ನನ್ನ ಪ್ರಶ್ನೆ ಇರುವಂತದ್ದು ಹಿಂದೂಗಳೇ ಗಣಪನನ್ನ ರೋಡಿಗೆ ತಂದಿದ್ದಾರೆ ಸರ್. ಹಾಗಾದ್ರೆ ಇದು ಪ್ರತಿಷ್ಠಿತ ಗಣಪತಿ ನೋಡಿ ನೋಡಿ ನಿತಿನ್ ನೀವು ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡಿ. ಅಲ್ಲ ಕ್ಲಿಯರ್ಲಿ ಕಮಿಂಗ್ ಟು ದಿ ಪಾಯಿಂಟ್. ಓಕೆ, ಬಿಜೆಪಿ ಅವರಿಗೆ ಅವರ ಹಗರಣಗಳಿಗೆ ಹೊರಗೆ ಬರ್ತಿದೆ, ಅದನ್ನು ಮುಚ್ಚಾಕ್ಲಿಕ್ಕೆ ಬೇರೆ ಯಾವುದು ಇಲ್ಲ. ಅದನ್ನು ಮುಚ್ಚಾಕ್ಲಿಕ್ಕೆ ನಂಬಿಕೆಯ ವಿಚಾರವಾಗಿ ಧಾರ್ಮಿಕತೆ ಅದೇ ಹೇಳಿದಲ್ಲ, ಅದಕ್ಕೋಸ್ಕರ ಈ ಬಾರಿ ಯಾರು ಕೂಡ ಕ್ಲೀನ್ ಅನ್ನುವಂಥದ್ದು ಇಲ್ಲ ರಾಜಕಾರಣದಲ್ಲಿ. ಅದಕ್ಕೋಸ್ಕರ ನಮ್ಮ ಗಣೇಶನ ಬಗ್ಗೆ ಖಂಡಿತ 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 ಅದಕ್ಕೋಸ್ಕರ ಈ ಬಾರಿ ರಾಮನನ್ನು ಬಿಟ್ಟು ಗಣೇಶನನ್ನು ಇಟ್ಕೊಂಡ್ರು. ಸಿಂಪಲ್. ಮತ್ತೆ ಇದು ಪೂರ್ವ ನಿಯೋಜಿತ ಅಂತ ಹೇಳಿದ್ರಲ್ಲ, ಖಂಡಿತವಾಗಿ ಪೂರ್ವ ನಿಯೋಜಿತ. ಯಾಕಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಲ್ವಾ ಘರ್ಷಣೆಯ ವಿಚಾರವಾಗಿ, ಇದು ಕ್ಷುಲ್ಲಕ ಕಾರಣ, ಒಂದು ಸಣ್ಣ ವಿಚಾರ, ಏನಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ ಅಲ್ವಾ? ನಾನು ಅದೇ ಹೇಳಿದ್ದೆ. ಅಲ್ಲಿಂದ ಶುರುವಾಗಿರುವಂತಹ ಈ ಒಂದು ಸಂಘರ್ಷ ಅವಕಾಶ ಕೊಡಿ ಅಲ್ಲಿ. ಓಕೆ, ಬನ್ನಿ ಮಾತಾಡ್ಲಿಕ್ಕೆ ಅವಕಾಶ. ಆದ್ರಿಂದ ಇದು ಏನಾಗಿದೆ ಅಂತ ಹೇಳಿದ್ರೆ, ಇವರ ಕೆಲವೊಂದೊಂದು ಹಗರಣಗಳನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇಷ್ಟು ಸಮಯ ರಾಮನ ಹೆಸರು ಹೇಳ್ತಿದ್ರು, ಈಗ ಗಣೇಶನ ಹೆಸರು ಹೇಳಿದ್ರು. ಇವರಿಗೆ ಅನಿವಾರ್ಯ ಇದೆ. ಯಾಕಂತ ಹೇಳಿದ್ರೆ ಈಗ ಇನ್ನು ಈ ಹಗರಣಗಳು ಹೊರಗೆ ಬಂದ್ರೆ ಇನ್ನೊಂದು 5-6 ತಿಂಗಳಲ್ಲಿ, ಹೆಚ್ಚು ಕಡಿಮೆ ಒಂದು 5-6 ತಿಂಗಳಲ್ಲಿ ಇವರ ಅರ್ಧವರ್ಷಿ ಬಿಜೆಪಿ ಅವರಿಗೆ ಜೈಲಿನಲ್ಲಿ ಇರ್ತಾರೆ ಈಗ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಒಂದು ಸಣ್ಣ ಇದನ್ನು, ಯಾಕಂದ್ರೆ ಇದು ನನಗೆ ಹೇಳಿರುವಂತದ್ದು ಬೇರೆ ಯಾರಲ್ಲ, ಬಿಜೆಪಿಯ ಮಿತ್ರರು. ಯಾಕಂತ ಹೇಳಿದ್ರೆ ಅವರು ನಿಮ್ಗೆ ಯಾಕೆ ಹೇಳಿದ್ರು ಅಂತ ಹೇಳಿದಿರ್ಬೋದು, ಬಿಜೆಪಿ ಈಗ ಒಡೆದ ಮನೆ, ಅದರಲ್ಲಿ ಒಂದು 5-6 ಗುಂಪುಗಳಿದ್ದಾರೆ. ಸೊ ಒಂದು ಗುಂಪಿನವರು 1-2 ಗುಂಪಿನವರು ನಮ್ಮ ಹತ್ರ ಒಳ್ಳೆದ್ರಲ್ಲಿ ಇದ್ದಾರೆ, ನಮಗೂ ಇನ್ಫಾರ್ಮೇಶನ್ ಕೊಡ್ತಾರೆ, ಅವರ ಒಳಗಡೆಯಿಂದ ಏನ್ ನಡೀತಾ ಇದೆ. ಈಗ ತಾವು ಬಿಜೆಪಿಯ ಏನು ವಿರೋಧವಾಗಿ ಮಾತಾಡಬೇಡಿ, ಯಾಕಂದ್ರೆ ತಾವು ಕಾಂಗ್ರೆಸ್ ನಲ್ಲಿ ಇದ್ದೀರಿ, ಬಿಜೆಪಿ ವಿರೋಧವಾಗಿ ಮಾತಾಡಿ ನೋಡೋಣ. ಆದ್ರೆ ಅದನ್ನ ಹೊರತಾಗಿಯೂ ಕೂಡ ಹಿಂದೂಗಳ ಒಂದು ಧರ್ಮದ ಭಾವನೆಯ
ಗಣಪನ ಬಗ್ಗೆ ಏನ್ ಹೇಳ್ತೀರಿ ಕಾಂಗ್ರೆಸ್ ಪಕ್ಷದವರು? ಯಾಕಂದ್ರೆ ಗಣೇಶನಿಗೆ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ. ಇಲ್ಲ, ಖಂಡಿತವಾಗಿಯೂ ಅಲ್ಲ. ಇದಕ್ಕೆ ಬಿಜೆಪಿಯವರೇ ಕಾರಣ. ಯಾಕೆ ಕಾಂಗ್ರೆಸ್ನವ್ರು ತಕೊಳ್ಬೇಕು? ನಾವು ಅವರ ಹಗರಣಗಳನ್ನು ಹೊರಗೆ ತೆಗೆದು ಅಂತ ಹೇಳುವಾಗ ಗಣೇಶನನ್ನು ಮುಂದೆ ತಂದದ್ದು ಅವರೇ ಅಲ್ಲ. ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಅದೇ ನಾನು ಹೇಳ್ತೇನೆ ನಿಮಗೆ, ನಾಗಮಂಗಲದ ಘಟನೆ ಇದಕ್ಕೋಸ್ಕರನೇ ಮಾಡಿದ್ದು. ಮೂಢ ಹಗರಣವನ್ನು ಇವರಿಗೆ ಭೇದಿಸ್ಲಿಕ್ಕೆ ಆಗ್ಲಿಲ್ಲ, ಅದು ಫ್ಲಾಪ್ ಆಗೋ ರೀತಿಯಲ್ಲಿ ಉಂಟು. ಅವರ ಹಗರಣ ಹುಡುಗರು ಗಣಪತಿಯನ್ನ ಅಲ್ಲಿ ಇಟ್ಟದ್ದೇ ಮೂಢ ಹಗರಣವನ್ನು ಭೇದಿಸ್ಲಿಕ್ಕೆ ಅಲ್ಲ, ಇದೊಂದು ನೆಪ. ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿತು, ಇವರೇ ಎಲ್ಲ ಮಾಡಿಸಿದ್ರು. ನೋಡಿ ಇವರದ್ದೆಲ್ಲ ನೋಡಿ, ಇವರು ಮುಸಲ್ಮಾನರು ಅಂತ ಹೇಳ್ತಾರೆ. ಇವರಿಗೆ ನಿಜವಾಗಿಯೂ ಒಂದು ಏನ್ ಹೇಳ್ತಾರೆ, ಸ್ವಲ್ಪ ಏನಾದ್ರು ಮಾನವ ಮರ್ಯಾದೆ ಏನಾದಿದ್ರೆ ದಯವಿಟ್ಟು ಮೊದಲಿಗೆ ಅಲ್ಪಸಂಖ್ಯಾತರ ಮೋರ್ಚೆ ಏನಿದೆ ನೋಡಿ ಇವರು ಬಿಜೆಪಿ, ಅದನ್ನೊಂದು ವಜಾಗೊಳಿಸಿ. ಯಾಕಂದ್ರೆ ಇವರು ಒಂದು ಸೈಡ್ ಮುಸಲ್ಮಾನರಿಗೆ ಬಾಯಿಗೆ ಬಂದಾಗ ವಾಚಾಗೋಚರವಾಗಿ ಬೈತಾರೆ, ಇನ್ನೊಂದು ಕಡೆ ಇವರೇ ಗುಂಪು ಮಾಡ್ತಾರೆ. ಇವರ ಜೊತೆ ಇರುವ ಮುಸಲ್ಮಾನರೆಲ್ಲ ಒಳ್ಳೆಯವರಂತೆ, ಇವರ ಜೊತೆಗೆ ಇಲ್ಲದ ಮುಸಲ್ಮಾನರೆಲ್ಲ ಕೆಟ್ಟವರು, ಅದನ್ನು ಬಾರುದೆಲ್ಲ ಬಾಕಿಯವರು. ಇದು ಯಾವ ಲಾಜಿಕ್ ಹೇಳಿ? ಈಗ ನನ್ನ ಲಾಜಿಕ್ ಇಷ್ಟೇ, ಇವರಿಗೆ ಈ ಹಗರಣಗಳನ್ನು ಮುಚ್ಚಿ ಹಾಕಬೇಕು. ಎಲ್ಲರೂ ಕೆಟ್ಟವರಲ್ಲ, ಇದು ಲಾಜಿಕ್ ಹಾಗೆ, ಬಿಜೆಪಿಯ ಲಾಜಿಕ್ ಅದೇ ನೋಡಿ ಸ್ವಾಮಿ. ಬಿಜೆಪಿಯ ಲಾಜಿಕ್ ಇದುವೇ ಇರುವುದು, ಬಿಜೆಪಿಯ ಲಾಜಿಕ್ ಇದುವೇ. ಅವರೊಟ್ಟಿಗೆ ಇಲ್ಲದವರೆಲ್ಲ ದೇಶದ್ರೋಹಿಗಳು, ಇದು ಬಿಜೆಪಿಯ ಲಾಜಿಕ್. ನೋಡಿ ಸಿಂಪಲ್ ಒಂದು ಡಿಬೇಟ್ ಆಗ್ತಿದ್ದೀನಿ ಅಂತ ಎಣಿಸ್ಬೇಡಿ. ಹುಬ್ಳಿಯಲ್ಲಿ ಕಳೆದ ಸಾರಿ ಒಂದು ಹೆಣ್ಮಗಳ ಕೊಲೆ ಆಯ್ತು, ಒಬ್ಬ ಮುಸಲ್ಮಾನ ಕೊಲೆ ಮಾಡಿದ, ಅದರ ಬಗ್ಗೆ ದೊಡ್ಡದಾಗಿ ಪ್ರತಿಭಟನೆ ಎಲ್ಲ ಮಾಡಿದ್ರು, ಏನೇನೋ ಮಾಡಿ ಹಾಕಿದ್ರು. ಅದೇ ಬೆಳಗಾವಿಯಲ್ಲಿ ಹಿಂದೂ ಹುಡುಗ, ಆ ಹುಡುಗ ಕೊಲೆ ಮಾಡಿ ಅವಳನ್ನು ಏನೋ ಪೀಸ್ ಎಲ್ಲ ಮಾಡಿ ಬಂದ, ಅದರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಸೊ ಇಲ್ಲಿ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ಹುಡುಗಿ ಹಿಂದೂ ಆಗಿರ್ಬೇಕು, ಮುಸಲ್ಮಾನ ಹುಡುಗ ಆಗಿದ್ರೆ ಅದಕ್ಕೆ ನಾವು ಪ್ರತಿಭಟನೆ. ಒಂದು ವೇಳೆ ಹಿಂದೂ ಹುಡುಗಿ ಆದ್ರೆ ಇಲ್ಲ, ಯಾವುದೇ ರೀತಿಯ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿಯೂ ಕೂಡ ಅದು ಅಷ್ಟೇ ಸ್ವಾಮಿ. ನೋಡಿ ನಾನು ನಿಜವಾಗಿ ಹೇಳ್ತೇನೆ, ಆ ಕಾರ್ಯಕರ್ತರು ನೋಡೋಕೆ ನನಗೆ ಅಯ್ಯೋ ಪಾಪ ಎನಿಸ್ತದೆ. ಯಾಕಂತ ಹೇಳಿದ್ರೆ ಈ ರಾಜಕೀಯ ನಾಯಕರು ಇವರ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಪಾಪ ಅವರ ಬಾಳ ಹಾಳು ಮಾಡ್ತಿದ್ದಾರೆ. ಅವರು ನೋಡಿ, ಇದು ಬಂದ ಮಾತು ಅವರಿಂದ. ನೋಡಿ ನಮ್ಗೆ ಏನಿಲ್ಲ ಸ್ವಾಮಿ, ಅಲ್ಲಿ ಒಂದು ಸಣ್ಣ ಕಿಚ್ಚೆತ್ತು ಬಿಟ್ರಾಯ್ತು, ಮತ್ತೆ ನಮ್ಮ ಹುಡುಗರು ನೋಡ್ಕೋತಾರೆ, ನಮ್ಮ ಬೇರೆ ಬೇರೆ ಸಂಘದ ಹುಡುಗರು ನೋಡ್ಕೊಳ್ತಾರೆ ಅಷ್ಟೇ. ಇದು ಪಕ್ಕಾ ಪೊಲಿಟಿಕಲ್ ಗಿಮಿಕ್ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಇದು ಅವರ ಮೇಲೆ ಬಂದ ಹಗರಣಗಳನ್ನು. ಈಗ ಗಣಪತಿ ಈ ಪರಿಸ್ಥಿತಿ ಬರಬೇಕು ಅಂತ ಕಾರಣ ಅದಕ್ಕೆ ಈ ಹಿಂದಿನ ಘಟನೆ, ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಕಾರಣ. ಖಂಡಿತ. ಸೊ ಹಾಗಿದ್ದಾಗ ನಾಗಮಂಗಲದಲ್ಲಿ ಯಾರು ಯುವಕರು ಈ ಒಂದು ಗಣಪತಿಯನ್ನ ವಿತ್ ಪರ್ಮಿಷನ್ ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡಿದ್ರು, ಅವರೆಲ್ಲ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಅವರು ಮಂಡ್ಯ ಜಿಲ್ಲೆ ಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಅವಿತುಕೊಂಡು ಇದ್ದಾರೆ. ಸೊ ಇಟ್ ಇಸ್ ದ ರೈಟ್ ವೇ ತಮ್ಮ ಸರ್ಕಾರ ತೆಗೆದುಕೊಂಡಿರುವ ಸ್ಟ್ಯಾಂಡ್ ಇದೆ ಅಂದ್ರೆ ತನಿಖೆ ನಡೆಸಬೇಕಂತ ಹೇಳಿದ್ರೆ ಅವರನ್ನು ಅರೆಸ್ಟ್ ಮಾಡ್ಲೇಬೇಕಲ್ಲ. ಓಕೆ, ಅವರನ್ನ ಅರೆಸ್ಟ್ ಮಾಡುವಂತದ್ದು ಪ್ರಮುಖವಾಗಿರುವ ಆದ್ಯತೆ ಆಗಿರುತ್ತೆ. ಖಂಡಿತವಾಗಿಯೂ. ಈಗ ನೋಡಿ, ಅದರ ಮುಖ್ಯ ಉಸ್ತುವಾರಿ ಯಾರಿದ್ದಾರೆ, ನಾವು ಅವರನ್ನು ತನಿಖೆಗೆ ಒಳಪಡಿಸಲೇಬೇಕಲ್ಲ. ಪಾಪ ಅವರದ್ರಲ್ಲಿ ಇನ್ವಾಲ್ವ್ ಇಲ್ಲದೆ ಇದ್ರು ಕೂಡ ಈಗ ಧರ್ಮಕ್ಕೆ ಅವರು ಸಿಕ್ಕಿ ಬಿದ್ರಲ್ಲ ಈ ಬಿಜೆಪಿಯವರ ರಾಜಕೀಯದಿಂದ. ಇವರ ಕೇಸು ಉಳಿಸ್ಲಿಕ್ಕೋಸ್ಕರ, ಇವರ ಹಗರಣಗಳು ಹೊರಗೆ ಬರದಂತೆ ಮುಚ್ಚಾಕ್ಲಿಕ್ಕೋಸ್ಕರ ಇವರು ಈ ತರ ಎಲ್ಲ. ಮತ್ತೆ ಇನ್ನೊಂದು ನೋಡಿ ಸ್ವಾಮಿ, ಸಿಂಪಲ್ ಮತ್ತಷ್ಟು ಟೈಟ್ ಆದ್ರೆ ಏನ್ ಮಾಡ್ತೀರಾ ಸರ್? ಇದೇ ಒಂದು ಕಾರಣಕ್ಕೋಸ್ಕರ ಮತ್ತಷ್ಟು ನೀತಿ ನಿಯಮಗಳನ್ನ ಹಾಕಿದ್ರೆ ನಾವು ಆಚರಿಸ್ತಾ ಇದ್ದೀವಿ. ಒಂದೇ ಅವರು ಆ ರೀತಿ ಮಾಡಿದ್ರೆ ತಾವುಗಳು ಏನ್ ಮಾಡಿದಿರಿ ಹಾಗಾದ್ರೆ? ಕೂಡ ಗಿಮಿಕ್ ಆಗಿರ್ಬೋದಲ್ವಾ? ಗಣೇಶನ ಹಬ್ಬದಲ್ಲಿ ಸೃಷ್ಟಿಯಾಗುತ್ತೆ, ಗಣೇಶನ ಹಬ್ಬದಲ್ಲಿ ಸಂಘರ್ಷ ಸೃಷ್ಟಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಾವುಗಳು ಕೂಡ ಇದನ್ನ ಟೈಟ್ ಆಗಿ ತೆಗೆದುಕೊಂಡ್ರೆ ನೋಡಿ, ನಾವು ಯಾವ ರೀತಿಯಾದಂತಹ ಇದರಲ್ಲಿ ಏನಿದ್ರೆ ನಾವು ಹುಡುಕಾಡ್ತಿದ್ದೀವಿ. ಓಕೆ, ಎಲ್ಲಿಯೂ ಮನೆಗೆ ಹೊಕ್ಕಿ ಅಲ್ಲ ಸರ್. ಎಲ್ಲಿ ಡೌಟ್ ಬರುತ್ತೆ ಅಂದ್ರೆ ಗೃಹ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿಲ್ಲ, ವೆರಿ ಸಿಂಪಲ್ ಅಂತ ಹೇಳ್ತೀರಿ. ತದನಂತರ ತಾವು ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನು ನಾನು ಸಮರ್ಥಿಸ್ತೇನೆ. ಯಾಕೆಂತ ಹೇಳಿದ್ರೆ ನೋಡಿ, ಕೋಮು ಸಂಘರ್ಷ ಅಂತ ಏನು ಹೇಳ್ತಾರೆ ನೋಡಿ, ಇದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಡೆಯುವುದು ಹೊಸದೇನಲ್ಲ. ಇದು ದಿನದಿಂದ ದಿನಕ್ಕೆ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ. ಜಸ್ಟ್ ಸ್ಟಾಪ್ ಗಿವಿಂಗ್ ಇಂಪಾರ್ಟೆನ್ಸ್. ಅದ್ರ ತಲೆನೇ ಹಾಕ್ಬಿಡಿ ಅಣ್ಣ, ಇಂಥದ್ದು ಇನ್ನೊಂದು 2 ಘಟನೆ ನಡಿಬಹುದು, ತಲೆನೇ ಹಾಕ್ಬೇಡಿ. ಸತ್ಯ ಹೇಳ್ತೀನಿ ನಿತಿನ್ ಅವರೇ, ನಾನು ಕಳೆದ 2-3 ದಿನದಿಂದ ಟಿವಿನೇ ನೋಡ್ತಾ ಇಲ್ಲ. ಯಾವ ಚಾನಲ್ ಹಾಕಿದ್ರು ಕೂಡ ಇದೇ ಮ್ಯಾಟ್ರ್. ಎಲ್ಲ ಚಾನೆಲ್ ಅವರು ಅದಕ್ಕೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಇನ್ನಷ್ಟು ಇದು ಮಾಡ್ತಿದ್ದಾರೆ. ಸೊ ನನ್ನ ಕಳಕಳಿಯ ವಿನಂತಿ ಏನಿದ್ರೆ ನಿತಿನ್ ಅವರೇ, ಕೇಳಿರುವಂತದ್ದು ಅಲ್ಲಿ ಘರ್ಷಣೆ ಎಲ್ಲ ಆಯ್ತು ನೋಡಿ. ಸರಿ, ಓಕೆ, ಘರ್ಷಣೆ ಅಂತ ಕಿಡಿಗೇಡಿಗಳು ಮಾಡಿದಂತ ಒಂದು ಅಪರಾಧ ಕೃತ್ಯಗಳನ್ನು ನಾವುಗಳು ತೋರಿಸಲೇಬಾರ್ದಾಗಿದೆ ಮಾಧ್ಯಮಗಳು. ಯಾವ ರೀತಿ ಬೈಕ್ ಶೋರೂಮ್ ಗಳಿರುತ್ತೆ, ಕ್ಲೀನ್ ಆಗಿ ಬೈಕ್ ಶೋರೂಮ್ ಗಳನ್ನು ಸುಟ್ಟು ಹಾಕ್ತಾರೆ, ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ, ನೇರವಾಗಿ ಅವರು ಮಾಡಿರುವಂತ ಕೃತ್ಯಗಳನ್ನು ಪೆಟ್ರೋಲ್ ಬಾಂಬ್ ಗಳನ್ನ ಎಸಾಡ್ತಾರೆ ಅಲ್ವಾ? ಇದೆಲ್ಲವೂ ಕೂಡ ಮಾಧ್ಯಮ 2 ದಿನಗಳಿಂದ ಮಾಧ್ಯಮ ನೋಡ್ಲಿಕ್ಕೆ ಆಗಲ್ಲ ತಮ್ಗಳಿಗೆ.
ತಮ್ಗಳಿಗೆ ಆ ಕೃತ್ಯಗಳನ್ನು ತಮ್ಗಳಿಗೆ ಕಣ್ಣು ಇಲ್ಲ ಇಲ್ಲ, ಗಮನಿಸ್ಲಿಕ್ಕೆ ಆಗ್ತಾ ದಯವಿಟ್ಟು ನಿತಿನ್ ನೀವು ಪುನಃ ಅದಕ್ಕೆ ಇಲ್ಲ, ಇಲ್ಲ, ತಾವು ಹೇಳಿರೋ ಇದು ಮಾಡುವ ವಿಚಾರಗಳನ್ನ ಪ್ರಯತ್ನ ದಯವಿಟ್ಟು ನೋಡಿದಾಗ- ಮಾಡಬೇಡಿ. ಬಾಕಿ ಚಾನೆಲ್ ಅವರು ಮಾಡ್ತಿದ್ದೀರಿ ಅಂತ ಹೇಳಿ ನೀವು ದಯವಿಟ್ಟು ಅಲ್ಲ, ಮಾಡ್ಲಿಕ್ಕೆ ಉದಯ್ ಹೋಗ್ಬೇಡಿ. ಅವರೇ, ಇಲ್ಲ, ಇಲ್ಲ, ನಿತಿನ್, ಇಲ್ಲ, ಇಲ್ಲ, ನಾನು ಹೇಳೋದು ಕೇಳಿ. ಇಲ್ಲ, ಇಲ್ಲ, ತಾವು ಇಲ್ಲ, ಹೇಳಿರೋದು ಇಲ್ಲ, ಇಲ್ಲ, ನೋಡ್ಲಿಕ್ಕೆ ದಯವಿಟ್ಟು ಆಗ್ತಾ ನೋಡಿ ಇಲ್ಲ. ಇವಾಗ ಅದನ್ನ ಮಾಡಿದ್ದು ಸರಿ, ನಾವುಗಳು ತೋರಿಸೋದು ತಪ್ಪು. ಇಲ್ಲ 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 ನೋಡಿ, ನಾನು ವಿಷಯ ಹೇಳ್ತೇನೆ. ಏನ್ ಗೊತ್ತಾ, ಯಾವುದೇ ಒಂದು ಮ್ಯಾಟರ್ ಅದಕ್ಕೆ ನಾವು ಇನ್ನಷ್ಟು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ ಅದು ಮತ್ತಷ್ಟು ಅವ್ರಿಗೆ ಶಿಕ್ಷೆ ಜಾಸ್ತಿ ಆಗುವಂಥದ್ದು ಈ ರೀತಿ ವಿತಂಡವಾದ ಮಾಡುದಿದ್ರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಡೆದಿರುವ ಘಟನೆ ಬಗ್ಗೆ ವಿಮರ್ಶೆ ಮಾಡದೆ Correct. ನೀವು ನಿಮ್ಮ ಅಕ್ಕಿ ಮೇಲೆ ಪ್ರೀತಿ, ನೆಂಟರ ಮೇಲೆ ಪ್ರಾಣ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಿಲುವುಗಳನ್ನು ವಿರೋಧಿಸುವಂತಹ ತಾಕತ್ತು ಇಲ್ಲ. ಇವತ್ತು ಅಲ್ಲಿ ಘಟನೆ ಆಗಲಿ ಕಾರಣ ಗಣೇಶನ್ನು ಕೂರಿಸುವಂತಹದ್ದು ಅಂತೇಳಿ ಯಾಕೆ ನೀವು ಅನುಮತಿಯನ್ನು ಕೊಡಬೇಕಾಗಿತ್ತು? ಘಟನೆ ಆಗ್ಲಿ ನಾನು ಹೇಳುವಂತದ್ದು ಇವತ್ತು ಪೂರ್ವ ನಿಯೋಜಿತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ದರ್ಗಾದಲ್ಲಿ ಪೆಟ್ರೋಲ್ ಅಂಗಡಿ ಇರುತ್ತಾ ಒಪ್ತೀರಾ? Okay, sir. ದರ್ಗಾದಲ್ಲಿ ಮಾರಕಾಸುಗಳು ಇರ್ತವೆ ಒಪ್ತೀರಾ? ಕೊಂಡೋಗಿಟ್ಟು ದರ್ಗಾದಲ್ಲಿ ಕಲ್ಲುಗಳು ಇರ್ತವೆ ಒಪ್ತೀರಾ? ನಾವು ಕೊಂಡೋಗಿದ್ದೇವೆ. ಇವರ ಅಣ್ಣ, ಅಲ್ಪಸಂಖ್ಯಾತರ ಮೋರ್ಚೆ ಇಲ್ವಾ? ಇವರ ಜನಗಳೇ ಕೊಂಡೋಗಿಡುದು, ಅಣ್ಣ, ಇವರೇ ಬಿಸಾಡುದು, ಘಾಟಿ ಸೃಷ್ಟಿ ಮಾಡುದು, ವಾದ ಮಾಡುದು ಅಂದ್ರೆ ಇವಾಗ ಸುಮ್ನೆ ಅದಕ್ಕೆ ಕೂರುದು ಅವರು ಮತ್ತೆ. ಇಷ್ಟೆಲ್ಲ ಉನ್ನಾರ ಮಾಡ್ತಿದ್ದಾರೆ. ಇಲ್ಲಿ ಒಂದ್ ನಿಮಿಷ, Okay. ನಾನು ಅಲ್ಲ, ಇಬ್ಬರು ಮಾತುಗಳನ್ನ ಕೇಳಿಸ್ಕೊಂಡೆ ನಾನು. ನೋಡಿ, ಕೇವಲ ಕಾಂಗ್ರೆಸ್ ಮಾತ್ರ ಆಡಳಿತ ಮಾಡಿದಲ್ಲ, ಭಾರತೀಯ ಜನತಾ ಪಕ್ಷ ಕೂಡ ಆಡಳಿತ ಮಾಡಿತು. ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ, ಯಾವಾಗ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡ್ತಾ ಆಗ ಕೋಮು ಸಂಘರ್ಷಗಳು ಎಲ್ಲಿ ನಡೆದಿದೆ ಎಂಬುದನ್ನು ನೋಡಬೇಕಾಗತ್ತೆ. ಅತ್ಯಂತ ವಿರಳವಾಗಿ ಒಂದೆರಡು ಘಟನೆಗಳು ನಡೆದಿರಬಹುದೇ ವಿನಃ ಅಧಿಕಾರಕ್ಕೆ ಬಂದ ಕೂಡಲೇ ಇಂಥದ್ದೆಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ಇವರ ಅವಧಿಯಲ್ಲಿ ಮಸೀದಿಗಳಲ್ಲಿ ಇದು ಅಕ್ರಮ ಶಸ್ತ್ರಾಸ್ತ್ರಗಳು ಇರಲಿಲ್ವಾ? ಏನು ಕ್ರಮ ಕೈಗೊಂಡ್ರಿ ನೀವು? ಇವರಿಗೂ ಕೂಡ ಅಧಿಕಾರ ಇತ್ತಲ್ಲ. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ದೇವಸ್ಥಾನವನ್ನು ಹೊಡೆದಾಗ ವಿರೋಧ ವ್ಯಕ್ತಪಡಿಸಿ ಪ್ರೆಸ್ ಮೀಟ್ ಮಾಡಿದಾಗ ಕೇಸ್ ಆಗುವುದು ಹಿಂದೂಗಳ ಕಾರ್ಯಕರ್ತರ ಮೇಲೆ. ಇವರ ಅವಧಿಯಲ್ಲಿ 166 ದೇವಸ್ಥಾನಗಳನ್ನು ಹೊಡೆದ್ರಲ್ಲ 3.5 ವರ್ಷದಲ್ಲಿ. ನಾನು ಕೇಳ್ತೇನೆ, ನೀವು ಯಾವ ಹಿಂದುತ್ವವನ್ನು ಪ್ರತಿಪಾದಿಸ್ತೀರಿ? ಯಾವ? ಈಗ ನಿಮಗೂ ಗೊತ್ತಿದೆ ಏನು ಒಬ್ಬ ನೋಡಿ, ನಿಮ್ಮ ಮಾತಾಡುವಾಗ ದಿಕ್ಕು ತಪ್ಪಿಸುವುದಿಲ್ಲ. ಇನ್ನೊಂದು, ಆಗ ಅವರು ಹೇಳಿದ್ರು ರಾಮನ ವಿಚಾರದಲ್ಲಿ ಹಿಂದೂ ಮಹಾಸಭಾ ಏನ್ ಮಾಡ್ತಾ ಅಂತ. ನಾನು ಹೇಳ್ತೇನೆ, 1937ರಿಂದ ಮೊನ್ನೆ ತೀರ್ಪು ಬರೋವರೆಗೆ ಇಡೀ ಹೋರಾಟದ ಹಾದಿಯಲ್ಲೇ ಪ್ರತಿ ಹೆಜ್ಜೆ ಹಾಕಿದ್ದು ಹಿಂದೂ ಮಹಾಸಭಾ. ಆದರೆ ಅಲ್ಲಿ ಅದನ್ನು ಎಂದೂ ಕೂಡ ರಾಜಕೀಯವಾಗಿ ಬಳಸಿಲ್ಲ. ಮತ್ತೊಂದು, ರಾಮಸೇತು ವಿಚಾರದಲ್ಲಿ ಕೂಡ ರಾಷ್ಟ್ರ ಅಲ್ಲ, ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಲ್ಲ, ವಿಚಾರಕ್ಕೇನೆ ನಾನು ಬರ್ತೇನೆ. ಇವರು ಹೇಳಿದಕ್ಕೆ ನಾನು ಹೇಳಿದ್ದು, ಹಿಂದುತ್ವದ ವಿಚಾರದಲ್ಲಿ ಎಂದೂ ಕೂಡ ರಾಜಕೀಯ ಮಾಡದೆ ಹೋರಾಟ ಮಾಡಿದ ಒಂದೇ ಒಂದು ಪಕ್ಷ ಇದ್ರೆ ಹಿಂದೂ ಒಂದು ಬರ್ತೇನೆ. ಬಹಳಷ್ಟು ಕರೆಗಳು ಬರ್ತದೆ, ನಾನು ಕರೆಗಳನ್ನು ತೆಗೆದುಕೊಂಡು ತದನಂತರ ಬರ್ತೀನಿ. ಜನರು ಏನ್ ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ಜನರಿಗೆ ಭಾವನಾತ್ಮಕವಾಗಿ, ಜೊತೆಗೆ ಅವರ ನಂಬಿಕೆಯ ವಿಚಾರವಾಗಿ ಬಹಳಷ್ಟು ಘಾಸಿ ಆಗಿರುವಂತದ್ದು. ಇವರ ಜೊತೆಗೆ ಇದು ಪೊಲಿಟಿಕಲಿ ಗಿಮಿಕ್ ಅದೇನೇ ಇರಲಿ, ತಮ್ಮಗಳ ಅಭಿಪ್ರಾಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರುಲಿಂದ ಮೇಡಮ್? ಸರ್ ದಿವ್ಯಾ ನಾಯಕ್ ಅಂತ. ದಿವ್ಯಾ ನಾಯಕ್ ಅವರು, ನಮಸ್ತೆ ದಿವ್ಯಾ ನಾಯಕ್ ಅವರೇ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನಮಸ್ತೆ ಸರ್. ಸರ್, ಅಲ್ಲಿ ಇರುವ 3 ಪ್ಯಾನಲಿಸ್ಟಿಗೂ ನಂದು ಒಂದೇ ಸರ್. ಇವರು ಅಲ್ಲಿ ಕೂತು ಇವಾಗ ಒಬ್ರು ಹೇಳ್ತಾರೆ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಬಿಜೆಪಿ ಅವರು, ಇದು ಪ್ಲಾನ್ಡ್ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ನಾನು ಹೇಳ್ತಾ ಇರೋದು, ಅವ್ರಿಗೆ ಅದೆಲ್ಲ ಪ್ಲಾನ್ಡ್ ಅಂತ ಗೊತ್ತಿದ್ರೆ ಅವ್ರು ಯಾಕೆ ಕೇಸ್ ಕೊಡ್ಬಾರ್ದು? ಯಾಕೆ ಇದೆಲ್ಲ ಘರ್ಷಣೆ ಇನ್ನೂ ಮುಂದೆ ಹೋಗ್ಲಿಕ್ಕೆ ಬಿಡ್ಬೇಕು? ಆಲ್ರೆಡಿ ಗೊತ್ತಿದೆ ಅಂದ್ರೆ ತನಿಖೆಗೆ ಇನ್ನೂ ಸಹಕಾರ ಆಗುತ್ತೆ. ಹೇಳಿ ಅಲ್ವಾ, ಅವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಆಗ್ತಾ ಇತ್ತು, ಪ್ರೀ ಪ್ಲಾನ್ಡ್ ಏನಾಗಿದೆ ಅದನ್ನ ಹೇಳಿ ಪೊಲೀಸ್ ಅವರಿಗೆ. ಅಂಡ್ ಇನ್ನೂ ಒಂದು, ಅಲ್ಲಿ ಗಣಪತಿಯನ್ನ ಕೂರ್ಸಿರೋದು ಸರ್. ಫಸ್ಟ್ ಆಫ್ ಆಲ್, ಒಂದು ಪ್ರತಿಭಟನೆ ಆಗ್ಲಿ, ಯಾವುದೇ ವಿಚಾರವಾಗ್ಲಿ, ಫೋಟೋ ಇಡ್ಲಿ, ಮೂರ್ತಿ ಯಾಕೆ ಇಡ್ಬೇಕು? ಆ ಮೂರ್ತಿ ತಂದ ಮೇಲೆ ಅಲ್ಲಿ ಹೇಗೆ ಪೂಜೆ, ಅದಕ್ಕೆ ಹೇಗೆ ನೈವೇದ್ಯ ಆಗ್ಬೇಕು? ಯಾಕೆ ಗಣಪತಿಯನ್ನ ಇದು ಚೌತಿ ಟೈಮ್ ಅಲ್ಲಿ ಇಟ್ಟು 3 ದಿನ 5 ದಿನ 9 ದಿನ ಹೀಗೆ ತೆಗಿತಾರೆ? ಅವ್ರಿಗೂ ಅದೇ ತರ ಡೊಂಬರಾಟ ಮಾಡ್ಬೋದಲ್ವಾ? ಯಾಕಷ್ಟು ಶಿಸ್ತಿಂದ ಮಾಡ್ತಾ ಇದ್ದಾರೆ? ನಮ್ದು ಹಿಂದೂ ಧರ್ಮ ಸರ್ ಇದು. ಇವರು ಪ್ರತಿಯೊಂದು ವಿಚಾರದಲ್ಲೂ ಆಟ ಆಡೋದು, ಪ್ರತಿಯೊಂದು ವಿಚಾರದಲ್ಲೂ ಧರ್ಮ ತಗೊಂಬರೋದು. ಇವಾಗ ಹೇಗಾಗಿದೆ ಅಂದ್ರೆ, ಕಾಂಗ್ರೆಸ್ ಬಿಜೆಪಿ ಎರಡು, ಇಲ್ಲಿ ಯಾರಿಗೂ ದೇವರ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆನೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮದೇ ಊರಲ್ಲಿ ನೋಡಿದಿವಲ್ವಾ, ಪರಶುರಾಮನ್ನ ಏನ್ ಮಾಡಿದ್ರು? ಕಾಂಗ್ರೆಸ್ ಬಿಜೆಪಿ ಎರಡೂ ಸೇರ್ಕೊಂಡು ಮಾಡಿರೋದು. ಕಟ್ ಮಾಡಿದ್ರು, ಫೈಬರ್ ಇದ್ದಿಟ್ರು, ಇವಾಗ ಅದು ಕೋರ್ಟ್ ಅಲ್ಲೆಲ್ಲ ನಡೀತಾ ಇದೆ. ಅವಾಗ ಯಾರಿಗೂ ಹಿಂದುತ್ವ ಕಾಣ್ಲಿಲ್ಲ, ಅಲ್ಲೂ ಮೂರ್ತಿ ಯೂಸ್ ಮಾಡ್ಕೊಂಡು. ಇವಾಗ ಗಣಪತಿ ರೋಡಿಗೆ ತಂದು ನಿಲ್ಸಿದ್ರು. ಇವಾಗ ಅಲ್ಲಿ ಆಗಿದ್ದು, ಇವರು ಪರಮೇಶ್ವರ್ ಅವರು ಸರ್ ಅವರು ಹೇಳ್ತಾರೆ ಅದು ಕ್ಷುಲ್ಲಕ ಕಾರಣಕ್ಕೆ ಆಗಿದೆ. ಅವ್ರು ಏನು ಹೋಮ್ ಮಿನಿಸ್ಟರ್ ಸರ್? ಒಂದು ಓಪನ್ ಆಗಿ ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಮತ್ತೂ ಗಲಭೆ ಎಬ್ಬಿಸ್ತಿದ್ದಾರೆ ಇವರು.
ರಾಜಕೀಯವಾಗಿ ದೇವರನ್ನ ಬಳಸ್ಕೊಂತಿದ್ದಾರೆ ಸರ್. ಪ್ರತಿಯೊಬ್ಬ ಹಿಂದೂಗೂ ಇದರಿಂದ ಹರ್ಟ್ ಆಗಿದೆ. ಪ್ರತಿಯೊಂದು ವಿಚಾರದಲ್ಲೂ ದೇವರನ್ನ ತರ್ದಿರಾ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ದೇವರನ್ನ ಯಾಕೆ ನೀವು ಕೆಲಸ ಮಾಡಿ, ನಿಮ್ಮ ಅಭಿವೃದ್ಧಿಯಲ್ಲಿ ಏನಾದ್ರು ತೊಡಕಾಗಿದ್ರೆ ಅಲ್ಲಿ ಜಗಳ ಮಾಡಿ, ಜನರಿಗೆ ಫಸ್ಟ್ ಪ್ರೊಟೆಕ್ಷನ್ ಕೊಡಿ. ಇವ್ರೆಲ್ಲ ಸೇರ್ಕೊಂಡು ಇವ್ರು ಒಳಗಡೆ ಒಪ್ಪಂದ ಇದೆ ಅಂತ ಹೇಳ್ತಾರೆ, ಅದ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತಾರೆ. ಇದು ಆಲ್ರೆಡಿ ಪ್ರೀ ಪ್ಲಾನ್ ಅಂತ. ಇದೆಲ್ಲ ಗೊತ್ತಿದ್ಮೇಲೆ ಮತ್ತೆ ಜನರ ಹತ್ರ ಆಟ ಆಡ್ತಾ ಇದಾರೆ ಇವರು, ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇದಾರಾ? ದಿನಕ್ಕೊಂದು ದೇವ್ರನ್ನ ತಗೊಂಡ್ ಬಂದು ಈ ಮೆರವಣಿಗೆ ಮಾಡ್ತಿರಲ್ಲ, ನಾಚಿಗೆ ಆಗುದಿಲ್ವಾ ಈ ರಾಜಕಾರಣಿಗಳಿಗೆ? ಅಲ್ವಾ? ಎಸ್ ಮೇಡಮ್, ಎಸ್, ಓಕೆ. ವ್ಯಾಲಿಡ್ ಆಗಿರುವಂತಹ ವಿಚಾರಗಳನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಮೇಡಮ್. ದಿವ್ಯಾ ನಾಯಕ್ ಅವರು ಮಾತು ಮುಗಿಸ್ತೇನೆ. ಎಸ್ ಎಸ್ ಒಂದು ಬರ್ತೇನೆ ಸರ್, ಒಂದು ಬರ್ತೇನೆ. ಎಸ್, ಥ್ಯಾಂಕ್ ಯು ದಿವ್ಯಾ ಮೇಡಮ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಶೇಖರ್ ಅವರು ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ ಸರ್? ನೋಡಿ ಸರ್, ನಾವು ಹೇಳುದು ಇವ್ರು ರಾಜಕೀಯ ಮಾಡ್ಲಿ ಏನೇ ಮಾಡ್ಲಿ ಆ ದೇವರನ್ನು ಯಾಕೆ ಬಿಟ್ಟಿದ್ದಾರೆ? ಇವ್ರು ಎಂತ ಹಾಗಾದ್ರೆ ಇವ್ರು ದೇವರ ಭಕ್ತಿ ಮಾಡ್ತಾರೆ, ಇವ್ರು ಮಾಡುದಿಲ್ಲ. ಇವ್ರು ಮಾಡ್ಲಿ, ರಾಜಕೀಯ ಯಾಕೆ ಬಳಸ್ತಾರೆ ದೇವರನ್ನು? ಇನ್ನೊಂದು ಯಾವ್ದು ಸರಿ ಸರ್, ಯಾರು ತಪ್ಪು? ತಮ್ಮ ಪ್ರಕಾರ ಯಾರು ಹೇಳ್ತೀರಿ? ದೇವರನ್ನು ಇಲ್ಲಿಗೆ ಗಣಪತಿಯನ್ನು ಬೀದಿಗೆ ತಂದು ಅದು ಬಿದ್ದು ಅಲ್ಲಿ ಹೊಡೆದೋಗಿದ್ರು ಯಾರಿದ್ರು? ಆದ್ರೆ ಆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ತಗೊಂಡೋಗಿ ಅದನ್ನು ದೀಪಾವಳಿ ಇದ್ರು ಕೈಯಿಂದ ಎಲ್ಲ ಉಚ್ಚಾಟ ಮಾಡಿ ಅದು ಬೀದಿಯಲ್ಲಿ ಬಿದ್ದು ಹೊಡೆದೋಗಿದ್ರ ಹೊಡೆದೋಗ್ತಾ ಇದ್ರೆ ಉಂಟಲ್ಲಿ, ಯಾರಿಗೂ ಕೂಡ ಮಾನ ಬೀದಿಗೆ ತರ್ತಾರಲ್ಲ, ಮೂರ್ತಿಯನ್ನು ಬೀದಿಗೆ ತರ್ತಾರಲ್ಲ, ನಾವ್ ಯಾವ ಮಾಡ್ಕೊಳ್ಬೇಕಾಗ್ತದೆ. ಅದಲ್ಲ, ಆ ಒಂದು ಸ್ವಾರ್ಥದ ಶಾಪ ಸಿಗುತ್ತೆ, ನೋ ಡೌಟ್ ಪ್ರತಿಯೊಬ್ರು ಕೂಡ. ಅದರಲ್ಲಿ ಎರಡು ಮಾತುಗಳಿಲ್ಲ. ಯಾರ ರೀತಿ ಅದನ್ನ ಇಟ್ಕೊಂಡು ನಾವು ಅವಮಾನ ಮಾಡ್ಕೊಳ್ಬೇಕಾಗ್ತದೆ ಸರ್. ಕರೆಕ್ಟ್ ಸರ್, ನಿಜ. ಅಲ್ಲ, ತಮ್ಮ ಒಂದು ಕನ್ಸರ್ನ್ ಕೂಡ ಸತ್ಯ. ಎಲ್ಲೋ ಒಂದ್ ಕಡೆ ಒಂದು ಪರಿಸ್ಥಿತಿ ಒಂದು ಹಂತಕ್ಕೆ ಹೋಗಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ಬಾಯಲ್ಲಿ ಏನ್ ಬೇಕಾದ್ರೆ ನೀವು ಪ್ರತಿಭಟನೆ ಮಾಡ್ಲಿ, ಏನ್ ಮಾಡಿ, ಇದನ್ನು ಯಾಕೆ ಬೀದಿಗೆ ತರಬೇಕು? ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಭರತ್ ರಾಜ್ ಅವರು ಎಲ್ಲಿಂದ ಸರ್? ನಾನು ಮುಡುಪಿಂದ. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ಅವರು ಯಾರು? ದಿನೇಶ್ ಆಚಾರ್ಯ ಯಾರು? ದಿನೇಶ್ ಆಚಾರ್ಯ ಕೇಳ್ತಾ ಇಲ್ಲ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಪ್ರೀ ಪ್ಲಾನ್ಡ್ ಅಂತ ಹೇಳ್ತೀರಿ ಸರ್. ತಮ್ಗಳಿಗೆ ಗೊತ್ತಿದ್ರೆ ಮೊದಲೇ ಇದನ್ನ ನಿಲ್ಲಿಸಬಹುದಿತ್ತಲ್ವಾ? ಅಲ್ಲ ನೋಡಿ, ನಮಗೆ ಗೊತ್ತಿದ್ರೆ ಮೊದಲು ನಿಲ್ಲಿಸುವ ಪ್ರಶ್ನೆ ಅಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಆಲ್ರೆಡಿ ಇಂಟೆಲಿಜೆನ್ಸ್ ಕೂಡ ಫೇಲ್ ಆಗಿದೆ ಅಂತ ಹೇಳಿ ಬಂದಿರುವಂತ ಮ್ಯಾಟರ್ ಕೂಡ ಯಾರ ಗವರ್ನಮೆಂಟ್ ನೋಡಿ, ಇದು ಕೂಡ ಮ್ಯಾಟರ್ ಆಗುತ್ತೆ ಸರ್. ಯಾರ ಗವರ್ನಮೆಂಟ್ ನೋಡಿ, ಕೆಲವೊಂದೊಂದು ಸಲ ಇಂಟೆಲಿಜೆನ್ಸ್ ಫೇಲ್ ಆಗುತ್ತೆ. ನೋಡಿ, ಕೆಲವೊಂದೊಂದು ಸಲ ನಾನು ನಿಜವಾಗಿ ಹೇಳ್ಬೇಕಂದ್ರೆ, ನಾನು ಕೆಲವೊಂದೊಂದು ಸಲ ನಾನು ವಕ್ತಾರನಾಗಿ ಮಾತಾಡೋದಕ್ಕಿಂತ ಒಂದು ಸಾಮಾನ್ಯ ಒಂದು ಪ್ರಜೆಯಾಗಿ ಕೆಲವೊಮ್ಮೆ ಮಾತಾಡ್ಬೇಕಾಗ್ತದೆ ನಾನು ಕೆಲವೊಂದೊಂದು ಸಲ. ಯಾಕಂತ ಹೇಳಿದ್ರೆ ಎಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರ್ತದೆ. ಏನೋ ಒಂದು ನಮ್ಮ ಹತ್ರ ಹೀಗೇನೆ ಯಾರೊಬ್ರು ಕಾಲ್ ಮಾಡಿ ಡಿಸ್ಕಷನ್ ಮಾಡಿದ್ರು. ಇದು ಹೊಸದೇನಲ್ಲ, ಇದು ನಡೀತಾ ಬರುವಂತದೆ. ಇವರು ಹೇಳಿದಾಗೆ, ಧರ್ಮೇಂದ್ರನ್ ಹೇಳಿದಾಗೆ, ಬಿಜೆಪಿ ಸರ್ಕಾರ ಇರುವಾಗ ಏನಾಗುದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರುವಾಗ ಆಗ್ತದೆ ಅಂತ ಹೇಳಿದ್ರೆ ಇದು ಮಾಡಿಸುದು ಇವರೇ ಅಲ್ಲ. ಈಗ ಅವರಿಗೆ ಕುಮ್ಮಕ್ಕು ಕೊಡ್ತಾರೆ ಅಷ್ಟೇ, ಬೆಂಬಲ ಕೊಡ್ತಾರೆ ಮೊನ್ನೆ ಮಾಡಿದಾಗೆ. ಅಲ್ಲ, ಅದು ಗೊತ್ತಿಲ್ಲ ನನಗೆ ವಿಷಯ. ಸೊ ನನಗೆ ಈಗ ತಮ್ಮ ಸರ್ಕಾರದಲ್ಲಿ ಯಾಕೆ ಮಾತ ಕೇಳಿ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದಿದ್ರೆ ನೀವು ಯಾಕೆ ಪೊಲೀಸರಿಗೆ ಮಾಹಿತಿ ಕೊಡ್ಲಿಲ್ಲ? ಕರೆಕ್ಟ್ ನೋಡಿ, ಪೊಲೀಸರಿಗೆ ಮಾಹಿತಿ ಕೊಡೋ ಪ್ರಶ್ನೆ ಇಲ್ಲ. ಈಗ ಏನಂತ ನನಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ. ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ ತಮ್ಗಳಿಗೆ ಗೊತ್ತಿದೆ, ಅದು ತಮ್ಮ ಕಾಂಗ್ರೆಸ್ ಗೊತ್ತಿದೆ, ಬಿಜೆಪಿ ಈ ರೀತಿ ಪ್ಲಾನ್ ಮಾಡಿ. ನನಗೆ ಗೊತ್ತಿರೋ ವಿಷಯ ಅಲ್ಲ, ಪೂರ್ವ ನಿಯೋಜಿತವಾಗಿ ನಮಗೆ ಎಲ್ಲಿ ಆಗ್ತದೆ ಅಂತ ಗೊತ್ತಿರುವುದಿಲ್ಲ. ಇದು ಇವರು ಏನೋ ಒಂದು ಮಾಡ್ಲೇಬೇಕು ಅಂತ ಹೇಳಿ ಪ್ಲಾನ್ ಇದೆ. ಅಲ್ಟಿಮೇಟ್ಲಿ ಕಪ್ಪು ಚಿಕ್ಕೆ ಬರುವಂತ ತಮ್ಮ ಸರ್ಕಾರಕ್ಕೆ ಖಂಡಿತ ತರಲಿಕ್ಕೆ ಯಾರು ಕಾರಣ? ತರಲಿಕ್ಕೆ ಯಾರು? ಅವರಿಗೆ ನೋಡಿ, ಇವರಿಗೆ ಏನಂತ ಹೇಳಿದ್ರೆ ಅಟ್ ಎನಿ ಕಾಸ್ಟ್ ಈ ಸರ್ಕಾರ ಉರುಳಿಸಬೇಕು, ಇದು ಅವರ ಹುನ್ನಾರ. ಅದಕ್ಕೋಸ್ಕರ ಇದ್ದವದ್ದ ದೇವರನ್ನು ಕೂಡ ಬೀದಿಗೆ ತರ್ತಾರೆ. ಈಗ ನೀವು ಹೇಳಿದ್ರಿ, ಈಗ ನೀವೇ ಹೇಳಿ, ಅದು ಸೀನ್ ನೋಡಿದಿರಿ ನೀವಾಗ, ಗ್ರಿಲ್ ಅಲ್ಲಿ ಕೂತು ನಿಮ್ಗೂ ಬೇಜಾರಾಯ್ತು ಅಂತ ಹೇಳಿ, ಅದಕ್ಕೆ ಕಾರಣ ಯಾರು? ಗಣಪತಿಯನ್ನು ಬೀದಿಗೆ ತರಬೇಕಿತ್ತ ಇವರಿಗೆ?
ವಿಷಯ ಇರುದಲ್ಲ. ಇರುತ್ತದೆ. ಹೌದು, ಬೀದಿಗೂ ಬರ್ಲಿಕ್ಕೆ ಕಾರಣ ಮತ್ತೊಂದು ಕಡೆ ನೋಡಿ, ಫಸ್ಟ್ ಟೈಮ್ ಅಲ್ಲ, ದೇವರನ್ನು ಬೀದಿಗೆ ತಂದದ್ದು ಇವರ ಫಸ್ಟ್ ಟೈಮ್ ಅಲ್ಲ, ಇದಕ್ಕಿಂತ ಮುಂಚೆ ಒಂದ್ ನಿಮಿಷ ಸರ್, ಇದು ಗಣೇಶನಿಗೂ ಮತ್ತೆ ಪೊಲೀಸರಿಗೂ ಸಂಬಂಧಗಳು ಇವತ್ತಿದ್ದಲ್ಲ, ಅದು ಅವಿನಾಭಾವ ಸಂಬಂಧಗಳು. ನಾನು ಆವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಆವಾಗಲೇ ಹೇಳಿದಾಗೇನೆ ಸಾಧಾರಣ 70 ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಒಂದು ನಮ್ಮ ಹಿಂದೂ ಮಹಾಸಭಾದ ಗಣಪತಿ, ಆವಾಗ ಯಾವ BJPನೂ ಇರಲಿಲ್ಲ, ಯಾರೂ ಇರಲಿಲ್ಲ, ಜನಸಂಘ ಇತ್ತು, ಜಸ್ಟ್ ಒಂದು ಬೆರಳೆಣಿಕೆ ವ್ಯಕ್ತಿ. ನಾನು ಕೂಡ ಜನಸಂಘದಲ್ಲಿ ಬೆಳೆದು ಬಂದವನು. ಆದರೂ ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂದರೆ, ನನಗೆ ಆ ಕೇಸಿನ ಹಿಂದೆ ನಾನು ಇವತ್ತು ಓಡಾಡ್ತಾ ಇದ್ದೇನೆ. ನಾನು ಗಲಾಟೆ ಆಯಿತು. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲ ಹಿಂದೂ ಮಹಾಸಭಾದ ಗಣಪತಿ ಇದೆ ಎಲ್ಲವನ್ನು ಒಳಗೆ ಹಾಕಿ ಅಂತಾಯಿತು. ಎಲ್ಲವನ್ನು ಒಳಗೆ ಹಾಕಬೇಕು, ಗಣಪತಿ ಇಡ್ಲಿಕ್ಕಿಲ್ಲ ಶಿವಮೊಗ್ಗದಲ್ಲಿ. ಅಂಥದಲ್ಲೇ ಪ್ರಪ್ರಥಮವಾಗಿ ಅವರು ಸಾಗರದ ಮೇಲೆ ಅಟ್ಯಾಕ್ ಮಾಡಿದ್ರು. ಸಾಗರದ ಗಣಪತಿ ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ, ಈಗಲೂ ಕೂಡ ಇವತ್ತು ಕೂಡ ಇದೆ, ಅವರೇ ಆರಾಧನೆ ಮಾಡ್ತಾ ಇದ್ದಾರೆ. ನಾವು 2 ಕಡೆಯಲ್ಲಿ ಒಪ್ಪಂದ ಮಾಡಿ ಅದನ್ನ ತಂದು ಸಾರ್ವಜನಿಕವಾಗಿ ಇಡಬೇಕು, ಆದ್ರೆ ಅಷ್ಟು ಸುಲಭ ಇಲ್ಲ. ಅದರ ಮೇಲೆ ಬಹಳಷ್ಟು ಕೇಸ್ಗಳಾಗಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅದರ ಹಿಂದೆ ಕಡೆ. ಇವತ್ತೇನಾಗಿದೆ, ಅದೆಲ್ಲವೂ ಇದು BJP ಮತ್ತೆ ಅದರ ಸಂಘಟನೆ ಕಡೆಯಲ್ಲಿ ಇದೆ. 70 ವರ್ಷಗಳಿಂದಲೂ ಕೂಡ ಪೊಲೀಸ್ ಸ್ಟೇಷನ್ ಅದು ಯಾವುದು ಸಾಗರದಂತ ಅಲ್ಲ. ಈಗ ನೋಡಿ, ಶಿವಮೊಗ್ಗದಲ್ಲಿ ಭದ್ರಾವತಿ ಗಣಪತಿ ಇಡೀ ದೇಶದಲ್ಲೇ ಅತ್ಯಂತ ವಿಜೃಂಭಿತವಾಗಿ ಇದರಾಗಿ ದೀರ್ಘಕಾಲ ಆಚರಣೆ ಮಾಡೋದು ಹಿಂದೂ ಮಹಾಸಭಾದ ಗಣಪತಿ. ಗೊತ್ತಿದೆ ಅಲ್ಲ, ಬಹಳಷ್ಟು ವಿಜೃಂಭಣೆ ಆಗ್ತಾ ಇದೆ, ಯಾರು ಮಾಡಲ್ಲ. ಆದ್ರೂ ಕೂಡ ಅದರ ಹಿಂದೆ ಕಡೆ ಕೂಡ ರಾಜಕೀಯದ ವ್ಯವಸ್ಥೆ ಇದೆ. ನಾವು ಅನೇಕ ಬಾರಿ ಅಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ದೇನೆ, ಬೇಡ ರಾಜಕೀಯ, ಧಾರ್ಮಿಕವಾಗಿ ರಾಜಕೀಯ ತರೋದು ಬೇಡ. ಅದರ ಹಿಂದೆ ಕಡೆ ಬೇರೆಯಾದ ಒಂದು ಷಡ್ಯಂತ್ರಗಳು ನಡೀತಾ ಇದೆ, ಯಾರ ಹತ್ರ ಮಾತಾಡಲಿ? ಯಾಕಂದ್ರೆ ಸರ್ಕಾರ 2 ಕಡೆದು, ಭಾರತೀಯ ಜನತಾ ಪಕ್ಷ ಸರ್ಕಾರ ಇದೆ, ಮಾತಾಡಿದರೆ ಅದಕ್ಕೆ ಉತ್ತರಗಳು ಕೊಡೋಕ್ಕಾಗೋದಿಲ್ಲ. ನಾನು ಹೇಳುದಿಷ್ಟೇ, ರಾಜಕೀಯವಾಗೇ ಇರಲಿ, ರಾಜಕೀಯವನ್ನು ಧಾರ್ಮಿಕಕ್ಕೆ ತರುವ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಅದು ಭಾವನೆ ನಮ್ದು, ಅದು ನಮ್ಮ ಶ್ರದ್ಧೆ. ಈಗ ಈ ತಮ್ಗಳಿಗೆ ಗಣೇಶೋತ್ಸವದ ಬಗ್ಗೆ, ಗಣೇಶೋತ್ಸವ ಮಾಡಿ ತಮ್ಗಳಿಗೆ ಅನುಭವ ಇದೆ. ನಾನು ಬರ್ತೇನೆ ಸರ್, ಬರ್ತೇನೆ. ಅದರ ಮುಂಚೆ ನಾನು ಸತೀಶ್ ಪ್ರಭು ಒಂದು ಆರೋಪ ಹಾಕಿದ್ದು. ನಾನು ಯಾವಾಗ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೊರಗೆ ಬಂದ ಆವತ್ತಿಂದ ಇದೆಲ್ಲವೂ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಇದರ ಹಿಂದೆ ಕಡೆ ಬೇರೆಯಾದ ಒಂದು ರೂಪ ಇದೆ ಅಂತ ಹೇಳ್ಬಿಟ್ಟು. ರಾಮಸೇತು ಬಗ್ಗೆ ಸ್ಟಾಲಿನ್ ಕೊಡುವಾಗ, ಅಥವಾ ಇವರು ಯಾರೋ ಆಗಿನ ಕರುಣಾನಿಧಿ ಯಾರೋ ಒಬ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ರಲ್ಲ, ಅದಕ್ಕೆ ಪ್ರಪ್ರಥಮವಾಗಿ ಜಂತರ್ ಮಂತರದಲ್ಲಿ ಹೋರಾಟ ಮಾಡಿದ್ದೇ ಹಿಂದೂ ಮಹಾಸಭಾ, ಯಾವ ಭಾರತೀಯ ಜನತಾ ಪಕ್ಷ. ಆಮೇಲೆ ಹೋರಾಟ ಆಗಿರ್ಬೋದು, ಪ್ರಾಯಶಃ ಸತೀಶ್ ಪ್ರಭುಗೆ ಮಾಹಿತಿಯ ಇದಿರ್ಬೋದು, ಅದರಿಂದ ನಾನು ಅದರ ಬಗ್ಗೆ ದೊಡ್ಡ ಟಿಪ್ಪಣಿ ಮಾಡುವುದಿಲ್ಲ. ಆದ್ರೆ ಆವತ್ತಿಂದ ಇವತ್ತಿನವರೆಗೆ, ಯಾವಾಗ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಮೊನ್ನೆವರೆಗೆ ಇಲ್ಲಿವರೆಗೂ ಕೂಡ ಹೋರಾಟ ಮಾಡಿಕೊಂಡು ಬರೋದು ಹಿಂದುತ್ವದ ವಿಚಾರದಲ್ಲಿ, ರಾಜಕೀಯವಾಗಿ ಬಳಸ್ಕೊಂಡಲ್ಲ, ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ, ಹೋರಾಟ ಮಾಡಿಕೊಂಡಿದೆ. ಇವನ್ ಯಾವುದು ನಿಮ್ಮ ಇದು ಯಾವುದು ಆ ದಿವಸ ಗುಂಗಟ ಹೇಳ್ತಾರಲ್ಲ ಸರ್, ಅದಕ್ಕೆ ಯಾವುದು ಮುಸ್ಲಿಮರು ಗುರ್ಕ, ಮತ್ತೆ ಅದರ ವಿಚಾರದಲ್ಲಿ ಕೂಡ ಹಿಜಾಬ್, ಗುರ್ಕದ ವಿಚಾರದಲ್ಲಿ ಕೂಡ ರಾಷ್ಟ್ರೀಯ ಬದ್ಧತೆಗೆ ತೊಂದರೆ ಇದೆ ಅಂತ ಹೇಳಿಬಿಟ್ಟು ಹೋರಾಟ ಮಾಡಿದ್ವಿ ಹಿಂದೂ ಮಹಾಸಭಾ. ಈಗ ತಾವುಗಳು ಗಣೇಶೋತ್ಸವದ ಅನುಭವ ತಮ್ಗಳೇ ಕೂಡ ಇದೆ, ಗಣೇಶೋತ್ಸವ ಮಾಡ್ತೀವಿ. ಆ ರೀತಿ ಇದ್ದಾಗ ಈ ಒಂದು ವಿಚಾರಕ್ಕೆ ಬರೋಣ. ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ, ಅಲ್ಲಿ ಗಣೇಶನನ್ನ ಕೂರಿಸಿದವರು ಯಾರಿದ್ದಾರೆ, ವಿತ್ ಲೈಸೆನ್ಸ್ ಪರ್ಮಿಷನ್ ಯಾರು ತೆಗೆದುಕೊಂಡಿದ್ದಾರೆ ಅವರನ್ನ ಹುಡುಕ್ತಾ ಇದ್ದಾರೆ, ಅವರುಗಳು ಆರೋಪಿಗಳಾಗಿದ್ದಾರೆ ಪ್ರಮುಖವಾಗಿ. ಸೊ ಹಾಗಿದ್ದಾಗ ಇಂತಹ ಒಂದು ನಿರ್ಧಾರ, ಇಸ್ ಇಟ್ ರೈಟ್? ಅಂಡ್ ಅಲ್ಲಿ ಆಗಿರುವಂತಹ ನಾಗಮಂಗಲದ ವಿಚಾರ ಬಗ್ಗೆ ತಾವೇನು ರಿಯಾಕ್ಷನ್ ಕೊಡ್ಲೇ ಇಲ್ಲ? ಇಲ್ಲ, ನಾನು ಖಂಡಿತ ಕೊಡ್ತೇನೆ. ನಾಗಮಂಗಲದ ಘಟನೆ ಏನು ನಡೆದಿದೆ ಅದಕ್ಕೆ ಸಂಪೂರ್ಣ ಹೊಡೆ ಕಾಂಗ್ರೆಸ್. ಯಾಕೆಂದ್ರೆ ಏನು ಮುಖ್ಯಮಂತ್ರಿಗಳ ಹೇಳಿಕೆ, ಇವರು ಗೃಹ ಸಚಿವರ ಹೇಳಿಕೆಗಳು ಈ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅಲ್ಲ, ಅವರು ಇದರ ಮುಂಚೆ ಸಹ ಗೃಹ ಮಂತ್ರಿಗಳು ಏಕ್ದಮ್ ನಾಲಾಯಕ್ ಗೃಹ ಮಂತ್ರಿ ಎನ್ನುವುದಕ್ಕೆ ಎರಡನೇ ಮಾತಿಲ್ಲ. ಅದಕ್ಕೆ ಕನ್ನಡಿ ಬೇಡ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಯಾತಕ್ಕೆ ಈ ಮಾತುಗಳು ಬಂತೆ ಅಂತ ಹೇಳಿದ್ರೆ, ಅವರು ಕಳೆದ ಸರ್ತಿ ಕೂಡ ಅದನ್ನ ಯಾವುದೋ ಒಂದು ಇದಕ್ಕೆ ಯಾವುದು ನಮ್ಮ ಹಿಂದೂ ಧಾರ್ಮಿಕ ವಿಚಾರದಲ್ಲಿ ಕೂಡ ಬಹಳ ಕ್ಷುಲ್ಲಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಆಮೇಲೆ ಹಿಂತೆಗಿದ್ರು, ಆಮೇಲೆ ಕ್ಷಮೆ ಕೇಳಿದದ್ದೆಲ್ಲ ಬೇರೆ ಮಾತು. ಆದ್ರೆ ಇದು ಒಂದು ಲೆಕ್ಕದಲ್ಲಿ ಪ್ರಚೋದನೆಗೆ ಮೂಲ ಕಾರಣ ಆಗುತ್ತೆ. ನಾನು ಹೇಳೋದಿಷ್ಟೇ, ಅವನು ಹಿಂದುವೇ ಆಗಿರಲಿ, ಆ ಗಲಾಟೆಗೆ ಪೂರಕವಾಗಿರುವಂಥದ್ದು ಹಿಂದುವೇ ಆಗಿರಲಿ. ನಾನು ಹೇಳ್ತೇನೆ, ಯಾಕೆ SDP ಅವರು ಕೈ ಹಾಕಿರಬಾರ್ದು? ಯಾಕೆ SDP ಅವರು ಇದ್ರೊಳಗೆ ಮೂಲ ರೂಪೇ ಆಗಿರಬಾರ್ದು? ಯಾಕೆಂದ್ರೆ SDP ಬೆಂಬಲಿಗರು ಯಾರು ಇದನ್ನು ಕೂಡ ಗಮನಿಸಬೇಕು. ಕಾಂಗ್ರೆಸ್ ನೋಡಿ, ಯಾವುದು ಅಷ್ಟೇ, ನಾವು ಒಂದು ಆಂಗಲ್ ಅಲ್ಲಿ ಮಾತ್ರ ಚಿಂತನೆ ಮಾಡೋದು ಬೇಡ. ಕಾಂಗ್ರೆಸ್ಸಿನ ಅವಧಿಯಲ್ಲಿ ಕಾಂಗ್ರೆಸ್ಸಿನ ಮುಸಲ್ಮಾನರು ಮಾಡಿದ್ರೆ ಅವರಿಗೆ ಜ್ಞಾನ ಇಲ್ಲ, ಅವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ
ನಾವು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳೋಣ ಸರ್. ಕಾಂಗ್ರೆಸ್ಸಿನ ಅವಧಿಯಲ್ಲಿ ನಡೆದಿದ್ರೆ ಅದರಲ್ಲಿರುವ ಮುಸಲ್ಮಾನರು ಮಾಡಿದ್ರೆ ಅವ್ರಿಗೆ ಜ್ಞಾನ ಇಲ್ಲ, ಅವರು ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾದ್ರೆ ಇದರ ಹಿಂದೆ ಯಾರಿದ್ದಾರೆ? ಇದನ್ನು ನೀವು ಯಾಕೆ ತನಿಖೆಗೆ ಒಳಪಡಿಸುವುದಿಲ್ಲ? ಹೌದು, ಇವರು ಹೇಳಿದಾಗ ಏನು ಇಂಟೆಲಿಜೆನ್ಸಿ ಫೈಲಿಯರ್ ಅಂತ ಹೇಳಿದ್ರೆ ಇದಕ್ಕೆ ಹೊಣೆ ಯಾರು? ಅದಕ್ಕೆ ನಾನು ಹೇಳಿದ್ದು, ಯಾರೇ ಮಾಡಿರಲಿ, ಗೃಹ ಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಯಾರು ಹೇಳ್ತೇನೆ ನಾನು ಯಾರ ಅಪ್ಪನ ದೇಶ ಅಲ್ಲ ಇದು, ಅದು ಯಾರ ಅಪ್ಪನ ಮನೆಯ ಆಸ್ತಿ ಅಲ್ಲ ಗಣಪತಿ, ಗೊತ್ತಾಯ್ತಲ್ಲ? ನಾನು ಹೇಳ್ತೇನೆ ಮಸೀದಿಯ ಮುಂದ್ಗಡೆ ಹೋಗ್ಲಿಕ್ಕೆ ನಾನು ಒಂದು ಮಾತು ಹೇಳ್ತೇನೆ ಸರ್, ದಯವಿಟ್ಟು ನೀವು 5 ಸಲ ನಮಾಜ್ ಆಗ್ತೀರಿ, ನಾವು ಕೇಳ್ತೇವೆ. ನಮ್ಮ ಭಾವನೆಗೆ ನೀವು ಧಕ್ಕೆ ತಂದಾಗ ನಾವು ಮಾತಾಡಲೇಬಾರ್ದು, ಯಾಕೆಂದ್ರೆ ಇದು ಧಾರ್ಮಿಕ ಹಕ್ಕು, ಸಂವಿಧಾನದಲ್ಲಿ ಕೊಟ್ಟಿದೆ ನಿಮ್ಮ ಧಾರ್ಮಿಕ ಹಕ್ಕು ಅಂತ. ನಮ್ಮ ಮೆರವಣಿಗೆ ಹೋಗುವಾಗ ನೀವು ಕಲ್ಲು ತೂರಿತೀರ ಅಂದಾದ್ರೆ ನಿಮ್ಮನ್ನು ಇಲ್ಲಿ ಇರ್ಲಿಕ್ಕೆ ಬಿಡಬೇಕಾ ಎಂಬ ಪ್ರಶ್ನೆ. ನೀವು ಇದಕ್ಕೇನು ಗೊತ್ತಾ, ಇವರ ಸರ್ಕಾರ ಬರುವಾಗ ಅವರಿಗೆ ರೆಡ್ ಕಾರ್ಪೆಟ್ ಹಾಕ್ತೀರಿ ನೀವು ಓಟಿಗೋಸ್ಕರ ಅಥವಾ ಇನ್ನೊಂದಕ್ಕೆ, ಇವತ್ತು ಆಗುವಾಗ ನೀವು ವಿರೋಧ ವ್ಯಕ್ತಪಡಿಸ್ತೀರಿ. ಇದೇನು ನಿಲುವು ನಿಮ್ದು? ಇದನ್ನು ಕೇಳಬೇಕು ಈಗ ಉದಯಾಚಾರ್ಯ ಜೊತೆ. ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ ಸರ್. ಉದಯಾಚಾರ್ಯ ಮಾತ್ರ ಅಲ್ಲ, ಇದು ಭಾರತೀಯ ಜನತಾ ಪಕ್ಷ ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಎಸ್ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ಶಂಕರ್ ಅಂತ, ಬಂಟ್ವಾಳದಿಂದ ಸರ್. ಬಂಟ್ವಾಳದಿಂದ ಶಂಕರ್ ಅವರು. ನಮಸ್ತೆ ಶಂಕರ್ ಅವರ, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ನಮಸ್ತೆ ಸರ್. ಅವರು ಹರೀಶ್ ಆಚಾರ್ಯರು ಹೇಳಿದ್ರು ದೇವರನ್ನು ಬೀದಿಗೆ ತರ್ತಾರೆ, ಬೀದಿಗೆ ತಂದವರು ಯಾರು ಅಂತ. ಗಣಪತಿಯನ್ನು ಬೀದಿಯಲ್ಲೂ ಕೂರಿಸ್ತಾರೆ ಸರ್. ಕೂರಿಸಿದ ಕೂಡ್ಲೆ ಅವರನ್ನು ಇಟ್ಕೊಂಡು ಹೋಗುದು, ಇಲ್ಲಂತಾರೆ ಮೆರವಣಿಗೆ ಹೋಗುತ್ತೆ, ಕಲ್ಲು ಹೊಡೆಯುವಂತದ್ದು ಮಾಡುದಂತ ಅರ್ಥವ? ಅದಕ್ಕೆ ಮಾಡ್ಬೋದಾ ಸರ್? ಅದು ತಪ್ಪಲ್ವಾ? ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಮೂಲ ಕಾಂಗ್ರೆಸ್ನವರು. ಒಂದೊಂದು ಸ್ಟೇಟ್ಮೆಂಟ್, ಸಚಿವರದ್ದಾಗ್ಲಿ, ಗೃಹ ಸಚಿವರದ್ದಾಗ್ಲಿ, ಯಾರ್ದಾಗ್ಲಿ ಒಂದೊಂದು ಸ್ಟೇಟ್ಮೆಂಟ್ ನೋಡಿ, ಆಕಸ್ಮಿಕವಾದ್ದು. ಅಲ್ಲಿ ಬಾಂಬ್ ಇಟ್ರೆ ಅದಕ್ಕೆ ಹೇಳ್ತಾರೆ ಅದು ಬೇರೆ ಯಾರ ಮಾಡಿದ್ದು, ಎಂತದು ಏನು. ಈಗ ಪರ್ಮಿಷನ್ ತಗೊಂಡವರನ್ನು ಎಫ್ಐಆರ್ ಮಾಡಿ ಅವ್ರ ನಂಬರ್ 1 ಮಾಡಿದ್ದಾರೆ. ಹಾಗಾದ್ರೆ ಬೀದಿಯಲ್ಲಿ ಗಣಪತಿ ಕೂರಿಸೋರ್ನೆಲ್ಲ ಪರ್ಮಿಷನ್ ತಗೊಂಡವ್ರನ್ನೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರನ್ನ ಆರೋಪ ಎನ್ನುವಂತ ಮಾಡುದ. ಕಲ್ಲು ಬಿಸಾಡಿದವರು, ಪೆಟ್ರೋಲ್ ಬಾಂಬ್ ಬಿಸಾಡಿದವರು ಅವ್ರನ್ನ ಲೆಕ್ಕಕ್ಕಿಲ್ಲ. ಅಂದ್ರೆ ಇನ್ನು ಮುಂದೆ ಯಾರು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ಕೂರಿಸ್ತಾರೆ, ಅವರಿಗೊಂದು ಭಯ ಇರುತ್ತೆ, ಅವರಿಗೊಂದು ಆತಂಕ ಇರುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತೀರಿ. ಅಂದ್ರೆ ಒಂದು ಆತಂಕ ಸೃಷ್ಟಿ. ಸರ್, ಹಾಗಾದ್ರೆ ಭಯದಲ್ಲಿ ಬದುಕುವವರು ನಾವಾಗಿ ಹೋದ್ವಿ ಅಲ್ಲ. ಕಲ್ಲು ಬಿಸಾಡುವವರು ರಾಜರೋಷವಾಗಿ ತಿರುಗುವಾಗೆ ಆಯ್ತು. ಇದಕ್ಕೆಲ್ಲ ಹೊಣೆ ಯಾರು? ಇವರು ಏನ್ ಮಾಡ್ಬೇಕಿತ್ತು? ಪೊಲೀಸ್ನವ್ರು ಈಗ ಇವರು ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾರೆ ಆಕಸ್ಮಿಕವಾದ್ದು ಅಂತ. ಹಾಗಾದ್ರೆ ಅದಕ್ಕೆ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಾಗೆ ಆಯ್ತಲ್ಲ ಸರ್. ಇನ್ನೊಂದ್ ಕಡೆಯಲ್ಲಿ ಹೋಗಿ ಏನಾದ್ರು ಮಾಡಿದ್ರೆ ಅದಕ್ಕೆ ಯಾರು ಹೊಣೆ? ಇವ್ರು ಎಂತ ಏನು ಒಂದೊಂದು ಸ್ಟೇಟ್ಮೆಂಟ್ ಕೊಡೋತ್ತಿಗೆ ಒಂದು ಚೂರ ಜ್ಞಾನ ಅಂತ ಇರ್ತಲ್ಲ, ಯಾರನ್ನು ಓಲೈಸ್ಲಿಕ್ಕಾಗಿ ಮಾಡುದು? ಹರೀಶಾಚಾರ್ಯರು ಹೇಳ್ತಾರೆ ಅದು ಹಾಗೆ ಬೀದಿಗೆ ತಂದ್ರು, ಅವ್ರು ತಂದ್ರು, ಬಿಜೆಪಿ ಗವರ್ಮೆಂಟ್ ಅಲ್ಲೇ ಆಯ್ತು ಅಂತ. ನೆರೆ ಬಂತು, ಇದು ಪರಿಹಾರ ಕೊಡ್ಲಿಲ್ಲ. ಅದಕ್ಕೆ ಹೇಳಿದ್ರು ಬಿಜೆಪಿ ಅವರು ಮುಂಚೆ ಅವರು ಕೂಡ ಕೊಡ್ಲಿಲ್ಲ ಅಂತ. ಹಗರಣ ಗೊತ್ತಿಗೆ ಹೇಳಿದ್ರು ಬಿಜೆಪಿ ಅವರು ಕೂಡ ಮಾಡಿದ್ದಾರೆ, ಅದು ಅವ್ರಿಗೆ ಸೈಟ್ ಕೊಟ್ಟಿದ್ದಾರೆ, ಇವರಿಗೆ ಸೈಟ್ ಕೊಟ್ಟಿದ್ದಾರೆ ಅಂತ. ಈಗ ಗಣೇಶೋತ್ಸವದಲ್ಲಿ ಅವರು ಪೆಟ್ರೋಲ್ ಬಾಂಬ್ ಬಿಸಾಡಿದ್ರು, ಅಂಗಡಿ ಸುಟ್ಟಾಕಿದ್ರು, ಅದು ಬಿಜೆಪಿ ಗವರ್ಮೆಂಟ್ ಇರೋತ್ತಿಗೆ ಆಗಿದೆ. ಹಾಗಾದ್ರೆ ಎಲ್ರು ಮಾಡ್ತಿರೋದು, ಬರುವವರು ಎಲ್ರು ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಅಂತ ಜನಸಾಮಾನ್ಯರಿಗೆ ಅದಕ್ಕೆ ಉತ್ತರ ಕೊಡುವವರು ಯಾರು? ಅವರಿಗೆ ಅವರನ್ನು ಇದು ಮಾಡುವವರು ಯಾರು ಹೇಳಿ? ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊಡ್ಲಿ ಅವರನ್ನು ಹರೀಶಾಚಾರ್ಯ ಅವರು, ಉದಯಾಚಾರ್ಯ ಅವರು ಒಂದು ಉತ್ತರ ಕೊಡ್ಲಿ. ಮೊದಲನೇದಾಗಿ ನಾನು ಬೀದಿಗೆ ತಂದದ್ದು ಅಂತ ಹೇಳಿದ್ದು ಅವರು ಬೇರೆ ತಪ್ಪರ್ಥ ಮಾಡ್ಕೊಂಡ್ರು. ನಾವು ಬೀದಿಗೆ ತಂದದ್ದು ಅಂತ ಹೇಳಿದ್ರೆ ಪ್ರತಿಭಟನೆಗೆ ತಂದದ್ದು ನಾನು ಹೇಳಿರುವಂತ ಬೀದಿಗೆ. ಅದನ್ನು ದಯವಿಟ್ಟು ಅವರು ಕರೆಕ್ಷನ್ ಮಾಡ್ಬೇಕು. ಎರಡನೇದು, ಪಾಪ ಅವರ ಮಾತು ಕೇಳುವಾಗ ಸಹ ನಂಗೆ ತುಂಬಾ ಬೇಜಾರಾಯ್ತು. ಯಾಕಂತಂದ್ರೆ ಅವರೊಂದು ಏನೋ ಒಂದು ಏನ್ ಹೇಳ್ತಾರೆ ಅಂದ್ರೆ ಅವರು ಹೇಳುವಂತದ್ದು, ಈ A1 ಆರೋಪಿಗಳು ಇದು ಪ್ರಮುಖ ಆರೋಪಿಗಳಾಗಿರುವಂತದ್ದು ಗಣೇಶನನ್ನ ಕೂರಿಸಿದವರು ಪರವಾನಿಗೆ ತೆಗೆದುಕೊಂಡು, ಇವರುಗಳು ಪೆಟ್ರೋಲ್ ಬಾಂಬ್ ಬಿಸಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದರೆ ಯಾಕೆ ಅವರುಗಳ ಮೇಲೆ ಪ್ರಮುಖವಾಗಿರುವಂತಹ ವಿಚಾರಗಳಿಲ್ಲ ಅನ್ನುವಂಥ ಪ್ರಶ್ನೆ ಅವರು ಕೇಳಿರುವಂತದ್ದು. ನ್ಯಾಯ ಇದೆ. ಕಾನೂನು ಪ್ರಕಾರ ಮಾಡ್ಕೊಳ್ಳಿ ಹೋಗ್ಲೇಬೇಕಾಗ್ತದೆ. ಇದು ಈ ಸರ್ಕಾರ ಬಂದ ಮೇಲೆ ಆದಂತಹ ಕಾನೂನು ಅಲ್ಲ. ಜನರಿಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಇನ್ನು ಮುಂದೆ ಗಣೇಶನನ್ನ ಕೂರಿಸಿಕೊಳ್ತಾರೆ ಯಾರು, ಅದು ಭಯದಲ್ಲಿ ಇರಬೇಕು. ಯಾವಾಗ ಸಂದರ್ಭ ಏನಾಗುತ್ತೆ ಅಥವಾ ಎಲ್ಲಿಂದ ಕಲ್ಲು ಬೀಳುತ್ತೆ, ಉದಯಾಚಾರ್ಯರು ಮಾತಾಡ್ಬೇಕಾದ್ರೆ ದಯವಿಟ್ಟು ಕಾನೂನಿನ ಬಗ್ಗೆ ಒಂದು ಸ್ವಲ್ಪ ತಿಳಿ, ಯಾಕೆಂದ್ರೆ ಇವತ್ತು ಮಾಡಿದ ಕಾನೂನು ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ
ಯಾರು ಆರೋಪಗಳು ಇದು ನೋಡಿ, ಹಲ್ಲೆ ಮಾಡ್ತಾರೆ investigation ಅಥವಾ ಗಲಾಟೆ ಎಬ್ಬಿಸ್ತಾರೆ ಅವ್ರಿಗೆ ನ್ಯಾಯ ಇಲ್ಲ. ಪಾಪ ಅವನು ಕೂರಿಸಿದ ನಾಳೆ ಗಣಪತಿ ಕೂರಿಸುವವನು ಒಂದು 100 ಬಾರಿ ಯೋಚನೆ ಮಾಡಬೇಕು, ಕೇಸ್ ಆಗುತ್ತೆ, ಯಾರೋ ಒಬ್ಬ ಕಲ್ವಿಸಿದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ, ಈ ತರ ಗಲಾಟೆ ಮಾಡಿದವನು ಆರಾಮಾಗಿ ರಾಜ ಮಗ ಅಂತ ನಾವಿದ್ದಾಗ ಇದು ಹೊಸ ರೂಲ್ಸ್ ಅಲ್ಲ ಸರ್. ಇದು ದಿನದಿಂದ ಹಾಗೇನೆ ಮಾಡಿಕೊಂಡು ಈಗ ಒಂದು ಉದಾಹರಣೆಗೆ ಇವರೇ ಕೊಟ್ರು, ಎಲ್ಲೇ ಒಂದು ಕಡೆ ಗಣಪತಿ ಈಗಲೂ ಪರ್ಮಿಷನ್ ತೆಗೆದುಕೊಂಡು ಯಾರು ಸರ್ಕಾರ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ನಾನು ಒಂದು ಮಾತು ಹೇಳುದು, ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಈ ಗಣೇಶ ಕೂರಿಸಿದವರ ಮೇಲೆ ಕೇಸ್ ಆಗಿರುವಂತದ್ದು ಅಥವಾ ಈ ರೀತಿ ಆದ ಈಗ ಬಿಜೆಪಿ ಇದ್ದಾಗ ಪ್ರಮುಖವಾಗಿ ತಾವುಗಳೇ ಕೂರಿಸಿದವರು ಯಾಕೆ ಪ್ರಮುಖವಾಗಿ ಏವನ್ ಆರೋಪಿಗಳಾಗ್ತಾರೆ ಅನ್ನೋ ಪ್ರಶ್ನೆನ ಕೇಳ್ತಾ ಇರುವಂತದ್ದು. ಸಿಸ್ಟಮ್ ಆಗಿದೆ ಸ್ವಾಮಿ, ಎಂತ ಮಾಡ್ಲಿಕ್ಕೆ ಸರಿಯಾಗಿದೆ, ಕಾನೂನು ಸರಿಯಾಗಿದೆ, ಪಾಲನೆ ಮಾಡುವುದರಲ್ಲಿ ವ್ಯತ್ಯಾಸ ಇರುವಂತದ್ದು ಅಲ್ಲ. ಸಿಸ್ಟಮ್ ಆಗಿದ್ದಾಗ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಜನರಿಗೆ ಎಲ್ಲಿ ಭರವಸೆ ಉಳಿದ? ಅಲ್ಲ ನೋಡಿ, ಈಗ ಏವನ್ ಯಾಕೆ ಆದ್ರು ಅವರು ಕೊಳಕು ರಾಜಕೀಯದಿಂದಲ್ಲ ಈ ಬಿಜೆಪಿ ಅವರಿಗೆ ಅವರ ಕೇಸು ಮುಚ್ಚಾಕ್ಲಿಕ್ಕೆ ಅಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತು, ಉಪಯೋಗಿಸಿದ್ರು. ಪಾಪ ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಗೊತ್ತಿತ್ತೋ ಇಲ್ವೋ ಗಣಪತಿ ಕೂರಿಸಿ ತಪ್ಪ ಅಂತ ಹೇಳೋದು ಅವರು. ಅಲ್ಲ, ಗಣಪತಿ ಕೂರಿಸಿದ್ನ ತಪ್ಪು ಅಂತ ಹೇಳಿ ದಯವಿಟ್ಟು ಆರೋಪಿಗಳಾಗ್ತಾರೆ, ಪ್ರಮುಖರ ಆರೋಪಿಗಳಾಗ್ತಾರೆ ಅಂತ ಬಂದಾಗ ವಿತ್ ಪರ್ಮಿಷನ್ ತೆಗೆದುಕೊಳ್ಳಿಲ್ಲ, ನೇರವಾಗಿ ಅವರು ಕೂತ್ಕೊಳ್ಳಿಸಿದ್ರು, ಮತ್ತೆ ಗಲಭೆ ಆಯ್ತು ಅಂತ ಬಂದಾಗ ಓಕೆ ಅವರನ್ನ ಆರೋಪಿಗಳ ಸ್ಥಾನದಲ್ಲಿ ಇಡೋಣ, ನಿಮ್ ಪ್ರಕಾರ ಬರೋಣ. ಓಕೆ, ಇದು ವಿತ್ ಪರ್ಮಿಷನ್ ಪರವಾನಗಿ ತೆಗೆದುಕೊಂಡು ಡಿಪಾರ್ಟ್ಮೆಂಟ್ ಇಂದ ಅವರು ಕೂತ್ಕೊಳ್ಳಿಸ್ತಾರೆ, ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ಓಕೆ ಅನ್ನುತ್ತೆ. ತದನಂತರ ಅವರುಗಳು ಏವನ್ ಆರೋಪಿಗಳಾಗ್ತಾರೆ, ತದನಂತರ ಅವರುಗಳ ಮೇಲೆ ಪ್ರಮುಖ ಕೇಸ್ ಆಗುತ್ತೆ ಅಂತ ಬಂದಾಗ ಅವರು ಕಾಂಗ್ರೆಸ್ಸಿನ ವಕ್ತಾರರು ಕಾಂಗ್ರೆಸ್ಸಿನ ಮುಖವಾಣಿಯಾಗಿ ಮಾತಾಡಬೇಕು. ಆಗ ಅವರಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಕಷ್ಟ ಆಗ್ತಾ ಇದೆ, ಗ್ರಾಮಾಂತರಗಳನ್ನ ವಿರೋಧಿಸಕ್ಕೆ ಆಗುದಿಲ್ಲ. ನೀವು ಅವ್ರ ಹತ್ರ ಆ ಪ್ರಶ್ನೆ ಕೇಳಿದ್ರೆ ಪಾಪ ಅವ್ರಿಗೆ ಏನ್ ಅನ್ಬೇಕು? ಪ್ರಶ್ನೆ ಜನರಲ್ ಉದ್ಭವ ಸಾಮಾನ್ಯ ಪ್ರಶ್ನೆ ಇದು. ನಾಳೆ ಪ್ರತಿಯೊಬ್ರು ಕೂಡ ಗಣಪತಿ ಕೂರಿಸುವವನು 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ, ಯಾಕಂದ್ರೆ ಆತ ಕೂರಿಸ್ತಾನೆ ವಿತ್ ಪರ್ಮಿಷನ್ ತೆಗೆದುಕೊಂಡು. ಗಣಪತಿ ಮಾತ್ರ ಅಲ್ಲ, ಹಿಂದೂ ಧಾರ್ಮಿಕ ವಿಚಾರಗಳನ್ನ ಆಚರಣೆ ಮಾಡಬೇಕಾದ್ರೆ ನಾವು 1000 ಸಲ ಯೋಚನೆ ಇಲ್ಲಿ ಒಂದ್ ನಿಮಿಷ ನಾವಿವತ್ತು ಪಾಕಿಸ್ತಾನದಲ್ಲಿದ್ದೇವಾ ಬಾಂಗ್ಲಾದೇಶದಲ್ಲಿದ್ದೇವಾ ಆಲೋಚನೆ ಮಾಡ್ಬೇಕು. ಬಾಂಗ್ಲಾದೇಶದಾಗ ಯಾರೋ ಗ್ರಾಮಂತ್ರಿ ಯಾರೋ ಒಬ್ಬ ಹೇಳ್ತಾನೆ, ನಮಾಜ್ ಆಗುವಾಗ ದುರ್ಗಾ ಮಾತೆಯ ಸೋತ್ರ ಹಾಕುದಿದ್ರೆ ಅದನ್ನ ನಿಲ್ಲಿಸಬೇಕು ಎನ್ನುತ್ತಾರೆ. ಅಲ್ಲಿ ಆ ಕಾನೂನು ಆದ್ರೆ ಬಹುಸಂಖ್ಯಾತವಾದ ನಮ್ಮ ದೇಶದಲ್ಲಿ ನಾವು ಮುಸಲ್ಮಾನರ ಕಾಲಿಡಬೇಕು. ಸ್ವಾಮಿ ನಮ್ಗೆ ಅವಕಾಶ ಕೊಡಿ, ನಮ್ಮ ಗ್ರಾಮಾಂತರಗಳ ಹತ್ರ ಹೋಗ್ಬೇಕು. ನೀವು ಅವರ DNA ಅವರ ನನ್ಗೆ ಗೊತ್ತಿಲ್ಲ, ಆದ್ರಿಂದ ನೀವು ಆ ಥರ ಮಾತಾಡ್ತೀರಿ. DKC ಹೇಳ್ತಾನೆ ನಮ್ಮ ಅಣ್ಣ ತಮ್ಮಂದಿರು ಅವರ ಅಂತ, ಬಾಂಬ್ ಇಟ್ಟವನು ಕೂಡ ಅವ್ರಿಗೆ ಸಂಬಂಧಿಕ ಆಗ್ತಾನೆ DKCಗೆ. ಹಾಗಾದ್ರೆ ನಾವು ಎಲ್ಲಿ ಹೋಗಬೇಕು ಸ್ವಾಮಿ? ನಾನು ಹೇಳಿದಲ್ಲ, ನಕ್ಸಲಟ್ ಆಗುವಂಥದಕ್ಕೆ ಇದೆಲ್ಲವೂ ಕಾರಣ ಆಗುತ್ತೆ. ನನ್ನ ಧಾರ್ಮಿಕ ಆಚರಣೆ ಮಾಡ್ಲಿಕ್ಕೆ ನೀವು ಬಿಡೋದಿಲ್ಲ ಆದ್ರೆ ನಿಮ್ಮನ್ನು ನಾವು ಇಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಾವು ಶಸ್ತ್ರ ಎತ್ಕೋಬೇಕಾ? ಪರ್ಮಿಷನ್ ಕೊಡಿ, ನಾವು ಎತ್ಕೋತೀವಿ, ನಮ್ಗೆ ಗೊತ್ತಿದೆ ಹೇಗೆ ಮಾಡಬೇಕೆಂಬುದು. ನಾನು ಎರಡೂ ರಾಜಕೀಯ ಪಕ್ಷಗಳ ದೊಂಬರಾಟಕ್ಕೆ ಮಾತಾಡ್ತಾ ಇರೋದು, ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಹೇಳ್ತಾ ಇಲ್ಲ. ನನ್ನ ಇದು ಕನ್ಸರ್ನ್ ಇಷ್ಟೇ, ಈಗ ಇದು ಫಸ್ಟ್ ಟೈಮ್ ಆಗುವಂತದ್ದ ಅಲ್ಲಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಆಗಿದೆ. ಯಾರು ಅದನ್ನು ಕೂರಿಸಿದ್ರು ಅವರನ್ನು ಇಂಟ್ರೋಗೇಷನ್ ಮಾಡುವಂತದ್ದು ವಿಚಾರ ಇದೆ, ಇದು ಕಾನೂನಿನಲ್ಲಿ ನಡೆಯುವಂತ ಕ್ರಮ. ಅದನ್ನು ನಾವು ಏನ್ ಇದ್ ಮಾಡ್ಲಿಕ್ಕೆ ಅದು ಪೊಲೀಸ್ನವರು ನೋಡ್ಕೋತಾರೆ. ಸೊ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಸರ್, ಬಂಟ್ವಾಳದಿಂದ ಸರ್. ಎಸ್ ಸರ್, ಮಾತಾಡಿ. ತಮ್ಮ ಹೆಸರು ಸರ್? ಸರ್, ಮೊದ್ಲಿಗೆ ಒಂದು ಪ್ರಶ್ನೆ ನಂದು ಸಿದ್ದರಾಮಯ್ಯ ಅವರಿಗೆ. ಅವರು 136 ಸೀಟು ತಗೊಂಡ್ರಲ್ಲ ಸರ್, ಅದು ಬರೀ ಮುಸಲ್ಮಾನ್ರದ್ದಲ್ಲ ಓಟು. 136 ಸೀಟು ಬರೀ ಮುಸಲ್ಮಾನ್ರದ್ದ, ಹಿಂದೂಗಳದಿಲ್ವಾ ಓಟು? ಸರಿ ಸರ್, ಅವ್ರು ಇನ್ನು ಬರುದಿಲ್ಲ, ನೆಕ್ಸ್ಟ್ ಬರುದಿಲ್ಲ. ಅದರಲ್ಲಿ ಹಿಂದೂಗಳು ಹೆಚ್ಚು ಕೊಟ್ಟದ್ದು ಹಿಂದೂಗಳ ಓಟು. ಆದ್ರೆ ಒಂದು ಸಮುದಾಯಕ್ಕೆ ಅವರು ಬೆಂಬಲ ಕೊಡಬಾರ್ದು ಒಂದು. ಮತ್ತೆ ಗಣೇಶೋತ್ಸವ ಮೊದಲು ನಾವು ಬಂಟ್ವಾಳದಲ್ಲಿ ಇದೆ ಬಿಸಿರೋಡಿಂದ ಅದು ಮುಸಲ್ಮಾನ ಏರಿಯಾದಲ್ಲೇ ಹೋಗ್ತಿದ್ದದ್ದು. ಮುಸಲ್ಮಾನ ಏರಿಯಾದಲ್ಲೇ ಹೋಗ್ತಿದ್ದದ್ದು. ಇಲ್ಲಿ ಪಾಣಮಂಗ್ಳೂರು ಆಗಿ
ಇಲ್ಲಿ ಆಡಳಿತ ಆಗಿ 2-3 ಗಣಪತಿ ಒಟ್ಟೆ ಮೊದ್ಲು ಯಾರು ಮಾತಾಡ್ತಿರ್ಲಿಲ್ಲ ಆಗ. ಯಾರು ಮಾತಾಡುವ ಅವರು ಇದೇ ಇಲ್ಲ. ಅದರ ನಂತರ ಹಿಂದೂಗಳ ಮನೆ ಇಲ್ಲ ಅಂತ ಹೇಳಿ ಜಾಗ ಚೇಂಜ್ ಮಾಡಿದ್ರು. ಈ ಕಡೆ ಬಂಟ್ವಾಳಕ್ಕೆ ತಿರುಗಿಸಿದ್ರು. ಬಂಟ್ವಾಳಕ್ಕೆ ತಿರುಗಿಸಿದ್ರು. ಅಂದ್ರೆ ಎಲ್ಲಾ ವಿಷಯದಲ್ಲಿ ಉಂಟಲ್ಲ ಸರ್, ರಾಜ್ಯಕ್ಕೆ ಮಾಡಬಾರ್ದು. ಬಿಜೆಪಿ ಅವರು ಉಂಟಲ್ಲ ಸರ್, ಹಿಂದೂ ಅಂತ ಹೇಳಿ ಹಿಂದೂವರಿಗೆ ಬೆಂಬಲ ಇಲ್ಲ ಬರುದು. ಹಿಂದೂ ಅಂತ ಹೇಳಿ ಹಿಂದೂವರಿಗೆ ಬೆಂಬಲ ಇಲ್ಲ ಬರುದು ಬಿಜೆಪಿ ಅವರು. ಹಾಗೆ ಸಿದ್ದರಾಮಯ್ಯರು 130 ಸೀಟ್ ಅದು ಮುಸಲ್ಮಾನರ ಓಟ್ ಅಲ್ಲ, ಹಿಂದೂಗಳ ಓಟ್ ಉಂಟು ಅದಕ್ಕೆ. ಈಗ ಇಬ್ರು ಹಿಂದೂಗಳು ಎಷ್ಟು ಓಟ್ ಕೊಡ್ಲಿಲ್ಲ, ಎಷ್ಟು ಸೀಟ್ ಕೊಡ್ಲಿಲ್ಲ ಹಿಂದೂಗಳು. ಈಗ ಮುಸಲ್ಮಾನರ ಓಟ್ ಅದ. ಇಬ್ಬರ ಪಾಲಿದೆ ಅಂತ ಹೇಳ್ತೀರಿ ತಾವು? ಇಬ್ಬರು ಸಹ ಬಿಜೆಪಿ ಅವರು ತಪ್ಪುಂಟು, ಬಿಜೆಪಿ ಅವರು ದೊಡ್ಡ ತಪ್ಪುಂಟು. ಹಿಂದುತ್ವ ಅಂತ ಹೇಳಿ ಅವರು ಬಿಜೆಪಿ ಅವರು ಜನರನ್ನು ಮೋಸ ಮಾಡಿದ್ದು. ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ತಮ್ಮ ಹೆಸರುಲಿಂದ ಸರ್? ತಾರನಾಥ್ ಬೋಳರ್ ಅವರು. ಎಸ್ ಸರ್, ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ ಈ ಒಂದು ಘಟನೆ? ಪನ್ನಕನೆ ನನ್ನ ತುಂಬ ಇಷ್ಟೇ ಪ್ರತಿ ಸರ್ತಿಲ ಮೂರು ನಮ್ಮ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಗಣಪತಿ ಸಂಖ್ಯೆ ಜಾಸ್ತಿ ಒಂದೊಂದು ಎಂಟು ನನ್ನ ಅಂಚಿನ ಸಂಖ್ಯೆ ಕಮ್ಮಿ ಅವರು ಅಂತ ಒಂದು ಪೂರ್ವಗೀತ ಯೋಜನೆ ಅದು ಪಂಡ ದೇವಪಂಡ ಯಾಕಡೆ ಪನ್ನಕನೆ ಏರು ಗಣಪತಿ ಆಯ ನನ್ನ ಕುಟುಂಬ ದೇವಪಂಡ ಆಯ ಹೊಣೆಗಾರ ಹಾಕು. ಕರೆಕ್ಟ್. ಹೋಲ್ಪಡ್ದ ಕಲ್ಲು ಬೂರುಡು ದಾದಾ ಆಪಣ ಪೋಡಿ ಒಂದೇ ಆಯೆ ಒಂಜಿ ಮೂಜಿ ದಿನ ನಾ 2 ದಿನ ನಾ ಒಂಜಿ ದಿನ ದೆಪ್ಪೋಡ ಆಯ್ತಾ ಜವಾಬ್ದಾರಿ ಬಾಯ ಗೊತ್ತು ಇಂದು ನಾನು ಇಂಚಾಂಡ ಆಯ್ ಉಲೈ ಊಟ ಏರ್ದಿತ್ತು ನಿತಿನ್ ಗೊತ್ತಾಣದೆ. ಕರೆಕ್ಟ್ ನಿಜ ಬೊಕ್ಕೊಂಜಿ ಆರೆ ಕಡೆ ಬಂಡೇರು ಸಿಸ್ಟಮ್ ದಂಚಿ ಉಂಡು ಯಾನ್ ಬಂಪುನಿ ಇದು ಹಿಂದೂ ಧರ್ಮത്തിന്റെ ಏತೆ ಜಾತಿದ ಒಂದು ಕಾರ್ಯಕ್ರಮ ಅನಗ ಅಲ್ಪ ಗಲಾಟೆ ಅಂಡ ಅಪ್ಪಗ ಈ ಸರ್ಕಾರ ಈ ಸಿಸ್ಟಮ್ ಪ್ರಕಾರ ನೆರಕ್ ಮಂತ್ ಏವನ್ ಮಂತ್ ದೇವರ ಅಂತ ಪ್ರಶ್ನೆ. ಕೇಳಬೇಕು, ಇದನ್ನ ಕೇಳೋಣ. ಇಂಚ ಮಂತಿನ ಅವು ಸಿಸ್ಟಮ್ ರಂಚಿ ಹಿಂದೂ ಸಿಸ್ಟಮ್ ಅಂಚನೆ ಹೋಗ್ಕೊಂಡ ಒಂದೇ ದೀನನ ಬಂಡ ಎಲ್ಲ ಬೊಕ್ಕಂಜಿ ಧರ್ಮದ ಒಂದು ಕಾರ್ಯಕ್ರಮ ಉಂಟು ಅವ್ರು ದಾದನಲ್ಲ ಗಲಾಟೆ ಸುರುಕೆ ಪೊಲೀಸ್ ತಗೊಳ್ಬೋದು. ಅಕ್ಕನ ಆಯ್ ಮಂತಿನ ನಿಮಿತ್ತ ಏವನ್ ಮಂತ್ನ ಗ್ಯಾರಂಟಿ ಮಕ್ಕಳು ಮಂತಿದ್ರು ಅವತ್ತಂದ್ರೆ ನಮ್ಮ ಗೃಹ ಮಂತ್ರಿ ಮಂತ್ರಿ ಒಂದು ಅವು ಅನ್ಎಕ್ಸ್ಪೆಕ್ಟೆಡ್ ಬಂದಿರೋ ಚಾನ್ಸ್ ಇದ್ವಿ. ಕರೆಕ್ಟ್. ಎಸ್ ಸರ್. ಓಕೆ ಸರ್, ಇದು ಇನ್ನ ಪ್ರಶ್ನೆ ಐತೆ ಸರ್ ಒಂದು. ಓಕೆ, ಥ್ಯಾಂಕ್ ಯು. ತಾರನಾಥ್ ಶೆಟ್ಟಿ ಬೋಳರ್ ಅವರು, ಹಳೆಕೋಟೆ ಮಾರಿಯಮ್ಮ ಆ ಕ್ಷೇತ್ರದಿಂದ. ಎಸ್, ಅಂದ್ರೆ ಇದು ಧಾರ್ಮಿಕತೆ ವಿಚಾರವಾಗಿ ಬಹಳಷ್ಟು ಪ್ರಶ್ನೆಗಳನ್ನ ನಾಳೆ ಹುಟ್ಟು ಹಾಕುತ್ತೆ. ನಾಳೆ ಅವರುಗಳು ಹೇಳಿದಾಗೆ, ಅವ್ರು ಕೇಳಿದಂಥ ಪ್ರಶ್ನೆಗಳಾಗೆ ಇತರ ಜಾತಿ ಅಥವಾ ಇತರ ಧರ್ಮದವರು ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಅಲ್ಲಿ ಈ ರೀತಿ ಗಲಭೆ ಎಬ್ಬಿಸಿದಾಗ ಏವನ ಆರೋಪಿಗಳು ಅವರುಗಳಾಗ್ತಾರೆ, ಯಾರಾಗ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಮೊದಲನೇದಾಗಿ ಡೌಟ್ ಇದೆ ಉದಯಾಚಾರ್ಯ, ಅಲ್ಲ ಡೌಟ್ ಇದೆ ಅಂತಲ್ಲ ನೋಡಿ, ಕಾನೂನು ಪ್ರಕಾರ ತಗೊಳ್ಬೇಕಾ ಪೊಲೀಸ್ನವರು ಅದು ಅವರು ತಗೊಳ್ತಾರೆ. ನಾವು ಅವರನ್ನ ಏವನ್ ಮಾಡಿ ಇವರನ್ನ ಏಟು ಮಾಡಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗುತ್ತಿಲ್ಲ. ಅವರು ಹೇಳುವ ರೀತಿ ಹೇಗೆ ಉಂಟು, ಪೊಲೀಸ್ ಅವರೇ ಪರ್ಮಿಷನ್ ಕೊಟ್ಟು ಅವರುಗಳೇ ಓಕೆ ಹೇಳಿ ಇವರುಗಳು ಗಣಪತಿಯನ್ನು ಕೂರಿಸಿ ಅವರನ್ನ ಏವನ ಆರೋಪಿಗಳು ಮಾಡಿದಾಗ ಏನ್ ಸಂದೇಶ? ನೋಡಿ, ಎಲ್ಲ ಕೇಸಲ್ಲಿಯೂ ಕೂಡ ಈ ರೀತಿ ಯಾಕಾಯ್ತು ಈ ಕೇಸಲ್ಲಿ? ಅದನ್ನೇ ಕೇಳಿ, ಈ ಕೇಸಲ್ಲಿ ಯಾಕಾಯ್ತು? ಮೇ ಬಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಪ್ರಶ್ನೆಗಳು ಹುಟ್ಟಾಕುವಂತ ಖಂಡಿತ ನಾನು ಅದೇ ಹೇಳಿದೆ. ಭಯ ಬರುತ್ತೆ ಅಲ್ವಾ? ನೋಡಿ ನಿತಿನ್ ಅವರೇ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ಅಥವಾ ನಾನೇನು ಸಿಬಿಐಯೋ ಸಿಐಡಿಯೋ ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಡೀಲಿ, 2 ದಿನದಲ್ಲಿ ವಿಷಯ ಗೊತ್ತಾಗುತ್ತೆ. ಅವರು ಒಂದು ವೇಳೆ ಖಂಡಿತವಾಗಿಯೂ ಯಾರಾದ್ರೆ ಅಷ್ಟೇ ಒಂದು ವೇಳೆ ಅದರಲ್ಲಿ ನೋಡಿ A1 ಅವರನ್ನು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ನಡೆಯುವ ಮಧ್ಯದಲ್ಲಿ ನಾವೇನಾದ್ರೂ ಮತ್ತೇನಾದ್ರೂ ವಿಷಯ ಹೇಳಲಿಕ್ಕೆ ಹೋದ್ರೆ ಅದು ತಪ್ಪಾಗ್ತದೆ. ಇನ್ವೆಸ್ಟಿಗೇಷನ್ ನಡೀಲಿ, ಕಾಯೋಣ, ರಿಸಲ್ಟ್ಸ್ ಬರುತ್ತೆ, ಆಮೇಲೆ ಗೊತ್ತಾಗತ್ತಲ್ಲ. ಈಗ ಎಲ್ಲ ಕೇಸಲ್ಲಿ ಹಾಗೆ ಆಗ್ಬೇಕು ಅಂತ ಏನಿಲ್ಲಲ್ಲ. ಈಗ ಎಲ್ಲ ಕಡೆ ಗಣಪತಿ ಇಟ್ಟಲ್ಲಿಯೂ ಕೂಡ ಕಲ್ಲು ಹೊಡಿತಾರ. ಈಗ ಮೊನ್ನೆ ಎಷ್ಟೋ ಕಡೆ ಈಗ ನೋಡಿದ್ದೇವೆ, ತುಂಬಾ ಸಾಮರಸ್ಯದಿಂದ ನಡೀತದೆ. ಗಣಪತಿಗಳ ಮೆರವಣಿಗೆ ಹೋಗುವಾಗ ಮುಸಲ್ಮಾನರು ಬಂದು ಸಹಕಾರ ಕೊಡುವಂಥದ್ದು ಎಷ್ಟೋ ಕಡೆಯಲ್ಲಿ ನಡೀತಾ ಇದೆ. ಸೊ ಹಾಗಿರುವಾಗ ನಾವು ಎಲ್ಲವನ್ನು ಒಂದೇ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತು ಇಷ್ಟೇ ನೋಡಿ, ಈ ಕೊಳಕು ರಾಜಕೀಯ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, JDS ಆಗಲಿ, ಯಾವುದೇ ಇರಲಿ, ಈ ಏನ್ ಹೇಳ್ತಾರೆ,
ಇದರಿಂದ ನಾವು ದೇವರನ್ನು ಹೊರಗಿಡಬೇಕು. ಕಾಂಗ್ರೆಸ್ನವರು ಯಾವತ್ತೂ ಕೂಡ ದೇವರ ರಾಮ, ಧಾರ್ಮಿಕತೆಯನ್ನು ಗಣಪತಿ ಅಂತ ಯಾವುದನ್ನು ಕೂಡ ನಾವು ಇಷ್ಟವರೆಗೆ ಪೊಲಿಟಿಕಲಿ ನಾವು ಯೂಸ್ ಮಾಡ್ಲಿಕ್ಕೆ ಹೋಗಿ ಚೇಂಜ್ ಮಾಡಿ ಧಾರ್ಮಿಕತೆಯನ್ನು ಹೊರಗಿಡಿ. ಸರಿ, ಓಕೆ, ಧಾರ್ಮಿಕತೆಯನ್ನು ಹೊರಗಿಡೋಣ. ನೋಡಿ, ಅಯೋಧ್ಯೆಯಲ್ಲಿ ರಾಮನ ವಿಚಾರ ಬರುವಾಗ ಅಯೋಧ್ಯೆಯಲ್ಲಿ ಸೋತಾಗ ರಾಮನಿಗೆ ವಾಚಾಮಗೋಚರವಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೇ ಬಿಜೆಪಿಯವರು. ಹಲವಾರು ಉದಾಹರಣೆಗಳಿವೆ. ಈಗ ನಾಡಿದ್ದು ಗಣೇಶನ ವಿಚಾರದಲ್ಲಿ ಕೂಡ ಏನಾದ್ರೂ ತಪ್ಪಿತಸ್ಥರು ಇವರಂತೆ ಸಿಕ್ಕಿ ಬಿದ್ರೆ ಇವರು ಅದು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಈಗ ಗಣಪತಿಯನ್ನು ಬೀದಿಗೆ ತಂದು ಪ್ರೊಟೆಸ್ಟ್ ಅಲ್ಲಿ ಕೂಡ ನಿಲ್ಲಿಸಿ ಆಯ್ತು. ಫಸ್ಟ್ ಟೈಮ್ ಆಗಿರ್ಬೋದು ಇತಿಹಾಸದಲ್ಲಿ. ಅದೊಂದು ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ರಾಜೇಶ್ ಅಂತ, ವಿಜಯಿಂದ. ರಾಜೇಶ್ ಅವರು ವಿಜಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಏನಿಲ್ಲ, ನಾವು ಯಾವ ಪಕ್ಷದ ವಿಷಯಕ್ಕೆ ಮಾತಾಡುದಲ್ಲ. ಬಟ್ ಈ ಕಾಂಗ್ರೆಸ್ನವರು ಹೀಗೆ ಮಾಡಿ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಈ ಹಿಂದೂಗಳನ್ನು ಇರ್ಲಿಕ್ಕೆ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ. ಆ ರೀತಿ ಮಾಡ್ತಾ ಇದ್ದಾರೆ. ಆ ಪರಮೇಶ್ವರ್ ಗೃಹ ಮಂತ್ರಿ ಅಂದ್ರೆ ಎಲ್ಲದಕ್ಕೂ ಎಲ್ಲಿ ಮುಸ್ಲಿಂ ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಎಲ್ಲ ಅವರು ಸಣ್ಣ ಘಟನೆ, ಆಕಸ್ಮಿಕ ಘಟನೆ. ಉಡುಪಿಯಲ್ಲಿ ವಿಡಿಯೋ ಇದಾಯ್ತಲ್ಲ, ಎಲ್ಲ ಸಣ್ಣ ಘಟನೆ, ಆಕಸ್ಮಿಕ ಘಟನೆ. ಬಾಂಬ್, ಪೆಟ್ರೋಲ್ ಬಾಂಬ್ ತಂದಿಡುದು, ಸಲ್ವ ತಂದಿಡುದು ಆಕಸ್ಮಿಕವಾಗಿ ಬರ್ತದೆ ಅದು. ಈ ರೀತಿ ಮಾಡ್ತಾ ಇದ್ದಾರೆ. 136 ಸೀಟು, 136 ಸೀಟ್ ಹೇಗೆ ಬಂದಿದೆ? ನನ್ಗೂ ಗ್ಯಾರಂಟಿ, ನಿನ್ಗೂ ಗ್ಯಾರಂಟಿ ಅಂತ ಹೇಳ್ಕೊಂಡು 136 ಸೀಟ್ ತಂದು ಈಗ ಅರ್ಧಕ್ಕರ್ಧ ಜನರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಎದುರಲ್ಲಿ ನಿಂತು ನನ್ನ ಹೆಂಡತಿಗೆ ಅಂತ ನಿನ್ನ ಹೆಂಡತಿಗೆ ಇದೆ. ಈಗ ಯಾರಿಗೆಲ್ಲ ಇದೆ ಗ್ಯಾರಂಟಿ? ಅಲ್ಲ, ಇದನ್ನೇ ಕಾಶ್ಮೀರದಲ್ಲಿ ಸಹ ಮಾಡ್ತಿದ್ದಾರೆ ಈಗ ಬಿಜೆಪಿ ಅವರು. ಕಾಶ್ಮೀರದಲ್ಲಿ ಇದನ್ನೇ ಮಾಡ್ತಿದ್ದಾರೆ ಈಗ, ಗ್ಯಾರಂಟಿಯನ್ನೇ ಕೊಡ್ತಿದ್ದಾರೆ. ಗ್ಯಾರಂಟಿ ಕೊಡೋದು ಈ ರೀತಿ ಗ್ಯಾರಂಟಿ ಕೊಟ್ಟಿಲ್ಲ. ಬಿಟ್ಟಿ ಬ್ಯಾಗ್ ಈ ರೀತಿ ಗ್ಯಾರಂಟಿ ಅಲ್ಲ. ನಮ್ಮ ಬಹುಶಃ ನೀವು ಬಿಜೆಪಿ ಅವರ ಪ್ರಣಾಳಿಕೆ ನೋಡಿಲ್ಲ ಅಂತ ಕಾಣಿಸುತ್ತೆ. ಎಲೆಕ್ಷನ್ಗೆ ಬರುವ ಮುಂಚೆ ಬಾಂಬ್ ಇಟ್ಟವರು ನಿಮ್ಮ ಬ್ರದರ್ಸ್, ನಿಮ್ಮ ಬ್ರದರ್ಸ್ ಅಲ್ವಾ? ಈಗ ನಾಳೆ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತದೆ ಅಂತ ಹೇಳ್ತಿದ್ದೀರಾ. ಏನ್ ನಡೀತಾ ಇದೆ? ವಾಲ್ಮೀಕಿ ಆಗಿರೋ ಇನ್ವೆಸ್ಟಿಗೇಷನ್ ಏನಾಯ್ತು? ಇಡಿ ಬರ್ಬೇಕಾಯ್ತು. ಅಲ್ಲಿ ತನಕ ನಿಮ್ಮ ಇನ್ವೆಸ್ಟಿಗೇಷನ್, ನಿಮ್ಮವರು ಯಾರು ಸಿಕ್ಕಿ ಬಿಡ್ಲಿಲ್ಲ ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ. ಈ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರತಿ ಸರಿ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು SIT ಮಾಡ್ತಾರೆ, ಏನ್ ಮಾಡ್ತಾರೆ? ನಾವು ಬಿಜೆಪಿ ಪಕ್ಷ ಅಲ್ಲ, ಕಾಂಗ್ರೆಸ್ ಅಲ್ಲ, ನಾವು ನ್ಯೂಟ್ರಲ್ ಅಷ್ಟೇ. ಮೊದಲು ಹೇಳುದು, ಹಿಂದೂಗಳಾಗಿ ನಮ್ಗೆ ಇದು ಸಪೋರ್ಟ್ ಸಿಕ್ಕಿದ್ರೆ ನಾವು ಯಾಕೆ ಇಲ್ಲಿ ಇರ್ಬೇಕು ಇಂಡಿಯಾದಲ್ಲಿ? ನೀವು ಅಲ್ಲಿ ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್. ಈಗ ಸತೀಶ್ ಬಾಬು ಅವರು ಸರ್, ಬಿಜೆಪಿ ಅವರು, ಈಗ ತಾವುಗಳು ಪ್ರೊಟೆಸ್ಟ್ ಮಾಡಿದಾಗ ಯಾಕೆ ಗಣೇಶನನ್ನ ಇಟ್ಕೊಂಡು ಬಂದ್ರಿ? ಬೇಕಿತ್ತಾ? ಒಂದು ವೇಳೆ ಅಲ್ಲಿ ಪ್ರೊಟೆಸ್ಟ್ ಆದಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಗಣಪನ ಮೂರ್ತಿಗೆ ಏನಾದ್ರು ಡ್ಯಾಮೇಜ್ ಆಗಿದೆ, ಹಾನಿ ಆಗಿದೆ, ಸಮಸ್ತ ಹಿಂದೂ ಸಮಾಜ ಏನಿದೆ ತಲೆ ತಗ್ಗಿಸುವಂತ ಕೆಲಸ ಆಗಿರುವಂತಹದ್ದು. ನೆಲಮಂಗಲದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಯ ಪ್ರಕಾರ ಗಣೇಶನಿಗೆ ಆ ಧಾರ್ಮಿಕ ಭಾವನೆಗಳು ಬರುವಂತಹದ್ದು ಪ್ರತಿಷ್ಠಾಪನೆ ಆದಾಗ. ಓಕೆ, ಹಾಗಾದ್ರೆ ಇದಕ್ಕೆ ಧಾರ್ಮಿಕತೆ ಇಲ್ಲ ಅಂತ ಇವರು ಮಾಡಿದ್ರೆ ಕ್ರಮ, ನಾವು ಮಾಡಿದ್ರೆ ಎಲ್ಲಿಯೂ ಕೂಡ ಕೊಡ್ಲಿಲ್ಲ. ಉದಯ್ ಅವರು ಹೇಳಿದ್ರು ಅಲ್ಲಿ ನೆಲಮಂಗಲದಲ್ಲಿ ಒಂದು ವಿಚಾರ ಬರುತ್ತೆ. ಹಾಗಾದ್ರೆ ಆ ಮೂರ್ತಿಗೆ ಏನ್ ಬೇಕಾದ್ರೂ ಮಾಡಬಹುದು, ಮಾಡಬಾರ್ದು. ಅಲ್ಲಿ ಮಾಡುವಂತದ್ದು ಪ್ರತಿಷ್ಠಾಪನೆ ಮಂತ್ರ ಮಾತ್ರ ಮುಸಲ್ಮಾನರು ಇರ್ಲಿಲ್ಲ. ಇಲ್ಲಿ ನೆಲಮಂಗಲದಲ್ಲಿ ಉದಯಾಚಾರ ಅವರು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಅಲ್ಲಿ ದರ್ಗಾದಲ್ಲಿ ಪೆಟ್ರೋಲ್ ಬಾಂಬ್ಗಳು ಇಟ್ಟಿರುವಂತಹದ್ದು, ಶಸ್ತ್ರಾಸ್ತ್ರಗಳನ್ನು ಇಟ್ಟಿರುವಂತಹದ್ದು, ಕಲ್ಲುಗಳನ್ನು ತುಂಬಿಸಿರುವಂತಹದ್ದು, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚೆ ಹಾಕಿರಬಾರ್ದು ಅಂತೇಳಿ. ಅಲ್ಲಿ ಇನ್ವೆಸ್ಟಿಗೇಷನ್ ಆಗುವ ಮೊದಲು ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಆ ಘಟನೆ ಆಗ್ತದೆ ಅಂತ ಇವರಿಗೆ ಗೊತ್ತಿದ್ದು ಅವರು ತಿಳಿಬರುತ್ತಲ್ಲ ಅಂತ ಹೇಳಿ ಇವರು ಬೇಕಿದ್ರೆ ಏನ್ ಹೇಳ್ತಾ ಇದ್ದಾರೆ. ಇವರು ಏನ್ ಬೇಕಿದ್ರೆ ನೀವು ಪ್ರತಿಯೊಂದನ್ನು ಹೇಳ್ಬೋದು, ಇವರು ಏನ್ ಬೇಕಾದ್ರೆ ನೀವು ಪ್ರತಿಯೊಂದನ್ನು ಹೇಳ್ಬೋದು, ಅದಕ್ಕೆ ಉತ್ತರವನ್ನು ನಾವು ಕೊಡುವಂತಹದ್ದು. ಅಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಗಣೇಶನ ವಿಗ್ರಹವನ್ನು ತಂದದ್ದು ಯಾಕಂತ ಹೇಳಿದ್ರೆ, ಗಣೇಶನ ಆ ವಿಸರ್ಜನಾ ಮೆರವಣಿಗೆಯಲ್ಲಿ ಆಗಿರುವಂತ ಅನಾಹುತಗಳು, ಆ ನಂತರ ಗೃಹ ಸಚಿವರ ಹೇಳಿಕೆಗಳು, ಅದು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂತಹದ್ದು. ಅಲ್ಲಿ ಗಣೇಶನನ್ನು ಅರೆಸ್ಟ್ ಮಾಡಿಕೊಂಡು ಅದು ಹಿಂದೂಗಳಿಗೆ ಭಾರಿ ಸಂತೋಷ. ಅಲ್ಲರಿ, ಹಾಗೆ ನಿಮ್ಗೆ ತುಂಬಾ ಸಂತೋಷ ಆಗಿದೆ ನೆಲಮಂಗಲ ಗಲಾಟೆ ಆದದ್ದು. ಅಲ್ಲ ರೀ, ಗಣೇಶನ ಯಾಕೆ ತರಬೇಕಿತ್ತು? ಗಣೇಶನ ಯಾಕೆ ಬೀದಿಗೆ ತರಬೇಕಿತ್ತು? ಒಂದು ನಿಮಿಷ, ಆಟಿಕೆ ತಂದದಾಗ ಆಟಿಕೆ ಅಂತ ಹೇಳಿ ಆಗತ್ತೆ. ನಾಗಮಂಗಲದಲ್ಲಿ ಗಲಭೆ ಆದದ್ದು ಇವರಿಗೆ ಸಂತೋಷ ಕೊಟ್ಟಿಲ್ಲ.
ನಮ್ಗೆ ಸಂತೋಷ ಕೊಡ್ಲಿಲ್ಲ. ಇವರ ಅಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿರುವಂತಹದ್ದು, ಬೈಕ್ಗಳಿಗೆ ಬೆಂಕಿ ಕೊಟ್ಟಿರುವಂತಹದ್ದು, ಅಂಗಡಿಗಳನ್ನು ಸುಟ್ಟು ಹಾಕಿರುವಂತಹದ್ದು ಇವರಿಗೆ ಸಂತೋಷ ಕೊಟ್ಟಿರ್ಬೋದು, ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ. ಒಂದ್ ವೇಳೆ ಅಲ್ಲ ಅಂತೇಳಿ ಆದ್ರೆ ಅವರು ಗೃಹ ಮಂತ್ರಿಯವರು ಕೊಟ್ಟಿರುವ ಸ್ಟೇಟ್ಮೆಂಟ್, ಇವರು ಹೇಳಿರುವಂತಹ ಹೇಳಿಕೆಗಳು ಯಾವ ರೀತಿಯಲ್ಲಿ ಇರುವಂತಹದ್ದು, ಜನ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅವರಿಗೆ ಗೊತ್ತಿರುವ ಮಾಹಿತಿಗಳನ್ನು ಅವರ ಪೊಲೀಸರಿಗೆ ಅಥವಾ ಸಂಬಂಧಪಟ್ಟವರಿಗೆ ತಿಳಿಪಡಿಸಿರುವಂತಹದ್ದು ಎಷ್ಟು ದೊಡ್ಡ ಮೂರ್ಖತನ. ಮೂರ್ಖತನ ಅಲ್ಲ, ಅದು ಅಪರಾಧ ಕೂಡ. ಅಷ್ಟು ಮಾತ್ರ ಅಲ್ಲ, ಇವತ್ತು ಹೇಳ್ತಾ ಇದ್ದಾರೆ ಅದೇ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದವರು ಕಲ್ಲುಗಳನ್ನು ಇಟ್ಟರು. ಒಂದ್ ನಿಮಿಷ, ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದವರು ಇಟ್ಟಿದ ಅಂತ ನೀವು ಹೇಳ್ತೀರಾ? ಅವಾಗ ಯಾಕೆ ಇಟ್ಟಿರ್ಬಾರ್ದು ಅಂತ ಹೇಳಿ ಇರ್ಬಾರ್ದು. ಕೊಲೆ ಆಗ್ತದೆ ಮಾಡುವಾಗ ಅವನು ಮುಸ್ಲಿಂ ಮಂಚಿನ ಸದಸ್ಯ. ಕಡೆಗೆ ಏನಾಯ್ತು, ನೀವು ತನಿಖೆ ಸದಸ್ಯ ಯಾಕೆ ಮಾಡಿದ್ದಿರ್ಬಾರ್ದು? ಬೇಕು ದೇವಸ್ಥಾನದ ಒಳಗೆ ಬಹುಶಃ ನೋಡಿದ್ದಿರ್ಬೋದು, ಇದರ ಬಗ್ಗೆ ನೋಡಿ ಬೇರೆ ಹೇಳ್ತಾರೆ. ನಾವು ಇದನ್ನು ಬೆನಿಫಿಟ್ ಆಫ್ ಡೌಟ್ ಹೇಳುವಂತದ್ದು. ಕಳೆದ ನಾನೇ ಬಂದಿದ್ದೇನೆ ಈ ಡಿಬೇಟ್. ನಾನು ಹೇಳ್ತೀನಿ ಸರ್, ನಾನೇ ಒಂದು ಡಿಬೇಟ್ ಕೂತೆ. ನೀವೇ ಹೋಸ್ಟ್ ಮಾಡಿದ್ದೀರಾ ಡಿಬೇಟ್ ಅನ್ನು. ಒಬ್ಬ ಹಿಂದೂ ವ್ಯಕ್ತಿ ದನದ ತಲೆ ಕಡ್ದು ದೇವಸ್ಥಾನದ ಒಳಗೆ ಹಾಕಿ ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದು, ಇದೇ ವಿಚಾರವಾಗಿ ಡಿಬೇಟ್ ನಾವು ಕೂತಿದ್ದೇವೆ. ಹೌದಾ ಇಲ್ವಾ ಹೇಳಿ? ಸಿಸಿ ಕ್ಯಾಮರಾದಲ್ಲಿ ಸಿಕ್ಕಿಬಿದ್ದ ಕಳ್ಳ. ಅದು ಸಿಕ್ಕಿಬಿದ್ದವ ಯಾರು? ಸಂಘ ಪರಿವಾರದ ಯಾವುದೋ ಒಬ್ಬ ಕಾರ್ಯಕರ್ತಾವ. ಅವರ ಹುನ್ನಾರ ಅಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಸೃಷ್ಟಿ ಮಾಡಬೇಕು ಅಂತ. ಅದೇ ಕೂಡ ಮಾಡ್ತಿದ್ದಾರೆ. ಆ ವಿಚಾರವಾಗಿ ನಾವು ಡಿಬೇಟ್ ಮಾಡಿದ್ದೇವೆ. ನಾನು ತಿಳ್ಕೊಂಡಿದ್ದೇನೆ, ಆ ವಿಚಾರವಾಗಿ ನಾವು ಡಿಬೇಟ್ ಮಾಡಿದ್ದೇವೆ. ಈ ಚಾನೆಲ್ ಅಲ್ಲೇ ಇದೆ, ಈ ಚಾನೆಲ್ ಮೇಲೆ ನೀವು ಮಾತಾಡೋದಂತ ಚಾನೆಲ್ ಅಲ್ಲೇ ಇದೆ. ಕೂಡ ಅದೇ ರೀತಿ ಪರಿಗಣಿಸಬೇಕಾಗ್ತದೆ. ಸರಿ ಕೊನೆಯದಾಗಿ ಒಂದು ಎರಡು ಕರೆಗಳನ್ನು ತೆಗೆದುಕೊಳ್ತೀನಿ. ಬಹಳಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಕೊನೆಯದಾಗಿ ಒಂದು ಎರಡು ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ರಾಜೇಶ್ ಅವರು ಕಾವೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಎಂತ ಗೊತ್ತಿಲ್ಲ, ಈಗ ಮುಸ್ಲಿಮರೆಲ್ಲ ಒಟ್ಟಾಗ್ತಾರೆ. ಇಲ್ಲಿ 3 ಕೂತಿದಾರಲ್ಲ ಅಲ್ಲಿ, ಅವ್ರು ಯಾಕೆ ಒಟ್ಟಾಗುದಿಲ್ಲ ಹಿಂದೂಗಳದ್ದು ಕಾರ್ಯಕ್ರಮ? ಹಲೋ, ಸರಿ ಮಾತಾಡಿ. ಈಗ ಮುಸ್ಲಿಮರು ಎಂತ ಇದ್ರು ಅವ್ರು ಒಟ್ಟಾಗ್ತಾರೆ, ಕೇಳ್ತದಾ? ಸರಿ, ಕೇಳ್ತದೆ ಸರ್. ಈಗ ಅವರು 3 ಕೂತಿದ್ದಾರೆ ಅಲ್ಲಿ, ಕಾಂಗ್ರೆಸ್, ಹಿಂದೂ ಸೇನೆ ಮತ್ತೆ ಬಿಜೆಪಿ. ಅವರು ಯಾಕೆ ಹಿಂದೂಗಳದ್ದು ಇದಕ್ಕೆ ಒಟ್ಟಾಗುದಿಲ್ಲ? ಒಂದು ನಿಮಿಷ, ರಾಷ್ಟ್ರೀಯ ವಿಚಾರಕ್ಕೆ ಹಿಂದೂ ಮಹಾಸಭಾ ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕಾಂಪ್ರಮೈಸ್ ಮಾಡಲಿಲ್ಲ. ಕಾಂಗ್ರೆಸ್ಸಿನ ಬಗ್ಗೆ ಹೇಳುದಿಲ್ಲ, ಕಾಂಗ್ರೆಸ್ಸಿನವರದನ್ನು ಹೇಳಬೇಕು. ರಾಷ್ಟ್ರೀಯ ವಿಚಾರಕ್ಕೆ ನೀವು ಬೆಂಬಲ ಇದ್ದೀರಾ ಅಂತ ಎಲ್ಲರೂ ಒಟ್ಟಾಗ್ಬೇಕು. ಹೌದು ಸರ್, ನಿಮಗೆ ಇನ್ನೊಂದು ಮಾಹಿತಿಯನ್ನು ನಾನು ಕೊಡ್ತೇನೆ ದಯವಿಟ್ಟು. ಅಯೋಧ್ಯೆ ರಾಮ ಮಂದಿರ ಆಯ್ತು ನೋಡಿ, ಇದಕ್ಕೆ ಪೂರಕವಾಗಿ ಹಿಂದೂ ಮಹಾಸಭಾ ಕಾಂಗ್ರೆಸ್ ಎಷ್ಟು ಕಾರಣವ, ಹಿಂದೂ ಮಹಾಸಭಾ ಭಾರತೀಯ ಜನತಾ ಪಕ್ಷ ಎಷ್ಟು ಕಾರಣವ, ಅಷ್ಟೇ ಕಾರಣ ಕಾಂಗ್ರೆಸ್ ಕೂಡ. ಆವತ್ತಿನ ಹೇಳ್ತೀನಿ ಕೇಳಿ, ದಯವಿಟ್ಟು ಆವತ್ತಿನ ಪ್ರಧಾನಮಂತ್ರಿಗಳಾದ PV ನರಸಿಂಹರಾವ್ ರವರು ತೀರ್ಮಾನವನ್ನ ವಿರೋಧವಾಗಿ ತಗೊಂಡಿದ್ರೆ ಇವತ್ತಿನವರೆಗೆ ರಾಮ ಮಂದಿರ ಆಗ್ತಿರ್ಲಿಲ್ಲ. ಆದ್ರಿಂದ ಹಿಂದೂಗಳು ಯಾವತ್ತೂ ಹಿಂದೂಗಳಾಗಿರ್ತೇವೆ ನಾವು. ಖಂಡಿತ ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಮಾತು ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಒಂದು ವಾಟ್ಸಪ್ ಕಾಲಿನಿಂದ 50 ರಿಂದ 100 ಜನ ಒಟ್ಟಾಗ್ತಾರೆ ಅಂದ್ರೆ ನಾವ್ ಯಾಕೆ ಒಟ್ಟಾಗಬಾರದು ಎಂಬ ಪ್ರಶ್ನೆಗೋಸ್ಕರ ನಾವು ಇವತ್ತು ಆಗ್ಬೇಕು. ಆದ್ರೆ ಇಲ್ಲಿ ಏನ್ ಬರುತ್ತೆ ಗೊತ್ತಾ ನಿಮ್ಗೆ? ಇಲ್ಲಿ ನಾವ್ ಯಾಕೆ ಒಟ್ಟಾಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ, ನಮ್ಮಲ್ಲಿ ರಾಜಕೀಯ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ನಮ್ಮ ಜಾತಿ ವ್ಯವಸ್ಥೆ, ಎರಡನೇದಿಗೆ ನಮ್ಮ ರಾಜಕೀಯ ವ್ಯವಸ್ಥೆ. ನಾನು ಮೊನ್ನೆ ಒಬ್ರು ಯಾರೋ ಮಾತಾಡ್ಬೇಕಾದ್ರೆ, ಅಲ್ಲ ನನ್ನ ಮಾತು ಕೇಳಿಸ್ಕೋತೀರಾ? ಒಂದೇ ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ. ಮೊನ್ನೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದೆ. ಅವಾಗ ಬಾಂಗ್ಲಾದೇಶದಲ್ಲಿ 7 ಲಕ್ಷಕ್ಕಿಂತ ಮೇಲ್ಪಟ್ಟು ಹಿಂದೂಗಳು ಜೊತೆಯಾದ್ರು. ಆದ್ರೆ ಭಾರತದಲ್ಲಿ 80 ಕೋಟಿ ಹಿಂದೂಗಳು ಒಟ್ಟಾಗಲ್ಲ. ಯಾಕಂದ್ರೆ
ಅಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲ, ಸಂಘ ಪರಿವಾರ ಇಲ್ಲ. ಎಲ್ಲಿವರೆಗೆ ಯಾಕೆ ಈ ಮಾತು ಹೇಳಿದ್ದೇನೆಂದ್ರೆ, ಎಲ್ಲಿವರೆಗೆ ಇದು ಭಾರತದಲ್ಲಿ ರಾಜಕೀಯ ವ್ಯವಸ್ಥೆ ಇದೆ, ಎಲ್ಲಿವರೆಗೆ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂಗಳನ್ನ ಪಶುಪಾಡು ಮಾಡ್ತಾರೆ, ಅಲ್ಲಿವರೆಗೆ ಹಿಂದೂಗಳು ಒಟ್ಟಿಗೆ ಆಗುವುದಿಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ. ಆದ್ರಿಂದ ನಾವೆಲ್ಲ ರಾಜಕೀಯವನ್ನ ಬಿಟ್ಟು ಅಥವಾ ಜಾತಿಯ ವ್ಯವಸ್ಥೆಯನ್ನ ಬಿಟ್ಟು ಧಾರ್ಮಿಕ ವಿಚಾರದಲ್ಲೇ ಎಲ್ಲರೂ ಒಂದೇ ಎಂಬ ಚಿಂತನೆ ಇಟ್ಟು ಒಟ್ಟಿಗೆ ಆಗುವುದಿದ್ರೆ ಏನ್ ಹೇಳಿ ಅಲ್ಲ ನೋಡಿ ಇಲ್ಲಿಗೆ ಬಂತು. ಇಲ್ಲಿ ನೋಡಿ ಕ್ಷಣ ಮಾತ್ರದ ವಿಚಾರ. ಇಲ್ಲೇ ನೀವು ಹೇಳಿದ್ರಿ ನಿಮ್ಮ ಭಾವನೆಯನ್ನ, ಮತ್ತೆ ಹೇಗೆ ಒಟ್ಟಾಗುದು ಹೇಳಿ, ಹೇಗೆ ಒಟ್ಟಾಗುದು ಹೇಳಿ. ನಾವು ಕೇಳಿದೇವ ನೀವು ಯಾವ ಜಾತಿ ಅಂತ, ನಿಮ್ಮ ಹತ್ರ ಕೇಳಿದೇವ. ಅವರು ಮುಸ್ಲಿಮರು ಅವ್ರು ಹೇಳುದು ಅಲ್ಲ, ಒಳ್ಳೆ ಧರ್ಮೇಂದ್ರ ಅವರು ಒಳ್ಳೆ ಪ್ರಿಡಿಕ್ಷನ್ ಕೊಟ್ಟರು. ಯಾಕೆ ಒಂದಾಗಲ್ಲ ಅಂತ ತಾವು ಕೇಳಿದ್ರಲ್ಲ, ಅವರು ಕೊಟ್ಟಿರುವಂತ ರೀಸನ್ 100% ಸತ್ಯ. ಅದು ಎರಡು ಮಾತಿಲ್ಲ. ಆ ರೀತಿಯ ಸಮಸ್ಯೆಗಳಿದೆ. ಅದು ಸಮಾಜವನ್ನ, ಒಂದು ಧರ್ಮವನ್ನ ಒಡೆದು ಹಾಕ್ತಾ ಇದೆ. ಇದು ಇನ್ನೊಂದು ಎಂತ ಗೊತ್ತುಂಟು, ಇನ್ನೊಂದು ವೈಯಕ್ತಿಕ ವಿಚಾರ ಬರ್ತದೆ. ಈಗ ಬಹುಶಃ ಅವರು ಹೇಳಲಿಕ್ಕೆ ಬಂದಿರೋದು ಏನಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರು ಅವರು ಕೂಡ ಯಾರು ಆಚಾರ್ಯರು ಅಂತ ಹೇಳಿದ್ರು. ನೀವೆಂತ ನೀವು ಮುಂದುವರಿಸಿ ಏನು ಹೇಳಲಿಕ್ಕೆ ಬಂದ್ರಿ? ನೀವೇನೋ ನಾನು ಬರುದಿಲ್ಲ ಅಂತ ಬಹುಶಃ ನಿಮ್ಮ ಏನೋ ಅಭಿಪ್ರಾಯ ಏನೋ ಇದ್ದಿರ್ಬೇಕಂತ ಅಲ್ಲ ಹೌದಲ್ಲ? ಹೌದು. ಓಕೆ. ಸೊ ನಿಮ್ಮ ಕ್ಲಾರಿಫಿಕೇಶನ್ಗೆ ಹೇಳ್ತೀನಿ, ನಾನು ಹಿಂದೂ ಧರ್ಮದ ಬಗ್ಗೆ ಅಥವಾ ಯಾಕಂದ್ರೆ ಒಂದೇ ಆಚಾರ್ಯರಾಗಿರ್ತಾರೆ, ತಾವ್ ಯಾಕೆ ವಿರೋಧ ಮಾಡ್ತಾ ಇದೀರಿ ಅಂತ ನಾನು ವಿರೋಧ ಮಾಡ್ತೀನಿ. ಅಲ್ಲ, ಅವರ ಆಗಿರ್ಬೋದು ಆ ರೀತಿ. ನಾನು ಅಲ್ಲಲ್ಲ, ದಯವಿಟ್ಟು ತಾವ್ ಯಾಕೆ ನೋಡಿ, ನಾನು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಿದ್ದೇನೋ ಇಲ್ವಾ ಅಂತ ಹೇಳುದು ವಿಚಾರವಾಗಿ ನನಗಿಂತ ಹೆಚ್ಚಾಗಿ ನಮ್ಮ ಪಕ್ಕದಲ್ಲಿ ನಮ್ಮ ಮಿತ್ರರು ಕುತ್ಕೊಂಡಿದ್ದಾರೆ. ನೀವು ಅವರ ಹತ್ರ ಕೇಳಬೇಕು, ನನ್ನ ಎಂತ ಹೇಳ್ತಾರೆ, ನನ್ನ ಸನಾತನ ಧರ್ಮದ ಬಗ್ಗೆ ಇರುವ ನನ್ನ ಏನು ಅಭಿಪ್ರಾಯ ಏನಿದೆ ಅಥವಾ ನನ್ನ ವ್ಯೂಸ್ ಏನಿದೆ ಅದರ ಬಗ್ಗೆ ನನಗಿಂತ ಹೆಚ್ಚಾಗಿ ನನಗೆ ನಮ್ಮ ಈ ಸಂಘ ಪರಿವಾರದ ಮಿತ್ರರೇ ಹೆಚ್ಚಿದ್ದಾರೆ. ಅವರು ಗೊತ್ತಿದಿರ್ಬೋದು ಬಹುಶಃ. ಬೇರೆ ಇದೆ, ನಾನು ಅವರ ಮಾತು ಕ್ಲಿಯರ್ ಮಾಡ್ತೇವೆ. ನೋಡಿ, ಇಲ್ಲಿ ನಮ್ಮ ಸತೀಶ್ ಪ್ರಭು ಇರ್ಬೋದು, ನಾನಿರ್ಬೋದು, ಉದಯರ್ ಇರ್ಬೋದು, ಕೆಲವು ವಿಚಾರಗಳಲ್ಲಿ ನಮ್ಮಲ್ಲಿ ಅಭಿಪ್ರಾಯ ಭಿನ್ನ ಇರ್ಬೋದು. ಆದ್ರೆ ನಾನು ನೋಡಿದ ಪ್ರಕಾರದಲ್ಲಿ, ಯಾಕೆಂದ್ರೆ ನಾನು ಸತೀಶ್ ಪ್ರಭು ಈಗಲ್ಲ ಜನಸಂಘದಿಂದ ಕೆಲಸ ಮಾಡ್ಕೊ, ನಮ್ಮ ಅಭಿಪ್ರಾಯ ಒಂದೇ, ಹಿಂದುತ್ವವೇ ನಮ್ಮ ರಕ್ತ ಅಷ್ಟೇ. ಅದ್ರೊಳಗೆ ಇವ್ರನ್ನೂ ಜೋಡಿಸ್ಕೋತೇನೆ, ಯಾಕಂದ್ರೆ ನಾನು ತುಂಬಾ ಚರ್ಚೆಯಲ್ಲಿ ಕೂತಿದ್ದೇನೆ. ಇವತ್ತು ಅವರು ಕಾಂಗ್ರೆಸ್ಸಿನ ಮುಖವಾಣಿಯಾಗಿ ಬಂದಿದ್ದಾರೆ, ಅವರು ಅದನ್ನ ಸಮರ್ಥಿಸ್ಕೋಬೇಕು. ನುಂಗಕ್ಕೂ ಅಲ್ಲ, ಉಗುಳಕ್ಕೂ ಆಗಲ್ಲ, ಬಿಸಿ ತುಪ್ಪ ತರ ಅವ್ರು ಅದನ್ನ ಮಾತಾಡಿರಲ್ಲ. ಅದು ಏನಾಗತ್ತೆ ಅಂತ ಹೇಳಿದ್ರೆ, ನುಂಗಕ್ಕಲ್ಲ ತುಪ್ಪ ಇದು ವಿಷಯದಲ್ಲ. ನಮ್ಗೆ ಏನಾಗ್ತಂತ ಹೇಳಿದ್ರೆ, ನೋಡಿ, ನಾವು ಸೈದ್ಧಾಂತಿಕವಾಗಿ ನಾವು ವಿರೋಧಿಗಳು. ನಮಗೆ ಧರ್ಮಣ್ಣಾಗ್ಲಿ ಸತೀಶನ್ನಾಗ್ಲಿ ಸೈದ್ಧಾಂತಿಕವಾಗಿ ವಿರೋಧ ಇದೆ. ಆದರೆ ನಾವು ಎಂತ ಹೇಳ್ತಾರೆ, ನಮ್ಮ ರಕ್ತದಲ್ಲಿ ಇರುವಂತದ್ದು ಸನಾತನ ರಕ್ತವೇ. ಆದ್ರೆ ನಾವು ಯಾವುದೇ ರೀತಿಯಾಗಿ ಸನಾತನ ಧರ್ಮಕ್ಕೆ ಕಾಂಗ್ರೆಸ್ನಿಂದ ಇಷ್ಟವರೆಗೆ ಯಾವುದೇ ರೀತಿಯಾದಂತಹ ಒಂದು ಅವಹೇಳನೆ ಆಗಲಿ ಅಪಕೀರ್ತಿ ಆಗಲಿ ಯಾವುದು ಆಗಿಲ್ಲ. ಬಹುಶಃ ಅದನ್ನು ಕ್ರಿಯೇಟ್ ಮಾಡಿದಂತಹ ಒಂದು ಹುನ್ನಾರಗಳು ನಡೆದಿವೆ. ಅದರಿಂದಾಗಿ ಪಾಪ ಅವರು ಹಾಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಬಿಡಿ. ಅದು ಎಂತದ್ದು ಇಲ್ಲ, ಏನಾಗಿಲ್ಲ. ನರಸಿಂಹರಾವ್ ಕಾಲದಲ್ಲಿ ಒಂದು ವಿಚಾರವನ್ನ ಘಟನೆ ಕೂಡ ಅದೇ ಹೇಳಿ, ಪಿ ವಿ ನರಸಿಂಹರಾವ್ ಅವತ್ತು ಸುಮ್ಮನೆ ಕೂತಿದ್ರಿಂದ ಇವತ್ತು ಅಯೋಧ್ಯೆ ಆಯ್ತು. ಕರೆಕ್ಟ್ ಅಲ್ಲ, ಒಪ್ಕೊಳ್ಳೇಬೇಕು. ಸೊ ಕೆಲವೊಂದೊಂದು ಸಲ ಏನಾಗ್ತದೆ ಅಂತ ಹೇಳಿ, ನಾವು ಕೂಡ ಕೆಲವೊಂದೊಂದು ಧರ್ಮ ಸಂಕಟದಲ್ಲಿ ನಾವು ಕೂಡ ಬಿದ್ದಿದ್ದೇವೆ, ಬಿಜೆಪಿಯವರು ಕೂಡ ಬಿದ್ದಿದ್ದಾರೆ. ಆಯಾ ಸರ್ಕಾರ ನಡೆಸುವಾಗ ಅವರಿಗೂ ಕೆಲವೊಂದು ಧರ್ಮ ಸಂಕಟ ಇರ್ತದೆ. ಸೊ ಅದನ್ನು ನಾವು ಓಪನ್ ಆಗಿ ಎಲ್ಲವನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರುಗಳಿಂದ ಸರ್? ಇಲ್ಲಿ ಬಂಟ್ವಾಳದಿಂದ ಸರ್. ಎಸ್ ಸರ್, ತಮ್ಮ ಹೆಸರು ಸರ್? ಸುರೇಂದ್ರ ಅವರು. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಸರ್, ಏನಂದ್ರೆ ಇಲ್ಲಿ ಇವರು ಕಾಂಗ್ರೆಸ್ನವರೆಲ್ಲ ಮಾತಾಡ್ತಾರಲ್ಲ ಸಾಬ್ರೆ, ಇವರು ಏನಾದ್ರು ನಮ್ಮ ಮುಸ್ಲಿಂ ವಾರ ಆದ್ರೆ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ವಾರ ಆದ್ರೆ ಇವರು ನಮ್ಮ ಹಿಂದೂಗಳಿಗೆ ಹೊಡಿತಾರೆ, ಇವರು ಕಾಂಗ್ರೆಸ್ನವರೇ. ಹಾಗೆ ಇದೆ ಸರ್ ಇಲ್ಲಿ ಇಲ್ಲಿ ತುಂಬಾ ಮಾತಾಡ್ತಾರೆ ನಮ್ಮ ಹತ್ರ. ವಿಷ ಬೀಜ ಬೆಳೆದಿದೆ, ಅದಕ್ಕೆ ನಾವು ಹಿಂದೂಗಳೇ ಹೊಡಿತೇವೆ ನಾವು, ಅವರು ಹೊಡಿಬೇಕಂತ ಇಲ್ಲ ಇಲ್ಲಿ. ಅಲ್ಲಲ್ಲ, ನಿಮ್ಮವರನ್ನೇ ನೀವು ನೋಡ್ಕೊಳ್ಳಿ. ಬಿಜೆಪಿ ಒಳಗೆ ಎಷ್ಟು ಜನ ಇದ್ದಾರೆ ಬಿಜೆಪಿ ಒಳಗೆ ಚಿಂತೆ ನಮ್ದು. ಅವರು ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಮಾತಾಡಲ್ಲ, ಏನು ಮಾತಾಡಲ್ಲ ಅವರು. ಮುಸ್ಲಿಂ ಕ್ರಿಶ್ಚಿಯನ್ ಒಂದು ಶಬ್ದ ಮಾತಾಡಲ್ಲ, ಅವ್ರ ಧರ್ಮದ ಬಗ್ಗೆ ಮಾತಾಡಲ್ಲ. ನಾವೇ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುದು ನಾವು.
ಓಕೆ ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸರ್. ಮತ್ತೆ ಇವರು ಎಂತ ವಾದ ಮಾಡೋದು ಸರ್, ಧರ್ಮ ಬರುವಾಗ ನಾವೆಲ್ಲ ಒಂದಾಗಬೇಕು. ಯಾಕೆಂದ್ರೆ ಇಲ್ಲಿ ಈಗ ಏನಾದ್ರೂ ಸಮಸ್ಯೆ ಬಂದ್ರೆ ನಮಗೆ ಸಮಸ್ಯೆ ಬರೋದು ಹಿಂದೂಗಳಿಗೆ, ಅವರಿಗೆ ಬರಲ್ಲ, ಕಾಂಗ್ರೆಸ್ ಅವರಿಗೆ ಬರಲ್ಲ, ಅವರವರೊಟ್ಟಿಗೆ ಹೋಗ್ತಾರೆ ಸೀದಾ. ಇವರಿಗೆ ಎಲ್ಲಿಗೆ ಇವರು ಆಚಾರ್ಯ ಆಗಲಿ ಯಾವ ಜಾತಿ ಆಗಲಿ, ನಮಗೇನು ಜಾತಿ ಇದ್ರೆ, ನಮಗೆ ಜಾತಿ ಇಲ್ಲ ಸರ್. ಎಲ್ಲಿ ಏನಂದ್ರೆ ಹಿಂದೂಗಳೇ. ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎಸ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು. ಕೊನೆಯದಾಗಿ ಕರೆ ಇದೆಯಾ? ಇಲ್ಲಲ್ಲ ಎಸ್ ಸರ್ ಓಕೆ ಲಾಸ್ಟ್ ಕಾಲ್. ಹಲೋ ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ದಯಮಾಡಿ ತಮ್ಮ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ಇಲ್ಲ ಲೈನಲ್ಲಿ ಇದ್ದಾರೆ, ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಓಕೆ ಥ್ಯಾಂಕ್ ಯು. ಕಟ್ ಮಾಡಿ ಸರ್, ಕಟ್ ಮಾಡಿ. ಓಕೆ ಓಕೆ ಎಸ್ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಸೊ ಹಾಗಿದ್ದಾಗ ನಮ್ಗಳಿಗೆ ಸಮಯದ ಅವಕಾಶ ಇಲ್ಲ, ಬಹಳಷ್ಟು ಕಷ್ಟ ಇದೆ, ಹಾಗಿದ್ದಾಗ ಕರೆ ಕಟ್ ಮಾಡಿದ್ವಿ, ಸಾರಿ ಫಾರ್ ದಟ್. ಅಂಡ್ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಬಹಳಷ್ಟು ಕರೆ ಬರ್ತಾ ಇದೆ, ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಕೊನೆಯದಾಗಿ ಸರ್ ಸತೀಶ್ ಪ್ರಭು ಅವರು ತಾವೇ ಉತ್ತರವನ್ನು ಕೊಡಬೇಕು. ಗಣಪತಿಯನ್ನ ಅಲ್ಲಿ ತಂದಿರುವಂತದ್ದು ಎಷ್ಟು ಸತ್ಯ? ಯಾಕಂದ್ರೆ ತಮ್ಮ ಒಂದು ಮಾತುಗಳ ಪ್ರಕಾರ ಗಣಪತಿಯ ಮೂರ್ತಿಯನ್ನು ತರುವಂಥದ್ದು ನಮ್ಮ ಹಿಂದೂಗಳ ವಿಚಾರವಾಗಿ ಅಥವಾ ನಮ್ಮ ನಂಬಿಕೆಯ ವಿಚಾರವಾಗಿ ಮೂರ್ತಿಯನ್ನು ತರುವಂಥದ್ದೇ ಭಯ ಪಡ್ತೀವಿ, ಮನೆಗೆ ಮೂರ್ತಿಯನ್ನು ತರುವಂಥದ್ದು. ಯಾಕಂದ್ರೆ ಮೂರ್ತಿಯನ್ನು ತಂದ ನಂತರ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಧಿವಿಧಾನಗಳಿವೆ. ಫೋಟೋವನ್ನು ನಾವು ಪೂಜೆ ಮಾಡಬಹುದು ಅಥವಾ ಮೂರ್ತಿಯನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅಂತಹ ಪರಿಸ್ಥಿತಿಗಳಿವೆ ಮನೆಗಳಲ್ಲಿ. ಅಂತ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಭಯ ಜೊತೆಗೆ ಅದರ ಒಂದು ನಂಬಿಕೆಯನ್ನು ಇಟ್ಕೊಂಡವ್ರು ನಾವುಗಳು. ಹಾಗಿದ್ದಾಗ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಲ್ಲ, ಅದಕ್ಕೆ ಪೂಜೆ ಆಗಿಲ್ಲ, ಅದನ್ನು ಕೇವಲ ಮೂರ್ತಿಯ ರೀತಿಯಲ್ಲಿ ನಾವುಗಳು ತರಬೇಕು ಅಂತ ಬಂದಾಗ ಅಂದ್ರೆ ಅದಕ್ಕೆ ದೇವರೇ ಅಲ್ಲ ಅಂತ ಹೇಳ್ತೀರಾ? ಅದು ತಪ್ಪಲ್ವಾ? ಖಂಡಿತವಾಗಿ ದೇವರೇ ಅಲ್ಲ ಅಂತ ಹೇಳಿ ಎಲ್ಲ ಹಿಂದೂಗಳಲ್ಲಿ ಒಂದು ಭಾವನೆ ಇದೆ, ಕೇವಲ ಕಲ್ಲು ಮಣ್ಣುಗಳು ಮಾತ್ರ ದೇವರಲ್ಲ. ಅದರಲ್ಲಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಿದಾಗ, ಬಿಂಬ ಪ್ರತಿಷ್ಠೆ ಮಾಡಿದಾಗ ಮಾತ್ರ ಅದರಲ್ಲಿ ದೇವರು ಇರುವಂತಹದ್ದು. ಹಾಗಂತೇಳಿ ನಾನು ಮೂರ್ತಿಯಲ್ಲಿ ಅಲ್ಲಿ ತಂದಿರುವಂತಹದ್ದು ಯಾವುದೇ ಕೆಟ್ಟ ಉದ್ದೇಶದಿಂದ ಇರಲಿಲ್ಲ. ತಪ್ಪಾಗಲ್ವಾ ಸರ್? ಯಾಕಂದ್ರೆ ವೇದಿಕೆಯ ಬಿಟ್ಟು ಅಥವಾ ಒಂದು ಸ್ಥಳವನ್ನ ಬಿಟ್ಟು, ಆ ಒಂದು ಪವಿತ್ರವಾಗಿದ್ದ ಜಾಗವನ್ನ ಬಿಟ್ಟು ಇವರು ಎತ್ತಕೊಂಡು ಹೋಗ್ತಾರೆ ಮೂರ್ತಿಯನ್ನ ಅಂತ ಬಂದಾಗ ಈ ಪ್ರತಿಭಟನಾಕಾರರನ್ನು ಕೂಡ ನಾನು ಕೇಳ್ತಾ ಇರುವಂತದ್ದು, ಅವರು ಮಾಡಿದ್ರಿಂದ ಅಲ್ವಾ ಪೊಲೀಸರು ಅದನ್ನೇ ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿರುವಂತದ್ದು? ಅದಕ್ಕೆ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಇವತ್ತು ಗಣೇಶನ ವಿಗ್ರಹವನ್ನ ನಾವು ಒಂದ್ ಕಡೆ ಪ್ರತಿಷ್ಠಾಪನೆ ಮಾಡುವುದಿರ್ಬೋದು ಅಥವಾ ಅದಕ್ಕೆ ರಕ್ಷಣೆ ಕೊಡುವ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಇದೆ. ಯಾಕಂದ್ರೆ ನಾಗಮಂಗಲದಲ್ಲಿ ಘಟನೆಗಳು ಆದಾಗ ಎಲ್ಲಿಯೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲಿಲ್ಲ. ಇಲ್ಲಿ ಅಂದ್ರೆ ಅದು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ವಿಸರ್ಜನೆ ಕೊಂಡೋಗುವಂತದ್ದು. ನಾನು ಹೇಳುವಂತದ್ದು ಧಾರ್ಮಿಕ ಭಾವನೆಗೆ ಬೀದಿಗೆ ತಂದಿರುವಂತದ್ದು ಗಣಪತಿಯನ್ನು. ಅವರುಗಳಿಗೆ ಬುದ್ಧಿ ಇಲ್ಲ ಸರ್, ಇವರುಗಳಿಗೆ ಬುದ್ಧಿ ಇರ್ಬೇಕಲ್ಲ? ಖಂಡಿತವಾಗಿ ಬುದ್ಧಿ ಇಲ್ಲ. ಅಥವಾ ಉದಯ ಆಚಾರ್ಯ ಹೇಳಿದಾಗೆ ಗಣಪತಿಯನ್ನು ಬೀದಿಗೆ ತಂದ್ರು ಅಂತೇಳಿ, ನಾವು ಎಲ್ಲಿಯೋ ಬಾಲಗಂಗಾಧರ್ ತಿಲಕರು 4 ಗೋಡೆಯ ನಡುವೆ ಇದ್ದ ಗಣಪತಿಯನ್ನು ಬೀದಿಗೆ ತಂದ್ರು ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ಉದ್ದೇಶ ಚೆನ್ನಾಗಿತ್ತು. ಪ್ರತಿಯೊಂದು ಆಕ್ಟಿನ ಹಿಂದೆ ಇರುವಂತ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಇದು ತಪ್ಪು ಅಲ್ಲ ಅಂತೇಳಿ ನನ್ನ ಭಾವನೆ. ತಪ್ಪಲ್ಲ ಅಂತ ಹೇಳ್ತೀವಿ? ಖಂಡಿತವಾಗಿ ತಪ್ಪಲ್ಲ. ಯಾಕಂತೇಳಿ ಪ್ರತಿಷ್ಠಾಪನೆ ಆಗ್ಲಿಲ್ಲ ಯಾವುದೇ, ಮತ್ತೆ ಅಲ್ಲಿ ಪಬ್ಲಿಕ್ ರಸ್ತೆಯಲ್ಲಿ ಮೆರವಣಿಗೆಗೇನು ಅಲ್ಲ. ಇದೆಲ್ಲವೂ ಇರುವಾಗ ಮತ್ತೆ ಪೊಲೀಸರಿದ್ರು, ಎಲ್ಲ ವ್ಯವಸ್ಥೆಗಳು ಇತ್ತು. ನಾನು ಇವರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ನನಗೆ ಕ್ಷಮೆ ಇರಲಿ. ಈಗ ನೋಡಿ, ಕೆಲವು ಕಡೆಯಲ್ಲಿ ನಮ್ಮ ಹಿಂದೂಗಳ ದೇವರ ಮೂರ್ತಿ ಇರುವ ಟೈಲ್ಗಳಿರ್ತದೆ, ಅದನ್ನು ಗೋಡೆಗೆ ಅಕ್ಕಡೆಯಾಗಿ ಇದರಲ್ಲಿ ಇಲ್ಲಿ ಮೂತ್ರ ಮಾಡಬಾರ್ದು ಅಂತ ಇದೆ. ಈಗ ಏನಾಗುತ್ತೆ, ಪ್ರತಿಷ್ಠೆ ಆಗ್ಲಿಲ್ಲ, ಪ್ರಾಣ ಪ್ರತಿಷ್ಠೆ ಆಗ್ಲಿಲ್ಲ, ಬಿಂಬ ಪ್ರತಿಷ್ಠೆ ಆಗ್ಲಿಲ್ಲ, ವಿಧಿವಿಧಾನಗಳು ನಡೆದಿಲ್ಲ, ಮೂರ್ತಿ ಹೌದು ಇಟ್ಟಿದ್ದಾರೆ ಇವರು, ಇದನ್ನ ಒಂದು ಆಟದ ವಸ್ತುವಾಗಿ ಬಳಸ್ಕೊಂಡ್ರು. ಈಗ ನಾನು ಕೇಳ್ತೀನಿ, ಆ ಟೈಲ್ಸಿಗೂ ಈ ಗಣೇಶನ ಮೂರ್ತಿಗೆ ಏನು ವ್ಯತ್ಯಾಸ? ಈಗ ನಾವು ಅದನ್ನ ಇದೇ ಭಾರತೀಯ ಜನತಾ ಪಕ್ಷ ಅಲ್ಲ, ಇದು ಪರಿವಾರ ಸಂಘ ಅಂತ ಹೇಳುದಿಲ್ಲ, ಪರಿವಾರ, ಇದಕ್ಕೆ ಹೋರಾಟಗಳಾಯ್ತು. ಸನಾತನದವರು ಬಹಳಷ್ಟು ಹೇಳಿದ್ರು ಆ ಥರ ಮಾಡಬೇಡಿ, ಪಟಾಕಿಯಲ್ಲಿ ಲಕ್ಷ್ಮೀ ಚಿತ್ರಣ ಹಾಕಿ ಅದನ್ನ ಕಾಲು ತುಳಿದೋಣ ಹೋಗುತ್ತೆ, ಅದು ಕೂಡ ಬಿಂಬ ಪ್ರತಿಷ್ಠೆ ಆಗಲಿಲ್ಲ, ಅದು ದೇವ್ರದು. ಈಗ ವ್ಯತ್ಯಾಸ ಏನು? ಬಿಂಬ ಪ್ರತಿಷ್ಠೆ ಆದ್ರೆ ಮಾತ್ರ ದೇವರು ಅಥವಾ ಪ್ರಾಣ ಪ್ರತಿಷ್ಠೆ ಆದ್ರೆ ಮಾತ್ರ ದೇವರು, ಉಳಿದಿದ್ದರೆ ದೇವರಲ್ಲ ಎಂಬ ಮನಸ್ಥಿತಿ. ಗಣೇಶನಿಗೆ ಯಾವುದೇ ಅಪಚಾರವಿಲ್ಲ, ಅಪಚಾರದ ತಲೆ ಮೇಲೆ ಹಾಗಲ್ಲ. ಲೋಕಸಭೆಯಲ್ಲಿ ಚಿತ್ರವನ್ನು ಪ್ರದರ್ಶನ ಮಾಡಿದ್ರೆ ನಿಮ್ಗೆ ಏನು ನಿಮ್ಗೆ ಧಾರ್ಮಿಕ ಭಾವನೆಗೆ ನಾನು ಹೇಳ್ತಾ ಇರೋದು, ಯಾರು ಪ್ರದರ್ಶನ ಮಾಡಿದ್ರು ಎಂಬುದು ಕೂಡ ಅಲ್ಲಿ ಕೌಂಟ್ ಆಗುತ್ತೆ, ಯಾರು ಮಾಡಿದರೆ ಎಂಬುದು ಕೂಡ ಕೌಂಟ್ ಆಗುತ್ತೆ. ಉದಯ್ ಒಂದ್ ನಿಮಿಷ ದಯವಿಟ್ಟು
ನಾನೊಬ್ಬ ಹಿಂದೂ ಆಗಿ ಹಿಂದುತ್ವದ ಆರಾಧ್ಯ ಯಾವುದೇ ವಸ್ತುಗಳಾಗಿರಲಿ ಅದನ್ನು ಒಂದು ಆಟದ ವಸ್ತುವಾಗಿ ಅಥವಾ ಪ್ರತಿಭಟನೆ ವಸ್ತುವಾಗಿ ಅಥವಾ ಅದನ್ನು ಒಂದು ಏನಾಗಿ ಬಳಸ್ಕೊಂಡ್ರೆ ಅದು ವಿರೋಧವೇ. ಅದನ್ನು ವಿರೋಧಿಸಬೇಕೆ ನಾವು. ಹಾಗಿರುವಾಗ ನಾನು ಕೇಳ್ತಾರೆ, ನೀವು ಹಿಂದುತ್ವದ ಇನ್ನೊಂದು ಮುಖವಾಣಿಯಾಗಿ ಕೆಲಸ ಮಾಡ್ತೀರಾ ಅಂತ ತೋರಿಸ್ಕೊಡ್ತಾ ಇದ್ದೀರಿ. ಅವರಿಗಳಿಗೆ ಗೊತ್ತಿಲ್ಲ, ತಮ್ಗಳಿಗೆ ಗೊತ್ತಿದೆ ಅಲ್ವಾ? ನೀವ್ ಯಾಕೆ ಮಾಡಿದ್ರಿ? ನೀವು ಮಾಡಿದ ಅಪರಾಧ, ಅವ್ರು ಮಾಡಿದ ಅಪರಾಧ ಅಲ್ಲ, ಅವರು ಅದು ಅವ್ರದ್ದು ಪಾಪ ಕೂಡ ತುಂಬ್ತಾ ಇದೆ ಅಂತ ತಿಳ್ಕೊಂಡ್ಬಿಡೋಣ. ಕರೆಕ್ಟ್. ನೀವ್ಯಾಕೆ ನೀವು ಹಿಂದುತ್ವವನ್ನು ಹೇಳ್ತೀರಾ? ಇದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಇದೇ ರೀತಿ ಹಿಡಿದುಕೊಂಡು ಗಣಪತಿ ಹಿಡಿದುಕೊಂಡು ಬೀದಿಗೆ ಇಂಟೆನ್ಷನ್ ಬಿಹೈಂಡ್ ದ ಆಕ್ಟ್ ಅನ್ನುವಂಥದ್ದು ಇರ್ತದೆ. ಇಂಟೆನ್ಷನ್ ಏನಾಗಿರುತ್ತೆ? ನಾನು ಇರುವಂತದ್ದು ಸಣ್ಣ ವಿಷಯವನ್ನು ನಾನು ಹೇಳ್ಬೋದು. ಈಗ ಉದಯರು, ನಾನು ಪೊಲೀಸರಿಗೆ ನಾನು ವಿನಂತಿಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಸಂಪೂರ್ಣ ನೆಲಮಂಗಲದ ಘಟನೆ, ಬೆಂಗಳೂರಿನ ಘಟನೆ ಹೇಳುವಂತಲ್ಲ, ನೆಲಮಂಗಲದ ಘಟನೆಯ ತುಂಬಾ ಮೊದಲು ಉದಯರಿಗೆ ಮಾಹಿತಿಗಳು ಇತ್ತು. ಅಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದವರು ಅಲ್ಲಿ ಕಲ್ಲು ಇಡುವ ಬಗ್ಗೆ, ಪೆಟ್ರೋಲ್ ಬಾಂಬ್ ಇಡುವ ಬಗ್ಗೆ ತಿರುಗಿಸಬೇಡಿ. ಎರಡು ಉದಾಹರಣೆ ಕೊಟ್ಟೆ. ನಾನು ಲೋಕಸಭೆ ಸಭೆಯಲ್ಲಿ ಶಿವನ ಚಿತ್ರವನ್ನು ಹಿಡಿದಕ್ಕೆ ನೀವು ವಿರೋಧ ಮಾಡಿದಿರಾ? ಅಲ್ಲ, ಚಿತ್ರ ಮತ್ತು ಮೂರ್ತಿಗೆ ವ್ಯತ್ಯಾಸ ಇಲ್ವಾ? ಖಂಡಿತವಾಗಿಯೂ ಧಾರ್ಮಿಕ ಭಾವನೆ ಚಿತ್ರಕ್ಕೂ ಒಂದೇ, ವಿಗ್ರಹಕ್ಕೂ ಒಂದೇ. ವಿಗ್ರಹವನ್ನ ನಾವು ಯಾವ ರೀತಿ ಚಿತ್ರವನ್ನ ಯಾವ ರೀತಿ ಆರಾಧನೆ ಮಾಡ್ತೀವಿ ಅನ್ನುವಂಥದ್ದು. ನೋಟ್ಬುಕ್ ಪುಸ್ತಕಗಳಲ್ಲೂ ಕೂಡ ಗಣಪತಿಯ ವಿಗ್ರಹ ಅಲ್ವಾ? ಈಗ ಬರ್ತೀನಿ ಎಲ್ಲಿ ಚೌತಿಯ ಸಂದರ್ಭಗಳಲ್ಲಿ ಬಂದಾಗ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿ 3 ದಿನ, 1 ದಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅದನ್ನ ನೀರಿಗೆ ಹಾಕ್ತಿವಿ. ಅದೇ ರೀತಿ ವಿಗ್ರಹವನ್ನ, ಫೋಟೋವನ್ನ ನಾವು ಹಾಕಲ್ಲ. ಅದನ್ನ ವರ್ಷಾವಧಿ ನಮ್ಮ ಜೀವನಾವಧಿಯಲ್ಲೂ ಕೂಡ ನಾವು ಅದನ್ನ ಬಳಸಿಕೊಂಡು ಹೋಗ್ತೀವಿ. ಆ ಫೋಟೋವನ್ನ ಕೈ ಮುಗಿದುಕೊಂಡು ಹೋಗ್ತೀವಿ. ಹಾಗೆ ಡಿಫರೆನ್ಸ್ ಇದೆ. ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ಅಲ್ಲ, ಈಗ ಸಂದರ್ಭದಲ್ಲಿ ಅವರ ಆಟದ ವಸ್ತುವಾಗಿ ಅದನ್ನು ಬಳಸಿಕೊಂಡು. ಹಾಗಾದ್ರೆ ಆ ಗಣಪತಿ ಇನ್ನು ಎಲ್ಲಿರುತ್ತೆ ಸರ್? ಆ ಗಣಪತಿಯ ಹೊಣೆ ಯಾರಲ್ಲಿ ಇರುತ್ತೆ? ಹಾಗಾದ್ರೆ ಗಣಪತಿ ಅಲ್ಟಿಮೇಟ್ಲಿ ಪೊಲೀಸರ ಕೈಯಲ್ಲಿ ಇರುತ್ತಾ? ಇದು ಖುಷಿ ಆಗುತ್ತೆ. ಯೋಚನೆ ಮಾಡಬೇಕು. ಇನ್ನೇನಾಗುತ್ತೆ? ಅದರ ಪೂರ್ವಾಪರದ ಬಗ್ಗೆ ಗೊತ್ತಿಲ್ಲದೆ ಉದಯವರು ಮಾತಾಡಿದಾಗ ನಾನು ಮಾತಾಡಿದೆ. ಸರಿ, ಈಗ ಗಣಪತಿ ಇನ್ನು ಮುಂದಕ್ಕೆ ಪೊಲೀಸರ ಕೈಯಲ್ಲಿ ಇರುತ್ತಾ? ಪೊಲೀಸರ ಇದ್ರಲ್ಲೇ ಇರುತ್ತಾ ಗಣಪತಿ? ಅಲ್ಲ, ಇದು ಗಣೇಶ್ ಒಬ್ಬ ಸಾಕ್ಷಿದಾರನಾದ ಈಗ. ಕರೆಕ್ಟ್ ಅಲ್ವಾ? ಈ ಬೇಕಾ? ಗಣೇಶ ಪ್ರಕಾರ ದೇವರು ಮೈನರ್ ಸಾಕ್ಷಿದಾರ. ಗಣೇಶ A1 ಸರ್, ಅಲ್ಲಿ ಗಣೇಶ A1. ಹೌದು ಸರ್, ಈಗ ಯಾವುದು ಗಣೇಶ A1 ಆಗ್ತಾರೆ ಅಲ್ಲಿ. ಹೌದು, ಗಣೇಶನನ್ನ ಈಗ ಎತ್ತಕೊಂಡು ಹೋಗಿದ್ದಾರೆ ಅಲ್ಲಿ. ಸಿದ್ದರಾಮಯ್ಯ ಸರ್ಕಾರ ಮುಂದುವರೆದ್ರೆ ಅದೇ ಆಗುವಂತದ್ದು. ಅಲ್ಲ, ನಿಮ್ಮಿಂದ ಆದದಲ್ಲ ಸ್ವಾಮಿ, ನಿಮ್ಮಿಂದಲೇ ಆದದ್ದು. ಭಾರತೀಯ ಜನತಾ ಪಕ್ಷದ ಸತೀಶ್ ಪ್ರಭು, ಈಗ ಗಣಪತಿಗೆ ಒಂದು ವೈಭವದ, ಒಂದು ಅರ್ಥಪೂರ್ಣವಾದ ಶೋಭಾಯಾತ್ರೆಯನ್ನ ಮೆರವಣಿಗೆ ಮೂಲಕ ಕೊಡಬೇಕಾಗಿತ್ತು. ಅಂದ್ರೆ ತಾವುಗಳ ಎಲ್ಲಿ ಕೊಟ್ರಿ? ಕೊಟ್ಟಂತಹ ರೀತಿ ನೇರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕುಳಿಸಿಕೊಳ್ಳುವಂತಹ ನಾವು ಕೂರಿಸುವಂತಲ್ಲ, ಪೊಲೀಸರು ಎತ್ತಿಕೊಂಡು ಹೋಗಿರುವಂತದ್ದು. ಯಾಕೆ ಹೇಳ್ಬೇಕು ಅದನ್ನು? ಗಣಪತಿ ವಿಗ್ರಹಗಳು ಸ್ಥಳದಲ್ಲಿದ್ರೆ ಧಾರ್ಮಿಕ ಭಾವನೆಗಳು ಧಕ್ಕೆ ಆಗ್ತದೆ. ಸತೀಶ್ ಜಿ, ನಾನು ಒಂದು ಹೇಳ್ತೇನೆ, ಎರಡು ಒಂದೇ ಸರ್. ಆವತ್ತು ಕಾಂಗ್ರೆಸ್ನವ್ರು ಮಾಡಿದ್ರು ಹಿಂದೂ ಮಹಾಸಭಾದ ಗಣಪತಿ, ಇವತ್ತು ಸಾಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಆಟದ ವಸ್ತುವಾಗಿ ಬಳಸಿಕೊಂಡು ಪ್ರತಿಭಟನೆ ವಸ್ತುವಾಗಿ ಅದನ್ನು ಪೊಲೀಸ್ ಸ್ಟೇಷನ್. ಇನ್ನು ಯಾವ ಗಣಪತಿ ಯಾವ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ. ಇರುವಾಗ ಎರಡೂ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಧರ್ಮವನ್ನ ಬಳಸ್ಕೋತಾ ಇದೆ. ಇದು ಬಹಳ ದೊಡ್ಡ ಪಾಪವನ್ನ ನೀವು ಒಂದ್ ನಿಮಿಷ ಸರ್, ನಾನು ಒಂದು ಮಾತಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೈ ಮುಗಿತು ಹೇಳ್ತೇನೆ, ಸತೀಶ್ ಪ್ರಭು ಅವರೇ, ನೀವೊಂದು ಅತ್ಯಂತ ಧಾರ್ಮಿಕ ಮತ್ತು ಸಜ್ಜನ ವ್ಯಕ್ತಿ, ಧಾರ್ಮಿಕ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡುವ ವ್ಯಕ್ತಿ. ಸಮರ್ಥನೆ ಮಾಡಬೇಡಿ, ತಪ್ಪಾದ್ರೆ ತಪ್ಪು ಹೇಳಿ, ಏನು ಹೇಳುವಂತದ್ದು. ಅಲ್ಲಿ ಪ್ರತಿಮೆ ತಂದ ನಂತರ ಅಲ್ಲೇನು ಅದನ್ನು ಮೆರವಣಿಗೆ ಮಾಡಲಿಲ್ಲ, ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ,
ಒಂದು ಗಣಪತಿಯ ವಿಗ್ರಹವನ್ನು ಸಾಂಕೇತಿಕವಾಗಿ ಅಲ್ಲಿ ತಂದಿರುವಂತದ್ದು. ಗಣಪತಿಯ ವಿಗ್ರಹ ಸಾಂಕೇತಿಕವಾಗಿ ಹೇಗಾಗುತ್ತೆ ಸರ್? ಇದೇ ಪ್ರಶ್ನೆ ಕೇಳುವಂತ ಪ್ರಶ್ನೆ. ಒಂದು ವಿಗ್ರಹ ಸಾಂಕೇತಿಕವಾಗಿ ಬೆಲೆ ಇಲ್ವಾ ನಿಮ್ಮ ಲೆಕ್ಕದಲ್ಲಿ ಬೆಲೆ ಇಲ್ವಾ? ಎಲ್ಲಿ ನಾಗಮಂಗಲದ ಗಣೇಶನಿಗೆ ಬೆಲೆ ಕೊಡುವುದು ಸರ್, ಅದನ್ನು ಬೇರೆ ಮಾಡೋಣ ಸರ್. ಅದಕ್ಕೆ ಕೇಸು ಹೋರಾಟ ಮಾಡಿ ಬೇರೆ ರೀತಿಯಲ್ಲಿ ಮಾಡಿ ಪ್ರತಿಷ್ಠಾಪನೆ ಆಗಿರೋ ಆ ವಿಗ್ರಹಕ್ಕೆ ನೀವು ಬೆಲೆ ಕೊಡೋದಿಲ್ಲ. ಇವರಿಗೆ ಶೋಭಾಯಾತ್ರೆಯಾಗಿರುವಂತಹ ಗಣೇಶನಿಗೆ ಬೆಲೆ ಕೊಡೋದಿಲ್ಲ. ನೋಡಿ, ಗಣೇಶನ ವಿಗ್ರಹ ಖುಷಿ ತಂದಿದೆ ಗಣೇಶ. ಈಗ ಪೊಲೀಸ್ ಸ್ಟೇಷನ್ ಇದೆ, ತಮ್ಗಳಿಗೆ ಖುಷಿ ತಂದಿದೆ. ಇವರಿಗೆ ಖುಷಿಯಾಗಿರ್ಬೋದು. ಅಲ್ಲ, ನಮಗೆ ಒಂದೇ ಖುಷಿಯಾಗಿದೆ. ಇಲ್ಲ, ನಮಗೆ ಬೇಜಾರಾಗಿದೆ. ಗಣೇಶ ಇರುವಂತದ್ದು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಒಳ್ಳೇದಾಗ್ತದೆ. ಅದಾದ್ರೆ ತೊಂದರೆ ಇಲ್ಲ. ಅಲ್ಲ, ಡಿಬೇಟ್ ಇವರು ಇಷ್ಟೆಲ್ಲ ಮಾತಾಡಿದ್ರು. ನಾವು ಪರಶುರಾಮನ ಬಗ್ಗೆ ನಾವು ಮಾತಾಡೇ ಇಲ್ಲ. ಪರಶುರಾಮನ ಮೂರ್ತಿ ಬಗ್ಗೆ ನಾವು ಮಾತಾಡೇ ಇಲ್ಲ. ಅದು ಕೂಡ ಇವರಿಗೆ ಒಂದು ಕ್ರೆಡಿಟ್ ಇದೆ. ಬೇಡ ಬಿಡಿ, ಅದು ಬೇಡ. ಲಾಸ್ಟ್ ರಿಯಾಕ್ಷನ್ ನಂದು ಇಷ್ಟೇ. ಒಬ್ರು ಕಾಲ್ ಮಾಡಿದ್ರು, ಹೇಳಿದ್ರು ಏನೋ ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ನಾವು ಹೋಗಿ ಕಾಂಗ್ರೆಸ್ನವರೊಟ್ಟು ಮುಸ್ಲಿಮರೊಟ್ಟಿಗೆ ನಿಲ್ತೇವೆ ಅಂತ. ಪಾಪ ಅವರಿಗೆ ಒಂದು ಮಾತು ನೋಡಿ. ಮೊನ್ನೆ ಕಾರ್ಕಳದಲ್ಲಿ ಒಂದು ಹುಡುಗಿ ರೇಪ್ ಆಯ್ತು. ಓಕೆ, ಮಾಡಿದವ ಯಾರು? ಹಿಂದೂ. ಬೆಳಗಾವಿಯಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಯ್ತು. ಮಾಡಿದವ ಯಾರು? ಹಿಂದೂ. ನಾವು ಹೋಗಿ ಮುಸಲ್ಮಾನರೊಟ್ಟಿಗೆ ನಿಲ್ಲುವ ಅಗತ್ಯ ಇಲ್ಲ. ನಿಮ್ಮ ಸಂಘ ಪರಿವಾರದವರು ಯಾರಿದ್ದಾರೆ ನೋಡಿ, ಅವರೇ ನಿಮ್ಮನ್ನು ಲಗಡಿ ತೆಗಿತಾರೆ. ಅದು ಒಂದು ನೇರ ಮಾತು ಅವರಿಗೆ. ಎರಡನೇದು ನೋಡಿ, ಈ ತರದ ಮ್ಯಾಟರ್ಗಳು ನಡೆಯುವಾಗ ದಯವಿಟ್ಟು ಇನ್ನು ಮುಂದಿನ ದಿನಕ್ಕೆ ನಾವು ಆದಷ್ಟು ಒಂದು ಡಿಫೋಕಸ್ ಮಾಡುವುದು ಬೆಟರ್ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ 1-2 ದಿನ ನಡೀತದೆ. ಈಗ ನೋಡಿ, ಕಳೆದ ಸರಿ ನೋಡಿದಿರ್ಬೋದು, ನಮ್ಮ ಈ ಆರ್ಟಿಕಲ್ 370 ತೆಗೆಯುವ ಟೈಮ್ನಲ್ಲಿ ಹಲವಾರು ತುಂಬಾ ಗಲಾಟೆಗಳು ನಡೆಯಿತು. ಸರ್ಕಾರ ಏನ್ ಮಾಡಿತ್ತು? ಇಂಟರ್ನೆಟ್ ಅನ್ನು ಸ್ಟಾಪ್ ಮಾಡಿಬಿಡ್ತು, ಕಮ್ಯುನಿಕೇಶನ್ ಸ್ಟಾಪ್ ಮಾಡಿಬಿಡ್ತು. ಅವಾಗ ಏನಾಗ್ತದೆ, ಅಲ್ಲಿ ಹರಡುವಂತಹ ಒಂದು ಏನಿದೆ ನೋಡಿ, ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ತರದ ಮ್ಯಾಟರ್ಗಳಿಗೆ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ಪ್ರಾಕ್ಟಿಕಲಿ ನಾನು ಇದು ಮಾಡಿರುವಂತದ್ದು, ಅನುಭವಿಸಿದಂತದ್ದು. ನಾನು ಕಳೆದ 2 ದಿನದಿಂದ ಇದರ ಡಿಬೇಟೇ ನೋಡ್ಲಿಲ್ಲ. ಸಚಿವರು ಕೂಡ ಸಣ್ಣ ವಿಚಾರ ಸಣ್ಣ ವಿಚಾರ ಅಂತ ನೋಡಿ. ಸಣ್ಣ ವಿಚಾರ ಸುಮಾರು ನಡೆದಿದೆ. ಸಣ್ಣ ವಿಚಾರ ನಾವು ಯಾವಾಗ ಇದನ್ನು ವೈಭವೀಕರಣ ಮಾಡ್ಲಿಕ್ಕೆ ಹೊರತ, ಇದು ವೈಭವೀಕರಣವೇ ನಡೆದದ್ದು, ಇದು ಬೇರೆ ಏನಲ್ಲ. ಇದು ಇವತ್ತು ಗಣಪತಿ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ ಇದಕ್ಕೆ ಕಾರಣ ಒಂದು ಲೆಕ್ಕದಲ್ಲಿ ಮೀಡಿಯಾ ಕೂಡ. ಯಾಕಂತ ಹೇಳಿದ್ರೆ ಅದನ್ನು ಆದಷ್ಟು ವೈಭವೀಕರಣ ಮಾಡಿ 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 ಒಂದು ವೇಳೆ ನಾವು ಅದನ್ನು ಅದಕ್ಕೆ ಆದಂತಹ ಒಂದು ರೀತಿಯಲ್ಲಿ ನಾವು ಮಾಡಿ ಬೆಳೆಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಅವ್ರು ಒಂದು ಸ್ಪಷ್ಟೀಕರಣ ಕೊಡ್ಬೇಕು. ಹಿಂದೂ ಮುಸ್ಲಿಂ ಗಲಭೆ ಅಂತ ಹೇಳಿದ್ವಿ. ನೆಲಮಂಗಲದಲ್ಲಿ ನಡೆದಿರುವ, ನಾಗಮಂಗಲದಲ್ಲಿ ನಡೆದಿರುವಂತದ್ದು ಹಿಂದೂ ಮುಸ್ಲಿಂ ಗಲಭೆನೋ ಮುಸಲ್ಮಾನರ ದುಂಬಿಯೋ ಅಂತ ಹೇಳಿ ಇಲ್ಲ. ಇದು 1-2 ಗುಂಪುಗಳ ಕಿಡಿಗೇಡಿಗಳ ನಡುವೆ ನಡೆದಂತಹ ಒಂದು ದುಂಬಿ ಅಷ್ಟೇ. ಇದಕ್ಕೆ ದಯವಿಟ್ಟು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡಿ. ಯಾಕಂದ್ರೆ ಮುಸಲ್ಮಾನರು ಅವರ ಪಕ್ಷದಲ್ಲಿ ಕೂಡ ಇದ್ದಾರೆ. ಸೊ ಮುಸಲ್ಮಾನರು ಅಂತ ಹೇಳುವಾಗ ಸಾಮೂಹಿಕವಾಗಿ ಎಲ್ಲ ಮುಸಲ್ಮಾನರನ್ನು ಸೇರಿಸಿ ಹೇಳಿದಾಗೆ ಆಗ್ತದೆ. ಸೊ ಇವರಲ್ಲಿ ಒಳ್ಳೆ ಮುಸಲ್ಮಾನರು ಇವರಲ್ಲಿ ಇದ್ದಾರಂತೆ. ಅಲ್ಲಿ ರಾಜಸ್ಥಾನದಲ್ಲಿ ಕನೈಲಾಲ್ ಅನ್ನು ಕೊಲೆ ಮಾಡಿದ ಒಬ್ಬ ಒಳ್ಳೆ ಮುಸಲ್ಮಾನರಲ್ಲಿ ಇದ್ದಾರಂತೆ ಇವರಲ್ಲಿ. ಯಾಕಂದ್ರೆ ನಾವು ಮುಸಲ್ಮಾನರನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುವುದಿಲ್ಲ. ಮತ್ತು ನನ್ನ ಇನ್ನೊಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬಾಲಗಂಗಾಧರ್ ತಿಲಕ್ ಅವರು ಗಣೇಶನನ್ನು ಬೀದಿಗೆ ತಂದ್ರು ಅಂದ್ರೆ ಸಾರ್ವಜನಿಕ ರೂಪ ಕೊಟ್ಟರು, ಅದಕ್ಕೆ ವ್ಯತಿರಿಕ್ತವಾಗಿ ಬೀದಿಗೆ ತರಲಿಲ್ಲ. ಬೀದಿಗೆ ತರಲಿಲ್ಲ, ದಯವಿಟ್ಟು ಕರೆಕ್ಷನ್ ಮಾಡಬೇಕು. ಸಾರ್ವಜನಿಕವಾಗಿ ಅದಕ್ಕೆ ಗೌರವಯುತವಾಗಿ ಮಂಟಪವನ್ನು ಸಾರ್ವಜನಿಕವಾಗಿ ಬೀದಿಗೆ ತರಲಿಲ್ಲ. ದಯವಿಟ್ಟು ಶ್ರಮಿಸಬೇಕು. ಹೀನ ಅಂತೇಳಿ ಇರ್ಬೋದು. ನಮ್ಗೆ ಪವಿತ್ರ ದೃಷ್ಟಿಯಿಂದ ನಾವು ನೋಡ್ತೇವೆ, ಭಾವನೆಗಳಿಗೆ ಸಂಬಂಧಪಡುವಂತ. ಆದ್ದರಿಂದ ಬಾಲಗಂಗಾಧರ್ ತಿಲಕ್ ಅವರ ಏನು ಉದ್ದೇಶ ಇದೆಯೋ ಅದನ್ನು ಸಾಕಾರ ಆಗಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾನು ಉದಾಹರಣೆಗೆ ಹೇಳ್ತೇನೆ, ಸಂಘನಿಕೇತನ ಗಣೇಶೋತ್ಸವದಲ್ಲಿ ಹಲವಾರು ವರ್ಷಗಳಿಂದ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಗಣೇಶೋತ್ಸವದಲ್ಲಿ ಕ್ರೈಸ್ತ ಬಂಧುಗಳು ಕಳೆದ 10 ವರ್ಷಗಳಿಂದ ಬಂದು ಭಾಗವಹಿಸ್ತಾರೆ. ನಮ್ಮ ಗಣೇಶ ಕೂಡ ಒಂದು ಮಸೀದಿಯ ಮುಂಭಾಗದಿಂದಲೇ ನಾವು ಶೋಭಾಯಾತ್ರೆ ಹೋಗುವಂತಹದ್ದು. ಎಲ್ಲೂ ಇವತ್ತಿನವರೆಗೆ ಗಲಭೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಕುಮ್ಮಕ್ಕು ಇದ್ದಾಗ ಮಾತ್ರ ಈ ರೀತಿಯ ಗಲಭೆ ಆಗುವಂತಹದ್ದು, ಅಥವಾ ರಾಜಕೀಯ ಲಾಭಕ್ಕಾಗಿ ಖಂಡಿತ ನೀವು ಇದನ್ನು ಬಳಸಿಕೊಂಡಾಗ ನಾಗಮಂಗಲದಲ್ಲಿ ಗಲಾಟೆ ಆಗುವಾಗ ಅದರ ಬಗ್ಗೆ ನೀವು ತನಿಖೆಗೆ ಸಂಪೂರ್ಣವಾಗಿ ಪೊಲೀಸರಿಗೆ ಅನುಮತಿ ಕೊಟ್ರೆ, ಅವರಲ್ಲಿ ಹಸ್ತಕ್ಷೇಪ ಮಾಡದಿದ್ರೆ ನಿಜವಾಗಿ ಯಾರು ಅಪರಾಧಿಗಳು ಸಿಗ್ತಾರೆ. ಇವತ್ತು ಆ ರೀತಿ ಆಗುದಿಲ್ಲ. ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಕ್ಷುಲ್ಲಕ ವಿಚಾರ, ವಕ್ತಾರರು ಹೇಳ್ತಾರೆ
ಇದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದವರು ಮಾಡಿರ್ಬೋದು ಹೇಳಿ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇತ್ತು. ಇವೆಲ್ಲವನ್ನು ಹೇಳುವಾಗ ರಾಜಕೀಯ ಲಾಭಕ್ಕಾಗಿ ಇವತ್ತು ಕಾಂಗ್ರೆಸ್ ರಾಜಕೀಯ ಲಾಭ ಯಾರಿಗೆ ಹೆಚ್ಚು ಅಂತ ಹೇಳುವಂತ ನೋಡ್ಬೇಕಾಗ್ತದೆ ನಾವು. ಎಲೆಕ್ಷನ್ ಬರ್ತಿದೆ, ಆದ್ದರಿಂದ ಮುಂದಿನ ದಿನಗಳಲ್ಲಿ ಆದ್ರೂ ಸಹ ಕಾಂಗ್ರೆಸ್ ಸತ್ಯವನ್ನ ಪರಿಗಣಿಸಬೇಕು. ಮತ್ತು ಮುಸಲ್ಮಾನ ಬಂಧುಗಳಿಗೂ ನನ್ನ ವಿನಂತಿ ಇಷ್ಟೇ, ಕಾಂಗ್ರೆಸ್ಸಿನ ರಾಜಕೀಯ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವಂತಹದ್ದು ಇವತ್ತು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಯಾವುದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಕಳೆದ 7 ದಶಕಗಳಲ್ಲಿ ಕೊಡದೇ ಇದ್ದು ಇವತ್ತು ಕೇವಲ ರಾಜಕೀಯದ ದಾಳಗಳನ್ನಾಗಿ ರಾಜಕೀಯ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ತಾ ಇದೆ. ಆದ್ದರಿಂದ ರಾಷ್ಟ್ರೀಯ ವಿಚಾರವನ್ನು ಮುಂದಿರಿಸಿಕೊಂಡು ಜೊತೆಯಾಗಿ ಭಾರತೀಯರೊಂದಿಗೆ ನೀವು ಮುಂದುವರಿದ್ರೆ ಖಂಡಿತವಾಗಿಯೂ ನಿಮಗೂ ಶ್ರೇಯಸ್ಕರ ಮತ್ತು ದೇಶಕ್ಕೆ ನಳಿನ್ ಕುಮಾರ್ ಅವರ ಗಾಡಿ ಕೂಡ ಅಲ್ಲಾಡಿಸಿದ್ದಾರೆ, ಅದನ್ನು ಕೂಡ ನೆನಪು ಮಾಡಬೇಕು ದಯವಿಟ್ಟು ಹಿಂದೂ ಕಾರ್ಯಕರ್ತರು, ಅದನ್ನು ಕೂಡ ನೆನಪಿಸಬೇಕು. ಸಮಾಜದಲ್ಲಿ ಸತ್ಯವನ್ನು ಹೇಳುವುದು ಇವತ್ತು ಅಪರಾಧ ಆಗಿದೆ. ನಾನು ಬಹಳಷ್ಟು ಸಮಯದಲ್ಲಿ ಚರ್ಚೆಗೆ ಬರದಿರುವಂಥದ್ದು ಅಥವಾ ಚರ್ಚೆಯಲ್ಲಿ ಕೂರದಿರುವಂಥದ್ದು ಇದಕ್ಕೂ ಒಂದು ಕಾರಣ ಇರಬಹುದು. ನಾವು ಸತ್ಯವನ್ನು ಹೇಳ್ತೇವೆ, ನಮಗೆ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಎರಡೂ ಒಂದೇ ಅಂತ ನಾನು ಹೇಳ್ತೇನೆ. ಸಂಘವನ್ನು ಬಿಟ್ಟು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬಿಟ್ಟರೆ ನಾನು ಬೇರೆ ಯಾವುದು, ಈಗ ನಾನು ಉದಾಹರಣೆ ಇವರು ಅವಾಗ ಹೇಳಿದಾಗೇನೆ ಕೆಲವೊಂದು ಸಂಘಟನೆಗಳು ಧನ ಸಾಗಾಟದಲ್ಲಿ ಸಿಕ್ಕಿಬಿದ್ದಿದ್ದೇವೆ, ಓಪನ್ ಆಗಿ ಎಲ್ಲ ಮೀಡಿಯಾಗಳು ಅದನ್ನು ತೋರಿಸಿದ್ದೇವೆ. ಆಗಿರುವಾಗ ಯಾರು ಸಭ್ಯರು ಅಂತ ಹೇಳಲಿಕ್ಕಿಲ್ಲ. ನಾವು ಹಿಂದುತ್ವದ ಮುಖವಾಡ ಹಾಕಿದ್ದೇವೆ ಅಂತ ಹೇಳ್ಬಿಟ್ಟು ಆ ಮುಖವಾಡದ ಕಡೆ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಸಂಘಟನೆಯ ಕೆಲವೊಂದು ಹುಡುಗರು ಮಾಡಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಸಂಘಟನೆಯೇ ಹಾಳು ಅಂತ ಹೇಳೋದಲ್ಲ. ಮತ್ತು ಇವರು ಹೇಳಿದಾಗೇನೆ ಪ್ರಾಣ ಪ್ರತಿಷ್ಠೆ ಆಗಿರುವಂಥದ್ದು ಅಥವಾ ಬೀದಿಗಳಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠೆ ಮಾಡುವಂಥದ್ದಕ್ಕೂ ಈ ಹೋರಾಟಕ್ಕೆ ಗಣೇಶನನ್ನು ಬಳಸಿಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎರಡನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಬರುವುದಿಲ್ಲ. ನೀವು ಹಾಗಂತ ಹೇಳ್ಬಿಟ್ಟು ನಾನು ಬೇರೆ ಬೇರೆ ದೃಷ್ಟಿಕೋನದಲ್ಲೇ ನೋಡಬೇಕಾಗುತ್ತೆ. ಯಾಕಂದ್ರೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಎಲ್ಲಿವರೆಗೆ ದೇವರನ್ನ ರಾಜಕೀಯವಾಗಿ ನೀವು ಬಳಸ್ಕೋತೀರಿ, ಎಲ್ಲಿವರೆಗೆ ದೇವರನ್ನ ಒಂದು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ರಸ್ತೆಗೆ ತರ್ತೀರಿ, ಅದರ ಪಾಪ ಇವತ್ತು ನೀವು ಬಹಳ ವಿಜೃಂಭಿಸಿರ್ಬೋದು, ಇಡೀ ದೇಶವನ್ನ ನೀವು ಆಳ್ಬಹುದು, ಅದರ ಅನುಭವಿಸ್ಲಿಕ್ಕಿದೆ. ಕಾಲಚಕ್ರ ತಿರುಗುತ್ತೆ ಸರ್. ಆ ಚಕ್ರ ತಿರುಗಿದಾಗ ನೀವು ಕೆಳಗೆ ಬರಲೇಬೇಕು, ಉತ್ತರ ಕೊಡಲೇಬೇಕು ಸಮಾಜಕ್ಕೆ. ಆದ್ರಿಂದ ಒಂದೇ ಒಂದು ದೌರ್ಭಾಗ್ಯ ಏನಂದ್ರೆ ಎಲ್ಲ ಇವತ್ತು ಇವರು ಮಾಡಿದ ತಪ್ಪುಗಳನ್ನು ಸಮರ್ಥನೆ ಮಾಡುವಂಥದ್ದು, ಇಂಥ ತಪ್ಪುಗಳನ್ನು ಕೂಡ ಸಮರ್ಥನೆ ಮಾಡುವುದು, ಗಣಪತಿ ತರುವಂಥದ್ದು, ರಾಮನನ್ನು ತರುವಂಥದ್ದು, ಇದನ್ನೆಲ್ಲ ಸಮರ್ಥನೆ ಮಾಡುವುದೇ ಹಿಂದುತ್ವದ ಒಂದು ಆತ್ಮ ದುರ್ಬಲ ಮಾಡುತ್ತೆ. ನೀವು ನೇರ ಸತ್ಯ ಹೇಳಿಬಿಡಿ, ನನಗೇನಿಲ್ಲ, ನನ್ನನ್ನು ಬಹಳಷ್ಟು ಹಿಂದೂ ವಿರೋಧಿ ಮತ್ತು ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನನ್ನನ್ನು ಇನ್ಸಲ್ಟ್ ಆಗಿ ಮಾತಾಡ್ತಾರೆ. ಐ ಆಮ್ ಲೀಸ್ಟ್ ಬಾದರ್, ಯಾಕೆಂದರೆ ನಾನು ಏನು ಎಂಬುದು ನನಗೆ ಗೊತ್ತಿದೆ. ನಾನು ಯಾವಾಗದಿಂದ ದುಡಿದು ಬಂದಿದ್ದೇನೆ, ಯಾವಾಗ ನಾನು ಹೊರಗೋದೆ, ಎಲ್ಲವೂ ನನಗೆ ಗೊತ್ತಿದೆ. ಆದ್ರಿಂದ ಇವರ ಸರ್ಟಿಫಿಕೇಟಿನಿಂದ ನಾನು ಬದುಕಬೇಕಾಗೇನಿಲ್ಲ. ಆದರೆ ಸತ್ಯ ಹೇಳ್ತೇನೆ, ಅದು ನನಗೆ ಸಂತೋಷ ಇದೆ. ನಾನು ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಎರಡನ್ನ ಬೆಲೆ ಕೊಡಬೇಕಾದ್ರೆ ಪ್ರಪ್ರಥಮವಾಗಿ ನಾನು ಹಿಂದುತ್ವ. ಒಂದು ಮಾತನ್ನು ಹೇಳಿಬಿಟ್ಟು ಮುಗಿಸ್ತೇನೆ. ನಾನು ದೇಶ ಮೊದಲ ಧರ್ಮ ಮೊದಲು ಹೇಳಿದ್ರೆ ನಾನು ಧರ್ಮ ಮೊದಲು ಅಂತ ಹೇಳುವ. ನನಗೆ ದೇಶ ಆಮೇಲೆ, ನನ್ನ ಧರ್ಮ ಉಳಿದ್ರೇನೆ ಈ ದೇಶ ಎಂಬುದಕ್ಕೆ ಭಾರತ ಭೌಗೋಳಿಕವಾಗಿ ರಾಗತಾಳ ಏನು ವಿದ್ಯಾನಂದ ಶೆಣೆಯವರು ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ, ಅದಕ್ಕೆ ನಿಜವಾದ ಅರ್ಥ ಬರುತ್ತೆ. ಇವರು ಹೇಳ್ತಾರೆ ದೇಶ ಮೊದಲು ಅಂತ. ಜನರನ್ನ ಹಾದಿ ತಪ್ಪಿಸುವುದರೊಳಗೆ ಭಾರತೀಯ ಜನತಾ ಪಕ್ಷ ಪರಿವಾರಗಳ ಕೆಲಸ ಮಾಡುತ್ತೆ, ಅದನ್ನು ನಾನು ವಿರೋಧಿಸ್ತೇನೆ. ನೀವು ನೇರ ಹೇಳಿಬಿಡಿ ಧರ್ಮ ಮೊದಲು, ಧರ್ಮದ ತಳಹದಿಯಲ್ಲಿ ಈ ದೇಶ ಇದೆ. ಇಲ್ಲ ನಾನು ಇರಿ ನಾನು ನಿಮ್ಮ ಮಾತಿನ ಮಧ್ಯದಲ್ಲಿ ಹೇಳಿಲ್ಲ. ಆದ್ರಿಂದ ಈ ದೇಶವೇ ಹಿಂದುತ್ವದ ಆಧಾರದ ಮೇಲೆ ನಿಂತಿದೆ. ಈ ದೇಶದ ಪ್ರತಿಯೊಬ್ಬ ಮುಸಲ್ಮಾನು ಕೂಡ ಕನ್ವರ್ಟ್ ಆದವನೇ, ಯಾವುದಾವುದು ಕಾರಣದಿಂದ ಕನ್ವರ್ಟ್ ಆಗಿರ್ಬೋದು. ಆ ಕನ್ವರ್ಟ್ ಆಗ್ಲಿಕ್ಕೆ ಮೂಲ ಕಾರಣವೇ ನಮ್ಮಲ್ಲಿರುವಂಥ ಕೆಲವೊಂದು ತಪ್ಪುಗಳು. ನಾನು ಅವಾಗ ಹೇಳಿದೆ, ಜಾತಿ ವ್ಯವಸ್ಥೆ, ನಮ್ಮಲ್ಲಿ ಬಕೆಟ್ ಹಿಡಿಯುವ ವ್ಯವಸ್ಥೆಗಳು. ನೇರವಾಗಿ ಹೇಳಿಬಿಡಿ, ಸತ್ಯ ಇದೆ. ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ, ಯಾರು ಅಲ್ಲಾಡಿಸಕ್ಕಾಗಲ್ಲ. ಸಾವು ನಿಶ್ಚಿತ ಅಲ್ಲ ಸರ್. ನಿಮ್ಮ ಯಾಕೆ ಎದುರಬೇಕು? ನಾನು ಕೇಳ್ತೇನೆ, ಇವರ ಯೋಗ್ಯತೆಗೆ ವೀರ ಸಾವರ್ಕರಿಗೆ ಒಂದು ಭಾರತ ರತ್ನ ಕೊಡುವಷ್ಟು ಯೋಗ್ಯತೆ ಇವರಿಗಿಲ್ಲ. ನಾನು ಮಾತು ಬದಲಾಯಿಸ್ತೇನೆ ಅಂತಲ್ಲ, ನೋವಾಗುತ್ತೆ ಸರ್. ಇದರಿಂದ ಬಹಳಷ್ಟು ವಿರೋಧ. ಇನ್ನೊಂದು ಮಾತು ಮುಗಿಸ್ತೇನೆ. ಒಂದು 25 ವರ್ಷದ ಮುಂಚೆ ಇವರು ಮೀಸಲಾತಿಯನ್ನು ವಿರೋಧ ವ್ಯಕ್ತಪಡಿಸಿದವರು. ಮೊನ್ನೆ ಹೇಳ್ತಾರೆ ಅವರು, ನಾವು ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿಯನ್ನು ನಾವು ತೆಗೆಯಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ವ್ಯಾಖ್ಯಾನ ತುಂಬಾ ಕೊಡ್ಬೋದು, ಚರ್ಚೆಗೆ ಅವಕಾಶಗಳು ಬೇಕಾಗುತ್ತೆ. ಆದ್ರಿಂದ ನಾನು ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪರಿವಾರದ ಹುಡುಗರಿಗೆ ಹೇಳ್ತೇನೆ, ಸತ್ಯ ಮಾತಾಡಿ, ನೇರವಾಗಿ ಮಾತಾಡಿ, ಏನೂ ಆಗಲ್ಲ.
ಬಕೆಟ್ ಹಿಡಿಬೇಡಿ, ಹಿಂದೂಗಳ ಆತ್ಮ ದುರ್ಬಲ ಆಗುತ್ತೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಗಣಪತಿಯನ್ನ, ಹಿಂದೂಗಳ ಆರಾಧ್ಯ ದೇವರು, ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತ ಆಗಿರುವಂತಹ ಗಣೇಶನನ್ನ ಪೊಲೀಸರು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕೊಂಡೋಗುವಂತಹ ದೃಶ್ಯ. ಅದೆಷ್ಟೋ ಜನರು, ಅದೆಷ್ಟೋ ಆಸ್ತಿಕರು ಅವರ ನಂಬಿಕೆಗಳಿಗೆ, ಭಾವನೆಗಳಿಗೆ ದ್ರೋಹ ಆಗಿದೆ. ಇನ್ನು ಕೆಲವರ ವಿಚಾರವಾಗಿ ಇದು ರಾಜಕೀಯವಾಗಿ ಮಾಡಿರುವಂತಹ ಷಡ್ಯಂತ್ರ, ರಾಜಕೀಯವಾಗಿರುವಂತಹ ಒಂದು ಕುಮ್ಮಕ್ಕು, ಇವೆಲ್ಲದರ ನಡುವೆ ಅಲ್ಲಿ ಮಂಡ್ಯದಲ್ಲಿ ನಡೆದಿರುವಂತಹ, ನಾಗಮಂಗಲದಲ್ಲಿ ನಡೆದಿರುವಂತಹ ಒಂದು ಆ ಘರ್ಷಣೆಯ ಒಂದು ವಿಚಾರವಾಗಿ ನಡೆದಿರುವಂತಹ ಪ್ರತಿಭಟನೆ ಟೌನ್ ಹಾಲ್ ಮುಂಭಾಗದಲ್ಲಿ ಬೆಂಗಳೂರಿನಲ್ಲಿ. ಜೊತೆಗೆ ಅಂತೂ ಇಂತೂ ಗಣೇಶನನ್ನ ಬೀದಿಗೆ ತಂದ್ರು, ರೋಡಿಗೆ ತಂದ್ರು, ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕೊಂಡೋದ್ರು. ಇದೆಲ್ಲವೂ ಕೂಡ ಈ ಸಂದರ್ಭ ಆಗ್ಬೇಕಾಗಿತ್ತ, ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ರೀತಿಯ ಘಟನೆ ಆಗಬಾರ್ದಿತ್ತು, ಆದರೆ ಆಗಿ ಹೋಗಿದೆ. ಅದೇನೇ ಆದರೂ ಕೂಡ ಈ ಒಂದು ನಾಗರಿಕ ಸಮಾಜದ ಮೇಲೆ ಆ ಒಂದು ದೃಷ್ಟಿಯನ್ನ, ಆ ಒಂದು ಕಣ್ಣಿನಿಂದ ನೋಡ್ತಾ ಇರುವಂತಹ ಗಣಪ ಪದೇ ಪದೇ ಏನೇ ಚರ್ಚೆಗಳು, ರಾಜಕೀಯ ವಿಮರ್ಶೆಗಳು, ಷಡ್ಯಂತ್ರಗಳು ನಡೀತಾ ಇದ್ರು ಕೂಡ ನನಗೆ ಪ್ರಮುಖವಾಗಿ ಕಂಡಿದ್ದು ಅದೇ, ಅಂದ್ರೆ ಗಣೇಶನ ಆ ಒಂದು ಕಣ್ಣುಗಳು ನಮ್ಮ ಸಮಾಜವನ್ನ ಪದೇ ಪದೇ ನೋಡ್ತಾ ಇರುವಂತದ್ದು. ಯಾಕಂದ್ರೆ ನಾವುಗಳು ನಿಮ್ಗಳಿಗೆ ಸ್ವಾತಂತ್ರ್ಯ ತಂದುಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ವಿ. ಆದ್ರೆ ಈ ಸಂದರ್ಭ ತಾವುಗಳು ತಮ್ಗಳ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೋಸ್ಕರ, ತಮ್ಗಳ ಸ್ವಾರ್ಥಕ್ಕೋಸ್ಕರ ಈ ಪರಿಸ್ಥಿತಿಯಲ್ಲಿ ನಮ್ಗಳನ್ನ ನೋಡುವಂತಹ ಅವಕಾಶವನ್ನ ಅಥವಾ ದುರಂತವನ್ನ ತಂದುಕೊಟ್ವಿ ಅನ್ನುವಂಥದ್ದು ಆ ಗಣೇಶನ ಕಣ್ಣುಗಳು ಪದೇ ಪದೇ ಹೇಳುತ್ತೆ. ಸುದೇನೇ ಇರಲಿ, ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉದಯ್ ಆಚಾರ್ಯರು, ಕಾಂಗ್ರೆಸ್ ವಕ್ತಾರರು, ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು, ಸರ್ ಥ್ಯಾಂಕ್ ಯು ಸರ್. ಅದೇ ರೀತಿ ಬಿಜೆಪಿ ಒಂದು ಮಾತು, ಸಂದೇಶ್ ಪ್ರಭು ಸರ್, ಕೊನೆಯದಾಗಿ ಒಂದು ಮಾತು. ಎಸ್ ಸರ್, ದಯವಿಟ್ಟು ನಾನೀಗ ಹಿಂದೂ ಮಹಾಸಭಾದಲ್ಲಿ ಇಲ್ಲ. ಅಭಿನವ ಭಾರತ ಸನಾತನ ಸಭಾ ಅದು ನಮ್ಮ ಹಿಂದೂ ಮಹಾಸಭಾದ ಒಂದು ಅಂಗ. ಅದರ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತೀನಿ. ಹಿಂದೂ ಮಹಾಸಭಾವೇ ಹಿಂದೂ ಮಹಾಸಭಾ ಅಂತ ಹಿಂದೂ ಮಹಾಸಭಾದ ಒಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಗಣೇಶನ ಫೋಟೋವನ್ನ ಹಾಕಿ, ಗಣೇಶನ ಒಂದು ಫೋಟೋವನ್ನ ಹಾಕಿ ಕೊನೆಯದಾಗಿ. ಎಸ್, ಇದು ಕಣ್ಣುಗಳು ಪದೇ ಪದೇ ನಮ್ಮನ್ನ ಕಾಡುತ್ತೆ. ಈ ಪರಿಸ್ಥಿತಿ ಬರಬಾರ್ದಿತ್ತು, ಆದ್ರೆ ಬಂದು ಹೋಗಿದೆ. ಗೊತ್ತಿಲ್ಲ ಯಾರು ಸರಿ ಮಾಡ್ತಾರೆ, ಹೇಗೆ ಸರಿಯಾಗುತ್ತೆ, ಆ ಗಣೇಶನ ಸರಿ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು